ಶ್ರೀಯುತ ಪೆರವೈ ನಾರಾಯಣ ಭಟ್ರ ಜೊತೆ ತೆಂಕುತಿಟ್ಟು ಯಕ್ಷಗಾನದ ಪಾರಂಪರಿಕ ಸೌಂದರ್ಯದ ಬಗ್ಗೆ ತಿಳಿದುಕೊಳ್ಬೇಕೆಂಬ ಉದ್ದೇಶದಿಂದ ನಾವಿಲ್ಲಿ ಸೇರಿದ್ದೇವೆ. ನಮಸ್ಕಾರ ಸರ್. ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ತಿಳಿಸಿ ಸರ್. ಯಕ್ಷಗಾನಕ್ಕೆ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ವಿದ್ಯಾಭ್ಯಾಸದಲ್ಲಿ ಇದು ಕಾಲೇಜ್ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇತ್ತು, ಶಾಲಾ ವಿದ್ಯಾಭ್ಯಾಸದಲ್ಲಿ. ಮತ್ತೆ ಆರ್ಥಿಕವಾಗಿ ನಾವು ಸ್ವಲ್ಪ ಸಂಕಷ್ಟದಲ್ಲಿದ್ದೆವು, ಆರ್ಥಿಕ ಸಂಕಷ್ಟದಲ್ಲಿದ್ದೆವು ನಾವು. ಹಾಗೆ ಮತ್ತೆ ನನಗೆ ಎಳವೇಲಿ ಯಕ್ಷಗಾನದ ಈ ಚಂಡಮದ್ದಲೆ ಬಾರಿಸುವಂಥ ಹುಚ್ಚಿತ್ತು, ಆಸಕ್ತಿ. ಹಾಗೆ ಕಾಲೇಜಿಗೆ PUC ವರೆಗೆ ಹೋಗಿದ್ದೇನೆ ವಿದ್ಯಾಭ್ಯಾಸದ. PUC ಗೆ ಹೋಗಿರುವಾಗ ನನ್ನ ಅಜ್ಜನ ಮನೆಯಿಂದ ಹೋದ್ ನಾನು. ನನ್ನ ಅಜ್ಜ ಅವರು ಚಂಡಮದ್ದಲೆ ಹಾಡಿದು ಹಾಡುಗಾರಿಕೆ ಎಲ್ಲ ಅಭ್ಯಾಸ ಇತ್ತು ಅವರಿಗೆ. ಹಾಗೆ ಈ ವಿದ್ಯಾಭ್ಯಾಸದ ಎಡೆಯಲ್ಲಿ ಅದನ್ನು ಅಭ್ಯಾಸ ಮಾಡಿದ್ದೆ ನಾನು. ಒಂದು 13 ವರ್ಷ 14 ವರ್ಷ ಪ್ರಾಯದಲ್ಲಿ ಅಭ್ಯಾಸ ಮಾಡಿದ್ದೆ. ಆಮೇಲೆ ಇದು PUC ಆದ ನಂತರ ನನಗೆ ಆಸೆ ಇತ್ತು, ಯಾವುದು ಡಿಗ್ರಿ ಮಾಡುವ ಅಂತ ಆಸೆ ಇತ್ತು ನನಗೆ. ಇದನ್ನೇ ನಾನು ಮುಂದುವರಿಸಿಕೊಂಡು ಹೋಗುವ ಯೋಚನೆ ಇಲ್ಲ ಇತ್ತು. ಮತ್ತೆ ಆರ್ಥಿಕ ಸಂಕಟದಿಂದಾಗಿ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಆಗಲಿಲ್ಲ. ಹಾಗೆ ಮತ್ತೆ ಸ್ವರ್ಣಾಡು ಮೇಳದಿಂದ ಕಾಲ್ ಬಂತು, ಬಂದು ನಿಂತೇಳಿ. ಆವಾಗ ಮನಸ್ಸಿಗೆ ಒಂದು ಯೋಚನೆ ಆಯಿತು, ಒಂದು ಮೇಳದಲ್ಲಿ ತಿರುಗಾಟ ಮಾಡಿ ಮತ್ತೆ ನಂತರ ಇದನ್ನು ಕಾಲೇಜ್ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದು ಅಂತ ಯೋಚನೆ ಮಾಡಿದ್ದೆ. ಒಂದು ತಿರುಗಾಟ ಮಾಡಿದೆ ಸ್ವರ್ಣಾಡು ಮೇಳದಲ್ಲಿ. ಮತ್ತೆ ನಂತರದ ಮಳೆಗಾಲದಲ್ಲಿ ಇವರದ್ದು ಕಲ್ಲಾಡಿ ವಿಠಲ ಭಟ್ರದ್ದು, ನಮ್ಮ ಕಟೀಲು ಮೇಳದ ಮೊದಲ ಯಜಮಾನರು, ಅವರಿಂದ ಅಲ್ಲಿಂದ ಜನ ಬಂತು ನನಗೆ. ಆಗ 2 ಕಟೀಲು ಮೇಳ, ಒಂದಿದ್ದದ್ದು 2 ಮೇಳ ಆಯಿತು. ಇದು 75ನೇ ಸಭೆಯಲ್ಲಿ, 1975ನೇ ಸಭೆಯಲ್ಲಿ 2 ಮೇಳ ಆಯಿತು. ಆಗ ಅವರು ಬದಿಪನಾರಾಯಣ ಭಾಗವತರ ಹತ್ರ ಮತ್ತೆ ತಿರುವಾಯಿ ನಾರಾಯಣ ಶೆಟ್ಟರು ಅಂತ ಕಲಾವಿದರು ಇದ್ದಾರೆ, ಹೆಸರಾಂತ ಕಲಾವಿದರು. ಅವರಲ್ಲೆಲ್ಲ ಪರಿಚಯ ಮಾಡುವಾಯಿತು. ಒತ್ತು ಮೊದಲಿಗೆ ಜನ ಬೇಕು ಅಂತ ಹೇಳಿ 2 ಮೇಳಕ್ಕೆ ಇಬ್ಬರು ಆಗಬೇಕಲ್ಲ. ಹಾಗೆ ಅವರು ನಾರಾಯಣ ಶೆಟ್ಟರು ಮನೆಗೆ ಬಂದರು, ತಿರುವಾಯಿ ನಾರಾಯಣ ಶೆಟ್ಟರು.
ಅದು ಪರಿಪನಾರಾಯಣ ಭಾಗವತರು ಇವರೆಲ್ಲ ಹೇಳಿ ಅವ್ರ ಮನೆಗೆ ಬಂದರು. ಪರಿಪನಾರಾಯಣ ಭಾಗವತರಿಗೆ ನಮ್ಮದು ಒಂದು ತಾಳಮದ್ದಲೆಯಲ್ಲಿ ಪರಿಚಯವಾಯಿತು. ಇಲ್ಲಿ ಒಂದು ಹತ್ತಿರ ಇಲ್ಲಿ ನಮ್ಮ ಬ್ರಾಹ್ಮಣರ ಮನೆಯಲ್ಲಿ ಪೂಜೆಗೆ ಒಂದು ತಾಳಮದ್ದೆ ಇತ್ತು. ಅಲ್ಲಿ ಪರಿಪನಾರಾಯಣ ಭಾಗವತರು ಬಂದಿದ್ರು. ನಾವು ನನ್ನ ಅಣ್ಣ ಇದ್ದರು, ಪೆರುಳ ಕೃಷ್ಣ ಭಟ್ಟದ ಅಣ್ಣ. ಹಾಗೆ ನಾವು ಇಬ್ಬರು ಹೋಗಿದ್ದೆವು. ಅವರಿಗೂ ಚೆಂಡಮದ್ದೆ ಅಭ್ಯಾಸ ಹೀಗೆ ನಾವು ಒಟ್ಟಿಗೆ ಅಭ್ಯಾಸ ಮಾಡಿದ್ದು. ಅಲ್ಲಿ ನಾವು ಚೆಂಡಮದ್ದೆ ಎಲ್ಲ ಬಾರಿಸೋದು ನೋಡಿ ಪರಿಪನಾರಾಯಣ ಭಾಗವತರು ನಮ್ಮನ್ನು ಮುರಿಸಿಕೊಂಡ್ರು, ಇವರು ಆಗ್ಬೋದು ಅಂತ ಹೇಳಿ. ಹಾಗೆ ಅವರು ವಿಠಲ ಶೆಟ್ಟರ ಹತ್ರ ಹೇಳಿ ವಿಠಲ ಶೆಟ್ಟರು ಪೆರುವೆ ಜ್ಞಾನ ಶೆಟ್ಟರನ್ನು ಕಳಿಸಿದರು. ಅವ್ರಿಗೆ ನಮ್ಮ ಪರಿಚಯ ಉಂಟು ಅವರಿಗೆ, ಮೊದಲೇ ಒಂದೇ ಊರಿನವರಲ್ಲ. ಹಾಗೆ ಇಲ್ಲಿ ಬಂದು ಹೇಳುವುದು ನನಗೆ ಮೇಳಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಅಣ್ಣನಿಗೆ ಮನಸ್ಸಿತ್ತು. ಆಗ ಹೇಳಿದ್ರು ಒಬ್ಬರಾಗಿ ಬರುವುದಾದ್ರೆ ಇಬ್ಬರು ಬರಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದರು. ನಾನು ಯೋಚನೆ ಮಾಡಿ ಸುಮಾರು ಮಾಡಿ ಮತ್ತೆ ಏನು ಮಾಡೋದು, ಆಯ್ತು ಒಂದು ತಿರುಗಾಟ ಮಾಡುವ, ಸ್ವಲ್ಪ ಇದಾದ ಮೇಲೆ ಮತ್ತೆ ಎಜುಕೇಶನ್ ಮುಂದುವರಿಸುವ ಅಂತ ಹೇಳಿ ಹೋದೆವು. ಆವತ್ತು ಮೇಳಕ್ಕೆ ಸೇರಿದೆವು. 2 ಮೇಳ ಇರುವಾಗ ಒಂದು ಮೊದಲಿಗೆ ಸೇರಿತ್ತು. ಒಂದು ಮೇಳದಲ್ಲಿ ಅಣ್ಣ, ಒಂದು ಮೇಳದಲ್ಲಿ ನಾನು. ತಿರುಗಾಟ ಆಯ್ತು. ಆಗ ತಿರುಗಾಟ ಆಗಿಲ್ಲ, ಅವರ ಸಂಬಳ ಎಲ್ಲ ಬರೀ ಕಡಿಮೆ ನಮಗೆ. ಅದು ಸಾಕಾಗ್ತಿತ್ತು, ಇಲ್ಲ ಅಂತಲ್ಲ, ಖರ್ಚಿಗೆ ಇದಕ್ಕೆಲ್ಲ ಸಾಕಾಗ್ತಿತ್ತು ಆವಾಗ. ಮತ್ತಿನ ವರ್ಷ ಅವರು ಹೇಳಿದರು, ಇದು ವಿಠಲ ಶೆಟ್ಟರು ಹೇಳಿದರು, ಬರ್ತೀವಿ ಸಲ ಬರಲಿ ತಿರುಗಾಟ ಅಂತ ಹೇಳಿದರು. ನಾವು ಆಗೇನು ಹೇಳಿಲ್ಲ, ಇನ್ನು ಆಲೋಚನೆ ಮಾಡಿ ಹೇಳ್ತೇನೆ ಅಂತ ಮತ್ತೆ ಬಿಡ್ತದ. ಮತ್ತೆ ವರ್ಷ ಹೋಯ್ತು. ಹಾಗೆ 2-3 ವರ್ಷ ಹೀಗೆ ಮೇಳ ತಿರುಗಾಟ ಆಯ್ತು. ಒಂದು ಮೊದಲೇ ಮಾಡಿ ಮತ್ತೆ ಅದು ಕಲೆ ಬಿಡುವುದಿಲ್ಲ. ಮತ್ತೆ ನನ್ನನ್ನು ಹುಡ್ಕೊಂಡಿದ್ರು ಕಲೆ. ಮತ್ತೆ ತಿರುಗಾಟ ಮಾಡಿದೆವು. ಹಾಗೆ 6 ವರ್ಷ ಆಯ್ತು ತಿರುಗಾಟ ಮೇಳದಲ್ಲಿ. ಮತ್ತೆ ಇದನ್ನು ನಾವು ಬಿಟ್ಟದ್ದು, ಎಜುಕೇಶನ್ ಬಿಟ್ಟದ್ದು. ನನ್ನ ಇದಕ್ಕೆ ಹೊಂದಾಣಿಕೆಯಾಗಿ ಹೋಯಿತು. 6 ವರ್ಷ ಇದು ಗೋಪಾಲಕೃಷ್ಣ ಭಾಗವತರಾಗ ಒಂದಿನ ಹೆಟ್ಟಿನಲ್ಲಿ ಇದ್ದದ್ದು. ಕಟೀಲು ಒಂದಿನ ಮೇಳದಲ್ಲಿ ಗೋಪಾಲಕೃಷ್ಣ ಭಾಗವತರು, ಮತ್ತೆ ಚೆಂಡೆಗೆ ನೆಡ್ಲ ನರಸಿಂಹ ಭಟ್ರು, ಒಂದು ಮತ್ತೆ ನಾ ಇದ್ದದ್ದು. ಮತ್ತೆ 6 ವರ್ಷ ಆಗಿ 7ನೇ ವರ್ಷಕ್ಕಾಗುವಾಗ 2ನೇ ಮೇಳದವರು ಚೆಂಡೆ ಮುಖ್ಯ ಮದ್ದೆಗಾರರು, ಚೆಂಡೆಗಾರರು. ಆಗ ಅವರು ಅಡೂರು ಸುಂದರರಾವ್ ಅಂತ ಇದ್ದದ್ದು. ಅವರು ಮೇಳಕ್ಕೆ ಇದಾಯಿತು, ಬರುದಿಲ್ಲ ಅಂತ ಹೇಳಿದ್ರು. ಹೇಳುವಂತೆ ಜನ ಆಗ್ಬೇಕಲ್ಲ, ಹಾಗೆ ನನ್ನನ್ನು ಮಾಡಿದ್ರು. ಉತ್ತರ ಕೆಟ್ಟರು ನನ್ನ ಅಂತ ಹೇಳಿದರು, ಜಾಗೆ ನೀರೇ ವಹಿಸೋ ನೋಡು ಅಂತ. ಮತ್ತೆ ನನಗೆ ಬಲ್ಪ ಭಾಗವತರು ಇದ್ದಾರಲ್ಲ, ಅದೊಂದು ಧೈರ್ಯ ಇತ್ತು. ಅವರು ಧೈರ್ಯ ಹೇಳಿದರು. ಹಾಗೆ ಇಲ್ಲಿ ಸೇರ್ಪಡೆ ಮುಖ್ಯ ಮದ್ದೆಗಾರನಾಗಿ ಇದು ಚೆಂಡೆ ವಾದಕರು ಅಂತ ಹೇಳುದು. ಚೆಂಡೆ ವಾದಕರು ಅಂದ್ರೆ ಮುಖ್ಯ ಮದ್ದೆಗಾರರೇ. ಮುಖ್ಯ ಮದ್ದೆಗಾರ ಹೇಗಿದ್ರು. 2ನೇ ಮೇಳಕ್ಕೆ ಬಂದದ್ದು. 1ನೇ ಮೇಳ 2ನೇ ಮೇಳ. ಆ ಟೈಮಿನಲ್ಲಿ ನನ್ನ ಅಣ್ಣ ಕೂಡ ಮೇಳ ಬಿಟ್ಟಿದ್ದಾರೆ. ಅಣ್ಣ ಮೇಳ ಬಿಟ್ಟದ್ದೆ, ಸ್ವಲ್ಪ ಬೇರೆ ಇದರಿಂದ ಬಿಟ್ಟದ್ದು. ಅವರ ಸಂಬಳದ ಅದರ ಬಗ್ಗೆ ರಚಪಚಾರಿಯಾಗಿ ಅವರು ಮೇಳ ಬಿಟ್ಟರು. ನಾನು ಮತ್ತೆ 2ನೇ ನಿಟ್ಟಿನಲ್ಲಿ ತಿರುಗಾಟ ಮಾಡಿದೆ ಈವರೆಗೆ. ಹಾಗೆ ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿ ಆಯ್ಕೆ ಮಾಡುವ ಯುವಕರಿಗೆ ನಿಮ್ಮ ಸಲಹೆ ಏನು? ಯಾವ ಮನೋಧರ್ಮದಿಂದ ಅವರು ಮುಂದುವರಿದ್ರೆ ಇಲ್ಲಿ ಅವರಿಗೆ, ಅಂದ್ರೆ ಯಕ್ಷಗಾನ ಕ್ಷೇತ್ರಕ್ಕೂ ಒಳ್ಳೇದಾಗಬೇಕು, ಅವರಿಗೂ ಒಳ್ಳೇದಾಗಬೇಕು. ಆ ರೀತಿ ಆಗ್ಬೇಕು ಅಂತಾದ್ರೆ ಅವರು ಯಾವ ಒಂದು ಮನೋಧರ್ಮದಿಂದ ಬರಬೇಕು? ಯಕ್ಷಗಾನ ಹೊಟ್ಟೆಪಾಡಿಗೆ ಅಂದ್ರೆ ಮೊದಲನ ಕಾಲದಲ್ಲಿ ಕಷ್ಟವೇ. ಹೌದು, ಕಲಾವಿದರು ಬರ್ತದ್ದು ಹೊಟ್ಟೆಪಾಡಿಗೆ ಬರುತ್ತಿದ್ದದ್ದು. ಹೌದು. ಆದ್ರೆ ಹೊಟ್ಟೆಪಾಡಿಗೆ ಆದರೂ ಅವರಲ್ಲಿ ಒಂದು ಕಲೆಯ ಬಗ್ಗೆ ಅವರಿಗೆ ಒಂದು ವಿಶೇಷ ಅಭಿಮಾನವಿತ್ತು, ಶ್ರದ್ಧೆ ಇತ್ತು. ಮತ್ತೆ ಒಂದು ನಿಷ್ಠಾವಂತರ ಕೆಲಸ ಮಾಡುತ್ತಿದ್ದರು ಅವರು. ಹಾಗೆ ಮೊದಲ ಇದು ಕಲಾವಿದರು ಹಾಗೆ ಇತ್ತು. ಮತ್ತೆ ಆರ್ಥಿಕ ದೃಷ್ಟಿಯಿಂದ ನೋಡಿದ್ರೆ ಅವರು ಭಾರಿ ಕಡಿಮೆ ಸಂಬಳವೇ ಇತ್ತು. ಹೌದು. ಈಗ ಏನು ಅಂತ ಹೇಳಿದ್ರೆ ಈಗ ಸೌಕರ್ಯಗಳು ಜಾಸ್ತಿ ಆಗಿದೆ. ಹೌದು. ಆದ್ರೆ ಸೌಕರ್ಯ ಜಾಸ್ತಿ ಆದ್ರೂ ಕೂಡ ಕಲೆ ಮಾತ್ರ ಮೊದಲಿನ ಇದರಲ್ಲಿ ಇಲ್ಲ ಈಗ. ಹೌದೌದು, ಮೊದಲಿನ ಆ ಒಂದು ಉನ್ನತ ಮಟ್ಟದ ಒಂದು ಸ್ಟ್ಯಾಂಡರ್ಡ್ ಇಲ್ಲ. ರಂಗದ ಶಿಸ್ತು ಹೋಗಿದೆ. ಮತ್ತೆ ಸಂಭಾವನೆ ಮಟ್ಟಿಗೆ ಆದ್ರೆ ಮೊದಲಿಗಿಂತ ಈಗಿನದ್ದು ತುಂಬಾ ವಾಸಿ. ಹೌದು. ಮತ್ತೆ ಕೇಳಬೇಕು,
ಯಕ್ಷಗಾನದ ಯಾವ ಎಲ್ಲ ಅಂಗಗಳನ್ನು ನೀವು ತಿಳಿದಿದ್ದೀರಿ? ಮತ್ತೆ ಚೆಂಡೆ ವಾದನವನ್ನೇ ಅಂದ್ರೆ ಹಿಮ್ಮೇಳ ವಾದನವನ್ನೇ ಆರಿಸಿಕೊಳ್ಳಿಕ್ಕೆ ಕಾರಣ ಏನು? ಹಿಮ್ಮೇಳ ವಾದನ ಅಂದ್ರೆ ಅದರಲ್ಲಿ ಅಭಿರುಚಿ ಇದ್ದಾಗ ಇದ್ದದ್ದು. ಸಣ್ಣ ಪ್ರಾಯದಲ್ಲಿರುವಾಗಲೇ ನನಗೆ ಚೆಂಡೆ ಮದ್ದಳೆ ಅಂತ ಬಹಳ ಹುಚ್ಚಿತ್ತು. ಆಟ ಇಲ್ಲೆಲ್ಲ ಯಾವ ಅವಶ್ಯ ಬಯಲಾಟಗಳು ಆಗ್ತಿದ್ದದ್ದು, ಮೂಲಿಕೆ ಮೇಳ ಮತ್ತೆ ಧರ್ಮಸ್ಥಳ ಮೇಳ ಇಂಥದ್ದೆಲ್ಲ. ಅವು ಚೆಂಡೆ ನಾವು ಎದುರು ಕೂತ್ಕೊಂಡು ಚೆಂಡೆ ನೋಡ್ತಿದ್ದೆ, ಅದಲ್ಲೇ ನನಗೆ ಇದಾಯ್ತು ಅವಾಗ. ಮತ್ತೆ ಮೇಳಕ್ಕೆ ಹೋಗುವಾಗ ಏನು ಅಂತ ಹೇಳಿದ್ರೆ ಕಾಯಿ ಚೆಂಡೆ ಕಲ್ತ್ರೆ ಸಾಕಲ್ಲ, ಹಾಗೆ ಅದು ಮದ್ದೆ ಆಗಬೇಕು ಅಂತ ಮದ್ದೆ ಕಲ್ತದ್ದು. ಚೆಂಡೆ ಅಂದರೆ ನಾನು ಸಣ್ಣ ಪ್ರಾಯದಲ್ಲಿ 13 ವರ್ಷ ಪ್ರಾಯದಲ್ಲಿ ಸ್ವಲ್ಪ ಅಭ್ಯಾಸ ಇತ್ತು ನನಗೆ. ಮತ್ತೆ ಸಾವಕಾಶವಾಗಿ PUC ಎಲ್ಲ ವಿದ್ಯಾಭ್ಯಾಸ ಆದಮೇಲೆ ಮೊದಲೆಲ್ಲ ಕಲ್ತದ್ದು ಚೆಂಡೆ. ಹಾಗೆ ಚೆಂಡೆ ಮದ್ದಳೆ ನಾಟ್ಯ ಬಗ್ಗೆ ನನಗೆ ಗೊತ್ತಿಲ್ಲ. ಹಾಡುಗಾರಿಕೆ ಅದು ಅಭ್ಯಾಸ ಮಾಡುವಾಗ ಹಾಡು ಇದಾಗ್ತದೆ ಅಲ್ವ, ಹಾಗೆ ನಾನು ಹಾಡುವುದಿಲ್ಲ, ಆದರೆ ಈಗ ಹೇಳಿಕೊಡುವಂಥದ್ದು ಕಲಿಸುವಂಥದ್ದು ಇದೆಲ್ಲ ಮಾಡ್ತಾ ಇದ್ದೇನೆ. ನಾನು ಮೊದಲು ಮಾಡಿದ್ದೇನೆ, ಕೆಲವು ಕಡೆ ಎಲ್ಲ ಮಾಡಿದ್ದೇನೆ. ನಾಟ್ಯದ ಬಗ್ಗೆ ಎಲ್ಲ ನನಗೆ ಅಷ್ಟು ಇದಿಲ್ಲ, ಅನುಭವ ಇಲ್ಲ. ಆದರೆ ಸರಿ ತಪ್ಪು ಅಂತ ಗೊತ್ತಾಗುತ್ತೆ, ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗ್ತದೆ. ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನದ ಗುಣಲಕ್ಷಣಗಳು ಏನು? ಶಾಸ್ತ್ರೀಯವಾದ ಯಕ್ಷಗಾನ ಇತ್ತಂತ ಹೇಳಿ ಬರುವುದಿಲ್ಲ. ಹೌದು. ಅಂದರೆ ಪರಂಪರೆ ಅಂತ ಹೇಳಿ ಮೊದಲು ಹೇಗೆ ಇತ್ತು ಅಂತ ಹೇಳುವಂಥದ್ದು ಸಾಧಾರಣ ನಾನು ಮೇಳಕ್ಕೆ ಸೇರುವುದರಿಗೆ ಅದು ಅನುಕರಣೆ ಇದ್ದದ್ದು. ಅನುಕರಣೆ ನಾನು ಮೊದಲನದನ್ನೇ ಅನುಸರಿಸಿಕೊಂಡು ಬಂದೊಂಡಿತ್ತು. ಹೌದು. ಸಾಧಾರಣ 75ನೇ ಸವಿ 80ನೇ ಸವಿಯವರೆಗೆ ಸಾಧಾರಣ ಇಂಥ ಇದರಲ್ಲಿ ಈಗ ಮೇಳ 2 ಮೇಳ ಆದರೂ ಕೂಡ ಅವರ ವೇಷಗಳ ಇದೆಲ್ಲ ಕುಣಿತಂಗಡದಲ್ಲಿ ವ್ಯತ್ಯಾಸ ಇರಬಹುದು, ಆದರೆ ಕ್ರಮಗಳೆಲ್ಲ ಶಾಸ್ತ್ರೀಯವಾಗಿ ಇತ್ತು. ಪುರಾಣ ಪ್ರಸಂಗದ ರಂಗ ನಡೆಗೆ ಇದೆಲ್ಲ ಇದಿತ್ತು. ಅದನ್ನೇ ಹೇಳ್ಬೋದು, ಶಾಸ್ತ್ರೀಯ ಅಂತ ಹೇಳ್ಬೋದು ಅಷ್ಟೇ. ಮತ್ತೆ ಮತ್ತೆ ಅವ್ರಿಗೆ ಹೇಳ್ತೀನಿ ಅದೇ ಸಾಂಪ್ರದಾಯಿಕ ಯಕ್ಷಗಾನ ಅಂದ್ರೆ ಏನು ಅಂತ, ಅದರ ಗುಣಲಕ್ಷಣಗಳು ಏನು ಅಂತ. ಸಾಂಪ್ರದಾಯಿಕ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮೊದಲಿಂದ ಬಂದದ್ದನ್ನೇ ಹೇಳುವಂಥದ್ದಷ್ಟೇ ಸಂಪ್ರದಾಯ ಅಂತ ಹೇಳಿ. ಹೌದು ಹೌದು. ಹಳೆ ಕ್ರಮದಲ್ಲಿ ಅಂದ್ರೆ ಅದು ಎಲ್ಲ ಒಂದೇ ರೀತಿ ಇತ್ತು. ಮುಂಚೆ ಒಂದೇ ರೀತಿ ಇತ್ತು. ಇಂಥ ಪ್ರಸಂಗ ಹೀಗೆ ಅಂತ ಹೇಳಿದ್ರೆ ಹೀಗೆ. ಈಗ ಎಲ್ಲ ವ್ಯತ್ಯಾಸ ಆಗಿದೆ. ಈಗ ಯಾವುದು ರಂಗಕ್ರಮದಲ್ಲಿ ವ್ಯತ್ಯಾಸ ಆಗಿದೆ. ಮತ್ತೆ ಅವರ ಪ್ರವೇಶ ಆಚೆ ಈಚೆ ಎಲ್ಲ ಎಲ್ಲ ಬದಲಾವಣೆ ಆಗಿದೆ. ಮೇಳದಿಂದ ಮೇಳಕ್ಕೆ ಬದಲಾವಣೆ ಉಂಟು, ವೇಷದಿಂದ ವೇಷಕ್ಕೆ ಬದಲಾವಣೆ ಉಂಟು, ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗ್ತದೆ ಅದು. ಹೌದು 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 ಹೌದು. ಆ ಶೈಲಿ ಮೊದಲಿನ ಶೈಲಿಯಲ್ಲಿ ಇಲ್ಲ. ಈಗ ಈ ಮೊದಲಿಗೆ ಇಂಥ ವೇಷಕ್ಕೆ ಇದೇ ನಮ್ಮನೆ ಪ್ರವೇಶ ಇದಿತ್ತು, ಒಂದು ನಿಘಂಟಿತ್ತು. ಭೀಮನ ಪ್ರವೇಶ ಹೀಗೆ, ಅರ್ಜುನನ ಪ್ರವೇಶ ಹೀಗೆ ಹೀಗೆ ಇತ್ತು. ಇದು ಸಂಪ್ರದಾಯದ ಹಾಗೆ. ಹೌದು ಹೌದು ಬಂದಿದೆ. ಹೌದು ಹೌದು. ಮತ್ತೆ ಈಗಿನ ಇದೇನು ಅಂತ ಹೇಳಿದ್ರೆ ಅದು ಬಣ್ಣದ ವೇಷ ಆದ್ರೂ ಐದನೇ ಕಾಲದಲ್ಲಿ ಹೋಗುವಂಥದ್ದು. ಹೌದು ಹೌದು. ಈ ಅಭಿಮನ್ಯು ಇಂಥದ್ದೆಲ್ಲ ಹೋಗುವಾಗೆಲ್ಲ ಹೋಗ್ತದೆ ಈಗ ಕೂಡ. ಕಿರೀಟ ವೇಷಕ್ಕೂ ಬಣ್ಣ ಇದಕ್ಕೆಲ್ಲ ಪುಂಡು ವೇಷಕ್ಕೆ ವ್ಯತ್ಯಾಸಗಳಿಲ್ಲ. ವ್ಯತ್ಯಾಸಗಳು ಇಲ್ಲ. ಮೊದಲಿನಂತೆಲ್ಲ ಆದರೆ ವ್ಯತ್ಯಾಸಗಳು ಗೊತ್ತಾಗ್ತಿತ್ತು. ಹೌದು. ಯಕ್ಷಗಾನದಲ್ಲಿ ಒಟ್ಟು ಎಷ್ಟು ತಾಳಗಳಿವೆ? ಯಕ್ಷಗಾನದಲ್ಲಿ ಕಾಲಗಳು ಅಂತ ಹೇಳಿದ್ರೆ ಅಲ್ಲಲ್ಲ, ತಾಳಗಳು. ತಾಳ 7 ತಾಳ ಅಂತ ಹೇಳ್ತದೆ, ಸಪ್ತ ತಾಳ ಅಂತ ಹೇಳುವುದು. ಹೌದು ಹೌದು. ತಾಳ ಅಂತ ಹೇಳಿ ಒಂದು ಧ್ರುವ ತಾಳ ಅಂತ ಹೇಳುವಂಥದ್ದು ಅದು ಇದರಲ್ಲಿ ಇಲ್ಲ ಮಾತ್ರ. ಸಾಧಾರಣ ಅದೇ ನಾವು ಯಕ್ಷಗಾನದಲ್ಲಿ ಈಗ ಬಳಸ್ತಾ ಇಲ್ಲ ಅಂತ ಅಷ್ಟೇ. ಯಕ್ಷಗಾನ ಬಳಸ್ತಾ ಇಲ್ಲ. ಸಾಧಾರಣ ಸಂಗೀತ ನಮನೆಯಲ್ಲಿ ಬರುವಂಥದ್ದು, ಈ ಶಾಸ್ತ್ರೀಯವಾದ ಸಂಗೀತ ಅದರಲ್ಲಿ ಬರುವಂಥದ್ದು. ಮತ್ತೆ ಹೀಗೆ ಯಾವುದು ಆದಿತಾಳ, ಏಕತಾಳ, ಅಷ್ಟತಾಳ ಆಟತಾಳ ಅಂತ ಹೇಳ್ತದೆ. ಅಷ್ಟತಾಳ, ರೂಪಕ, ಜಂಬೆ, ತಿರುಡೆ, ಮತ್ತೆ ಬಾಕಿ ಬೇರೆ ತಾಳಗಳು ಅದು ಉಪತಾಳಗಳು. ಅದರಿಂದ ತ್ವರಿತ ಜಂಬೆ, ತ್ವರಿತ ತಿರುಡೆ ಇದೆಲ್ಲ ಉಪತಾಳಗಳು. ಉಪತಾಳಗಳು. ತಿತ್ತಿತ್ತೈ ಅಂತ ಹೇಳುವಂಥದ್ದು. ತಿತ್ತಿತ್ತೈ ಅದು ಸಂಪ್ರದಾಯದಲ್ಲಿ ತಾಳ ಪೂರ್ಣ ತಾಳ ಅಲ್ಲ ಅದು. ಹೌದು ಹೌದು, ಪೂರ್ಣ ತಾಳ ಅಲ್ಲ ಅದು. ಹಾಗೆ ಯಕ್ಷಗಾನದಲ್ಲಿ ಒಟ್ಟು ಎಷ್ಟು ಮಟ್ಟುಗಳಿವೆ? ಈಗ ಮಟ್ಟುಗಳು ಅಂತ ಎಲ್ಲ ಹೇಳ್ತಾರಲ್ಲ, ಅದು ಯಕ್ಷಗಾನದಲ್ಲಿ ನಮ್ಮ ತೆಂಕುತಿಟ್ಟು ಯಕ್ಷಗಾನದಲ್ಲಿ ಎಷ್ಟುಂಟು ಒಂದು ಅಂದಾಜಿಗೆ? ಮಟ್ಟುಗಳು ಇಷ್ಟೇ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹೌದು ಹೌದು.
ಇದ ಇಷ್ಟೇ ನಿರ್ದಿಷ್ಟವಾಗಿ ಹೇಳುವಂಥ ಇದಿಲ್ಲ. ಮಟ್ಟು ಎಲ್ಲ ಬೇರೆ ಬೇರೆ ಮಟ್ಟಗಳು ಇರ್ತದೆ. ವೇಷದಲ್ಲಿಯೂ ಮಟ್ಟು ಇರ್ತದೆ. ಹೌದು ಹೌದು. ಹಾಡುಗಾರಿಕೆಯಲ್ಲಿಯೂ ಮಟ್ಟು ಅಂತ ಇರ್ತದೆ. ಯಕ್ಷಗಾನ ಮಟ್ಟು ಚೆಂಡೆಮದ್ದಲೆಯಲ್ಲಿಯೂ ಹಾಗೆ ಇದೆ. ಚೆಂಡೆಮದ್ದಲೆಯಲ್ಲಿ ವಿಶೇಷ ಮಟ್ಟು ಅಂತ ಹೇಳಿದ್ರೆ ಹಾಡಿಗೆ ಹೊಂದಿಕೊಂಡು ಬಾರಿಸುವಂಥದ್ದು ಅಷ್ಟೇ. ಮತ್ತೆ ಬೇರೆ ಮಟ್ಟು ಅಂತ ಹೇಳಿರ್ತದೆ. ಅದೇ ಬಹಳಷ್ಟು ಮಟ್ಟುಗಳಿದೆ ಅಂತ ಹೇಳಿದ್ರೆ ಅದರಲ್ಲಿ ಹೆಸರಿಸಲಿಕ್ಕೆ ಆಗದಷ್ಟು ಉಂಟು. ಬಹಳಷ್ಟು ಇದ್ರೆ ಅದನ್ನು ಹೆಸರಿಸುತ್ತೆ. ಹೌದು, ಬಹಳಷ್ಟಿದೆ. ಅದೇ ಎಲ್ಲ ಹೆಸರಿಸುವಾಗ ಕಷ್ಟ ಆದಿತ್ತು. ಅದೇ ಯಕ್ಷಗಾನಕ್ಕೆ ಈ ನಾಟ್ಯ, ಸಂಗೀತ, ಸಾಹಿತ್ಯ, ಮತ್ತೆ ಈಗ ಚೆಂಡೆ ಮದ್ದಲೆಯಲ್ಲಿ ಕೂಡ ಹಾಗೆ ಬೇರೆ ಬೇರೆ ಮೃದಂಗದ್ದು ಪೆಟ್ಟುಗಳು ಅದು ಇದೆಲ್ಲ ಭರತನಾಟ್ಯದಿಂದಲೋ ಅಥವಾ ಶಾಸ್ತ್ರೀಯ ಸಂಗೀತದಿಂದಲೋ ಎಲ್ಲ ನಾವು ಯಕ್ಷಗಾನ ತೆಂಗುತಿಟ್ಟಿಗೆ ಅಳವಡಿಸಿಕೊಳ್ತಾ ಇದ್ದೇವೆ. ಈ ಅಳವಡಿಕೆ ಬೇಕಾ ಅಥವಾ ಬೇಡವಾ? ಅಳವಡಿಕೆ ಬೇಕು ಅಂತ ಹೇಳಿದ್ರೆ ಬೇಕು, ಬೇಡ ಅಂತ ಹೇಳಿದ್ರೆ ಬೇಡ. ಅಂದ್ರೆ ಬರೇ ಇದರಲ್ಲಿ ಹಳೆ ಕ್ರಮದಲ್ಲಿ ಅದು ಈ ಕಾಲಕ್ಕೆ ಈಗಿನ ಕಾಲ ಬದಲಾದ ಹಾಗೆ ಸ್ವಲ್ಪ ಸುಧಾರಣೆ ಬೇಕು. ಅದು ವಿಪರೀತ ಆಗಬಾರದು. ಈಗ ಹಾಡುಗಾರಿಕೆಯಲ್ಲಿ ಈಗ ಶಾಸ್ತ್ರೀಯ ಸಂಗೀತದ ರಾಗವನ್ನೆಲ್ಲ ಹಾಡಬಾರದು. ಚೌಕಟ್ಟಿನ ಒಳಗೆ ಇದು ಮಾಡುವ, ಚೌಕಟ್ಟು ಮೀರಿ ಹೋಗದಾಗೆ ಅದನ್ನು ಅಳವಡಿಸಬೇಕು ಒಂದು. ಮತ್ತೆ ಆ ಯಕ್ಷಗಾನ ಗತ್ತುಗಾರಿಕೆ ಇದಕ್ಕೆಲ್ಲ ಧಕ್ಕೆ ಬಾರದಾಗೆ ಭಾವನೆಗಳಿಗೆ ಇದೆಲ್ಲ ಭಾವನೆಗಳಿಗಾದ್ರೆ ಬರ್ತದೆ. ಗತ್ತುಗಾರಿಗಳಿಗೆಲ್ಲ ಸಂಗೀತದ ಮನೆಯದ್ದು ಇಂಥದ್ದೆಲ್ಲ ಹಾಡಿದರೆ ಗತ್ತು ಬರ್ಲಿಕ್ಕಿಲ್ಲ ಅದಕ್ಕೆ. ಮತ್ತೆ ಯಾವ್ದು ಕೇಳಿದ್ವಿ ನೀವು? ಅದೇ ಎಲ್ಲ ನೃತ್ಯದ ನಾಟ್ಯದಲ್ಲಾಗ್ಲಿ ಹಿಮ್ಮೇಳದಲ್ಲಾಗ್ಲಿ ಎಲ್ಲದರಲ್ಲೂ ಕೂಡ ನೃತ್ಯದಲ್ಲಿಯೂ ಹಾಗೆ. ನೃತ್ಯದಲ್ಲಿಯೂ ಈ ಭರತನಾಟ್ಯದ ಇಂಥದ್ದನ್ನು ಎಲ್ಲ ಕೆಲವು ಮುದ್ರೆಗಳಿಗೆ ಇಂಥದ್ದಕ್ಕೆಲ್ಲ ಉಪಯೋಗ ಮಾಡಿ ಒಳ್ಳೆಯದು. ಬರೀ ಹಳೆಯ ಕ್ರಮದ್ದಾದರೆ ಈಗಿನ ಕಾಲಕ್ಕಾಗುವ ಈಗಿನ ಕಾಲದ ಜನರಿಗೆ ರುಚಿಸುವುದಿಲ್ಲ. ಹೌದು, ರುಚಿಸುವುದಿಲ್ಲ ಅಂದ್ರೆ ಅವ್ರಿಗೆ ಮೊದಲಂತೂ ಗೊತ್ತಿಲ್ಲ, ನೋಡಿದವರಲ್ಲ. ಹೌದು ಹೌದು. ಹಾಗೆ ಅದಕ್ಕೆ ಬೇಕಾಗ್ತದೆ. ಅದು ವಿಪರೀತ ಆಗಬಾರದು. ಈಗ ವಿಪರೀತ ಆಗಿದೆ. ಹೌದೌದು. ಈಗ ಚಾಲ ಹೊಡಿತಗಳು ಇದೆಲ್ಲ ಅದೆಲ್ಲ ನಮ್ದಲ್ಲ, ಬಡಗಿನದ್ದಲ್ಲ. ಅದು ಬಡಗಿನದ್ದು. ಹೌದು, ಬಡಗಿನದ್ದಾದ್ರೂ ಕೂಡ ಈಗ ಏನಾಗಿದೆ, ಈಗ ಅದು ಶುದ್ಧ ಬಡಗೂ ಅಲ್ಲ, ಹೌದು, ಶುದ್ಧ ತೆಂಕು ಅಲ್ಲ. ತೆಂಕಿನ ನಾಟ್ಯಗಳು ಕಡಿಮೆ ಆಗುತ್ತಾ ಬಂದಿದೆ. ಎಲ್ಲ ಪ್ರತಿಯೊಬ್ಬರು ಕೂಡ ಅದರಂತೆ ಅನುಕರಣೆ ಮಾಡುದು. ಅರೆ ಬಡಗು ಅಂತ ಹೇಳ್ಬೋದು. ಹೌದು ಹೌದು. ಬಡಗು ಅಲ್ಲ ತೆಂಕು ಅಲ್ಲ ಅಂತ ಹೇಳಿ ಅದು ಓವರ್ ಆಗಬಾರದು. ಅಂದ್ರೆ ವಿಷಯ ಇದರಿಂದ ಮೀರಬಾರದು. ತೆಂಗುದಿಟ್ಟಿನ ಯಕ್ಷಗಾನದ ಚೌಕಟ್ಟಿನ ಒಳಗೆ ಇರಬೇಕು. ಹೌದು. ಮತ್ತೆ ಈಗ ಈ ಪ್ರತಿ ಪದ್ಯಗಳಿಗೂ ಆ ಅರ್ಥ ಬಿಟ್ಟು ಚಾಲು ಕುಣಿತ ಕುಣಿಯುವಂಥದ್ದು, ಅಭಿನಯ ಚಾಲು ಕುಣಿತ ಕುಣಿಯುವುದು ಇದೆಲ್ಲ ಅಷ್ಟು ಇದಲ್ಲ, ಅದು ಆಭಾಸವೇ. ಹೌದು ಹೌದು ಹೌದು. ನಮ್ಮ ಇದಕ್ಕೆ ಅಷ್ಟು ಹೊಂದಾಣಿಕೆ ಆಗುವುದಿಲ್ಲ ಅದು. ಮತ್ತೆ ಸಮಯವೂ ವೇಸ್ಟ್ ಆಗ್ತದೆ. ಹೌದು. ಈಗ ಏನು ಅಂದ್ರೆ ಒಂದೇ ಸಮಯ ಸಾಕಾಗುವುದಿಲ್ಲ. ಹಾಗೆಲ್ಲ ಇದಕ್ಕೆ ಅಂದ್ರೆ ಒಂದು ರಾತ್ರಿ ಇಡೀ 10:30 6 ಗಂಟೆ ಇದ್ರೂ ಸಮಯ ಸಾಕಾಗುದಿಲ್ಲ. ಹಾಗೆ ಈಗ ಎಲ್ಲ ಪ್ರಸಂಗಗಳಲ್ಲಿ ಪದ್ಯಗಳು ದೃಶ್ಯಗಳೆಲ್ಲ ಕಡಿಮೆ ಆಗ್ತಾ ಬಂದಿದೆ ಈಗ. ಹೌದು. ಕಡಿಮೆ ಆಗಕ್ಕೆ ಕಾರಣವೂ ಅದೇ. ಮತ್ತೆ ಪ್ರತಿಯೊಂದು ವೇಷ ಕೂಡ ಈಗ ಚಾಲು ಕುಣಿತ ಕುಣಿಯೋದಲ್ಲ. ಹೌದು, ಅದಕ್ಕೆ ನಿರ್ದಿಷ್ಟತೆ ಉಂಟು. ಇಂಥ ವೇಷಗಳು ಮಾತ್ರ ಅಂತ ಉಂಟು. ಅದು ಯಾಕೆ ಅಂತ ಹೇಳಿದರೆ ಅದು ಭಾಗವತರು ಚೆಂಡೆ ಮತ್ತೆ ಅವರ ಕೈಯಲ್ಲಿ ಉಂಟದು. ಈಗ ಮುಖ್ಯ ವೇಷದವನನ್ನು ಒಂದು ಮುಖ್ಯ ವೇಷದ ಗುಂಡು ವೇಷ, ಮುಖ್ಯ ವೇಷದವನೊಟ್ಟಿಗಿರುವ ಅವನನ್ನು ಮತ್ತು ಒಂದು ಸ್ತ್ರೀ ವೇಷ, ಮುಖ್ಯ ಸ್ತ್ರೀ ವೇಷದ ಅವರನ್ನು ಮಾತ್ರ ಕುಣಿಸಬೇಕು. ಶೃಂಗಾರ ರಸದಲ್ಲಿ ಇಂಥದೆಲ್ಲ ಒಂದು 2-3 ಪದ್ಯಕ್ಕೆ ಹೌದು 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 ಕುಣಿಬಹುದು, ಚಾಲು ಕುಣಿಬಹುದು. ಇದು ಒಡ್ಡೋಲಗದಿಂದ ಕುಣಿಯುವುದು ಸಮ ಆಗುವುದಲ್ಲ. ಈಗಿನ ಕಾಲದಲ್ಲಿ ಹೇಗೆಂದ್ರೆ ದೇವೇಂದ್ರ ಅರ್ಜುನ ಯಾವ ಒಡ್ಡೋಲಗದ ಅಲ್ಲಿಂದ ಶುರು ಆಗ್ತದೆ. ಹೌದು ಹೌದು. ಅದು ಚಂದ ಅಲ್ಲ ಅದು. ಮತ್ತೆ ಈ ರಾಣಿ ಪಾತ್ರ ಮಾಡುವಂಥದ್ದು, ಇವು ಸ್ತ್ರೀ ವೇಷದಲ್ಲಿ ರಾಣಿ ಪಾತ್ರ ಮಾಡುವಂಥದ್ದು. ಆ ರಾಣಿ ಪಾತ್ರವನ್ನು ಮಾತ್ರ ಮೆರೆಸಬೇಕು ಹಿಮ್ಮೇಳದವರು. ಹೌದು ಹೌದು. ಅವರಿಗೆ ಬೇಕಾದಾಗ ಚಾಲು ಕುಣಿತ ಎಲ್ಲ ಕೊಟ್ಟು ಅವರನ್ನು ಮೆರೆಸಬೇಕು. ಈಗ ಏನಾಗಿದೆ ಅಂದ್ರೆ ಈಗ ಸಖಿಯವರು ಕುಣಿತಾರೆ. ಈಗ ಹೌದು ಹೌದು ಹೌದು. ಅವರ ಸಖಿಯರಿಗೆ ಬೇಕಾದಷ್ಟು ಕುಣಿತಾರೆ ಚಾಲು ಕುಣಿತಕ್ಕೆ ಅವಕಾಶ ಕೊಡೋದ್ರಿಂದ ಕೂಡಲೇ ಸ್ವಲ್ಪ ರಾಜಕೀಯ ಆಗ್ತದೆ. ಅದು ಕಂಪ್ಲೇಂಟ್ ಬರುವುದು, ಹೀಗೆಲ್ಲ ರಾಜಕೀಯ ಆಗ್ತದೆ. ಹೌದು. ಆವಾಗ ವ್ಯತ್ಯಾಸ ಗೊತ್ತಾಗುವುದಿಲ್ಲ. ಸಖಿಗೂ ರಾಣಿಗೂ ವ್ಯತ್ಯಾಸ ಗೊತ್ತಾಗುವುದಿಲ್ಲ ಅಷ್ಟೇ. ಆ ಕಾರಣದಿಂದ ನಾವು ಒಂದು ಇದು ಮಾಡಬೇಕಷ್ಟೇ.
ಪುರಾಣೇತರ ಪ್ರಸಂಗಗಳು ಅಂದ್ರೆ ಕಾಲ್ಪನಿಕ ಆಗಲಿ, ಸಾಮಾಜಿಕ ಆಗಲಿ, ಐತಿಹಾಸಿಕ ಆಗಲಿ, ಇಂಥ ಯಕ್ಷಗಾನ ಪ್ರಸಂಗಗಳು ಯಕ್ಷಗಾನಕ್ಕೆ ಅದು ಒಳ್ಳೆಯದ ಅಥವಾ ಯಕ್ಷಗಾನಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತೀರಾ? ಅದು ಕಾಲ್ಪನಿಕ ಪ್ರಸಂಗಗಳೆಲ್ಲ ಅಲ್ಲ. ನಮ್ಮ ಇದರಲ್ಲಿ ಹೇಗೆ ಅಂದರೆ ಕಟೀಲು ಮೇಳದ ಬಯಲಾಟದಲ್ಲಿ ಈಗ ನಾವು ಆಡಬಾರ್ದು ಅಂತಲೇ ಉಂಟು. ಹೌದು ಹೌದು, ಆಡೋದಷ್ಟು ಒಳ್ಳೇದಲ್ಲ. ಅದೇ ಪುರಾಣ ಪ್ರಸಂಗದಷ್ಟು ಈ ಭಕ್ತಿ ಭಾವನೆಗಳು ಬರುವುದಿಲ್ಲ. ಹೌದು ಹೌದು. ಈ ಪುರಾಣ ಪ್ರಸಂಗ ಆಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಜನರಲ್ಲಿ ಭಕ್ತಿ ಮೂಡಿಸಲಿಕ್ಕೆ ಬರ್ತಾರೆ ನೋಡಿ. ಒಂದು ಯಾವುದೇ ಒಂದು ಕೃಷ್ಣನ ಪಾತ್ರ, ದೇವರ ಪಾತ್ರ ಆದರೆ ದೇವಿ ಪಾತ್ರ ಎಲ್ಲ ಅದು ಕೂಡ ಜನರಿಗೆ ಒಂದು ಅವ್ರು ಕೈ ಮುಗಿತಾರೆ. ಈಗ ಹೌದು ಆ ಭಾವನೆ ಅವರಿಗೆ ಪುರಾಣದ ಬಗ್ಗೆ ಒಂದು ಗೌರವ ಮೂಡುತ್ತದೆ. ಅವರಲ್ಲಿ ಭಕ್ತಿ ಭಾವನೆಗಳು, ದೇವರ ಬಗ್ಗೆ ಭಕ್ತಿ ಭಾವನೆಗಳು, ಭಯ ಇದೆಲ್ಲ ಅದಕ್ಕೆ ಇದಾಗ್ತದೆ. ಈ ಕಾಲ್ಪನಿಕ ಪ್ರಸಂಗಗಳೆಲ್ಲ ಅದು ಮನೋರಂಜನೆಗೆ ಆಯ್ತಷ್ಟೇ. ಹೌದು ಹೌದು ಹೌದು. ಈಗಿನ ಕಾಲಕ್ಕೆ ಮನೋರಂಜನೆ, ಹಾಸ್ಯಗಳು ಇಂಥದ್ದಕ್ಕೆಲ್ಲ ಆಯ್ತಲ್ಲದೆ ಅದು ಪುರಾಣ ಪ್ರಸಂಗದಷ್ಟು ಇದಲ್ಲ. ಹೌದು. ನಾವು ಇದು ಹಾಗೆ ಕಾಣ್ತದೆ. ಹಿಮ್ಮೇಳ ವಾದಕರಾಗಿ ಅಂದ್ರೆ ಮೊದಲೆಗಾರರಾಗಿ ನಿಮ್ಗೆ ಎದುರಾದ ಸವಾಲುಗಳೇನು? ಈಗ ರಂಗದಲ್ಲಿ ಆಗಲಿ ಅಥವಾ ಮೇಳದಲ್ಲಿ ಆಗಲಿ? ಮೇಳವಾದಕರು ಅದು ಅಲ್ಲ, ಹೊತ್ತು ಮತ್ತೆಗೆ ಇರುವಷ್ಟು ಸವಾಲು ಬರುವುದಿಲ್ಲ. ಹೊತ್ತು ಮತ್ತೆಗೆ ಇರುವಷ್ಟು ಸವಾಲು ಬಂದ್ಕೊಂಡಿಲ್ಲ. ಇದು ನನ್ನ ಅನುಭವ ನಾನು ಹೇಳುವುದು. ಮುಖ್ಯ ಮದ್ದೆಗಾರ ಆಗುವಾಗ ಸ್ವಲ್ಪ ಸವಾಲು ಬಂದಿದೆ. ಅಂದ್ರೆ ಹಿರಿಯ ನನ್ನಿಂದ ಪ್ರಾಯದಲ್ಲಿ ಹಿರಿಯ ಕಲಾವಿದರಿಗೆಲ್ಲ ಅವರ ಸ್ಥಾನಕ್ಕೆ ಸ್ವಲ್ಪ ಮುಖ್ಯ ಮದ್ದೆಗಾರ ಸ್ವಲ್ಪ ಪ್ರಾಯದಲ್ಲಿ ಸಣ್ಣ ಅಂತ ಹೇಳಿ ಅದು ಸ್ವಲ್ಪ ಇದೆಲ್ಲ ಇತ್ತವಾಗ ರಂಗಸ್ಥಳದಲ್ಲಿ ಕಿರಿಕಿರಿ ಮಾಡುವಂತದ್ದು. ಹೌದು ಹೌದು ಹೌದು, ಅದು ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂತದ್ದೇ ಉಂಟು. ಅದೇ ಯಕ್ಷಗಾನದಲ್ಲಿ ಇರುವಂತದ್ದು. ನನ್ನ ಬಗ್ಗೆ ಹಾಗೆ ಇತ್ತು. ಮತ್ತೆ ಅದು ಪರಿಹಾರ ಆಯಿತು. ಅದನ್ನು ಭಾಗವತರು ನಾವೆಲ್ಲ ಚರ್ಚೆ ಮಾಡಿ ಅದನ್ನು ಇದು ಮಾಡಿದ್ದೇವೆ. ಸವಾಲುಗಳು ಬಂದಿದೆ ನನ್ನ ಇದರಲ್ಲಿ ಕೂಡ, ಮತ್ತೆಲ್ಲ ಸರಿಯಾಗಿದೆ ಅದು. ಯಕ್ಷಗಾನ ಹಿಮ್ಮೇಳ ಪರಿಕರಗಳು ಅಂದ್ರೆ ಈ ಮದ್ಲೆ ಆಗಿರ್ಬೋದು, ಚೆಂಡೆ ಆಗಿರ್ಬೋದು, ಇವುಗಳಲ್ಲಿ ಬಹಳ ಗಮನಾರ್ಹ ಬದಲಾವಣೆಗಳು ಅಂತ ನಿಮ್ಗೆ ಏನ್ ಅನಿಸಿದೆ? ಅಂದ್ರೆ ಈ 40 ವರ್ಷದಲ್ಲಿ ಚೆಂಡೆ ಮತ್ತೆ ಮದ್ಲೆಯಲ್ಲಿ ನೀವು ಏನೆಲ್ಲ ಬದಲಾವಣೆಗಳನ್ನು ನೋಡಿದ್ದೀರಿ? ಬದಲಾವಣೆಯಲ್ಲಿ ಹೇಗೆ ನೀವು ಅಂದ್ರೆ ಚೆಂಡೆ ಮತ್ತು ಮದ್ದಳೆಯ ಸ್ವರೂಪದಲ್ಲಿ ಆಗಲಿ, ಆಕಾರದಲ್ಲಿ ಆಗಲಿ, ಅಥವಾ ಅದರ ಒಂದು ಇದರಲ್ಲಿ ಆಗಲಿ, ಎಲ್ಲದರಲ್ಲಿ ಕೂಡ? ಚೆಂಡೆ ಬಗ್ಗೆ ಹಾಗೆ ಅಷ್ಟು ವಿಷಯ ಹೇಳುವಾಗೇನಿಲ್ಲ. ಹಾಗೆ ಹಾಗೆ ಉಂಟು ಸಾಧಾರಣ ಅದು. ಮದ್ದಳೆ ಅಂದ್ರೆ ಈಗ ಸ್ವಲ್ಪ ಮೃದಂಗದಾಗೆ ಇದೆ. ಮೃದಂಗ ಪ್ಯೂರ್ ಮೃದಂಗವಲ್ಲ, ಮುಚ್ಚಿಗೆ ಅಲ್ಲ, ಅರೆ ಮೃದಂಗದಾಗೆ. ಮದ್ದಳೆ, ಕಳಸೆ ಇಂಥದ್ದು ಇದೆಲ್ಲ ಬೇರೆ ನಾದ ತುಂಬಾ ವ್ಯತ್ಯಾಸ ಗೊತ್ತಾಗುದಿಲ್ಲ. ಮತ್ತೆ ಈಗ ಹಾರ್ಮೋನಿಯಂ ಶ್ರುತಿ ಬಗ್ಗೆ ಹೇಳ್ತೇನೆ. ಈಗೆಲ್ಲ ಆ ಬಾಕ್ಸ್ ಹೌದೌದು ಇಡ್ತಾರೆ. ಅದು ಹಾರ್ಮೋನಿಯಂ ಅಷ್ಟು ಅಲಂಕಾರ ಅಲ್ಲ ಸ್ಟೇಜಿಗೆ. ಹೌದು ಹೌದು. ಅದು ಅದರದ್ದೊಂದು ಲಾಲಿತ್ಯವೇ ಬೇರೆ ಉಂಟು. ಸೌಂಡು ಅದರದ್ದು ಹೊರಡುವಂಥದ್ದು ಈ ಚೆಂಡೆ ಮತ್ತೆ ಬಾರಿಸುವವರಿಗೆ, ಅರ್ಥ ಹೇಳುವವರಿಗೆ, ಪದ್ಯ ಹೇಳುವವರಿಗೆ ಹಾಗೆ ರಂಗಸ್ಥಳದಲ್ಲಿ ಒಳ್ಳೆ ಇಂಪಾಗಿ ಹೇಳುತ್ತದೆ. ಹೌದು, ಹಾರ್ಮೋನಿಯಂ. ಹೌದು. ಅದರ ಈಗಿನ ಬಾಕ್ಸ್ ಇದರಲ್ಲಿ ಹಾಗೆ ಇದಾಗುವುದಿಲ್ಲ. ಹಾಡುಗಾರರಿಗೆ ಆಗ್ತದೆ, ಶ್ರುತಿ ಜ್ಞಾನ ಸರಿಯಾಗಿರುವ ಹಾಡುಗಾರರು ಈಗ ಅದು ಅನುಕೂಲ ಆಗ್ತದೆ. ಅನುಕೂಲ ಅಂತ ಹೇಳಿದ್ರೆ ಈಗ ಅದಕ್ಕೆ ಎಲ್ಲ ಜನ ಸಿಕ್ಕುದು ಭಾರಿ ಕಡಿಮೆ. ಈಗ ಈ ಹಾರ್ಮೋನಿಯಂ ಬಾರಿಸುವವರು ಇದಕ್ಕೆಲ್ಲ ಜನ ಬೇಕಲ್ಲ, ಅದಕ್ಕೆ ಮಾಡಿದಂಥ ಇದು. ನನ್ನ ಮಟ್ಟಿಗೆ ಅದು ಹಾರ್ಮೋನಿಯಂ ಒಳ್ಳೆಯದು ಶ್ರುತಿ ಬಗ್ಗೆ ಹೇಳುವುದಾದರೆ. ಮತ್ತೆ ಈ ಚೆಂಡೆ ಮತ್ತೆ ಮದ್ಲೆಯಲ್ಲಿ ಬದಲಾವಣೆ ಅಂತದ್ದೇನಾಗಲಿಲ್ಲ ನಿಮ್ಮ ಒಂದು ಕಾಲಮಾನದಲ್ಲಿ 40 ವರ್ಷದಲ್ಲಿ? ಚೆಂಡೆ ಮತ್ತು ಮದ್ಲೆಯಲ್ಲಿ ಬದಲಾವಣೆ ಅಂದ್ರೆ ಇಲ್ಲ, ಹೆಚ್ಚಿನ ಇದರಲ್ಲಿ ಇಲ್ಲ ಬದಲಾವಣೆ, ಇಲ್ಲ, ಗೊತ್ತಾಗುದಿಲ್ಲ. ನಾದ ಇದೆಲ್ಲ ಹಾಗೆ ಉಂಟು ಸಾಧಾರಣ ಅದು. ಮತ್ತೆಲ್ಲ ಶ್ರುತಿ ಮೊದಲಿಗೆಲ್ಲ ಏರು ಶ್ರುತಿ ಅದು. ಈಗ ಅದು ಮೃದಂಗದ ಮನೆಯಾಗಿ ಇಳಿ ಶ್ರುತಿ, ಅಲ್ಲಿ ಇಳಿ ಶ್ರುತಿಯಲ್ಲಿ ಹಾಡುವವರು ಕಡಿಮೆ. ಈಗೆಲ್ಲ ಮೊದಲನೇ ಈಗಿನ ಭಾಗವತರಲ್ಲಿ ಯಕ್ಷಗಾನ ಶ್ರುತಿಯಲ್ಲಿ ಹಾಡ್ತಾರೆ. ಈಗ ಅಂದ್ರೆ ಬಿಡಿ 4 ಕಪ್ 3 ಕನಿಷ್ಠ ಅಂದರೆ ಅದು ಈ ಬಿಡಿ 4ಕ್ಕಿಂತ ಕೆಳಗೆ ಹಾಡುವವರಿಲ್ಲ ಈಗ. ಮೊದಲು ಹೇಗೆ ಅಂದ್ರೆ ಅದು ಹಾಡುವ ಕೆಲವು ಹಾಗೆ ಉಂಟು ನೋಡಿ. ಬಿಡಿ 4ರಿಂದೆಲ್ಲ ಕೆಳಗೆ ಹಾಡುವ ಭಾಗವತ ಅಲ್ಲ ಅಂತ. ಮುಂಚೆ ಬಿಡಿ 4 ಕಪ್ 3 ಹೀಗೆ ಅಲ್ಲ. ಅದು ಆ ಮಟ್ಟಿಗೆ ಈಗಿನ ಇದು ತೊಂದರೆ ಇಲ್ಲ ಈಗಿನ ಇದರಲ್ಲಿ. ಯಕ್ಷಗಾನದಲ್ಲಿ ಚೆಂಡೆ ವಾದಕರನ್ನು ಕೂಡ ಮದ್ಲೆಗಾರ ಅಂತ ಕರೆಯುವುದಕ್ಕೆ ಕಾರಣ ಏನು? ಅದು ಒತ್ತು ಮತ್ತೆ ಮೊದಲು ಸೇರಿದವ ಮುಖ್ಯ ಮದ್ದೆಗಾರನ ಅಂಡರ್ ನೆಲೆಯಿರ್ತಾನೆ. ಈ ದೊಡ್ಡ ಚೆಂಡೆ ಅವರು ಅಂತ ಹೇಳೋರು, ಅವರಿಗೆ ಪೂರ್ತಿ ಅನುಭವ ಸಿಗುತ್ತದೆ. ಅಲ್ಲಿ ರಂಗದ ಅನುಭವ ಎಲ್ಲ ಇವತ್ತು ಮೊದಲೇ ಮಾಡುವವಳೆ ಸಿಕ್ಕುವುದು. ಮತ್ತೆ ಅವು ಮುಖ್ಯ ಮದ್ದೆಗಾರ ಆಗುವಾಗ ಅವನು ಮದ್ದೆಗಾರ ಅಂತ ಹೇಳಿಕೆ ಕಾರಣ ಏನಂತ ಹೇಳಿದ್ರೆ
ಸೌಮ್ಯರಸ ಬರುವಾಗ ಮುಖ್ಯ 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 ವೇಷದವರ ವೇಷಕ್ಕೆ ಅವು ಮೊದಲೇ ಬರೆಸಬೇಕು. ಹಾ, ಮುಖ್ಯ ಮೊದಲೇಗಾರ ಬಾರಿಸುವುದು. ಹಾ, ಹಾಗೆ ಲೆಕ್ಕ ಹೇಗೆ ಅಂತ ಹೇಳೋದು, ಮೊದಲೇಗಾರ ಅಂತ ಹೇಳಿದ್ರೆ ಒಬ್ಬನೇ. ಹೌದು ಹೌದು. ಮೇಳದಲ್ಲಿ ಮೊದಲಿಗೆ ಚೆಂಡೆ ಮೊದಲಿಗೆ ಯಾರು ಅಂತ ಕೇಳುದು. ಚೆಂಡೆಗೆ ಬೇರೆ ಮೊದಲಿಗೆ ಬೇರೆ ಅಂತ ಹೇಳಲಿಕ್ಕಿಲ್ಲ. ಹೌದು. ಮೊದಲು ನಾವು ಕೇಳುವಾಗ ಚೆಂಡೆ ಮೊದಲಿಗೆ ಯಾರು ಇಂಥವರು. ಅವು ಮತ್ತೆ ದೊಡ್ಡ ದೊಡ್ಡ ವೇಷಗಳು, ಮುಖ್ಯ ವೇಷಗಳು ಎಲ್ಲ ಬರುವಾಗ ಚೆಂಡೆಗೆ ಅವನೇ ಬರಬೇಕು, ಬೇರೆಯವರು ಆಗ್ಲಿಕ್ಕಿಲ್ಲ. ಒತ್ತು ಮಂದಿಯವರು ಬಾರಿಸೋ ಕ್ರಮ ಇಲ್ಲ. ಒತ್ತು ಮಂದಿಯವರು ಬಾರಿಸೋದು ಎಡೆಯಲ್ಲಿ ಅಂತ ಎರಡು ಪದ್ಯ, ಮುಖ್ಯ ಮೊದಲಿಗಾರ ಮೊದಲಿಗೆ ಕೂತ್ಕೊಂಡಿರುವಾಗ ಮಧ್ಯದಲ್ಲಿ ಎರಡು ಪದ್ಯ, ಒಂದು ಏಳು ಪದ್ಯ ಎಲ್ಲ ಬಂದರೆ ಅದನ್ನು ಒತ್ತು ಮೊದಲಿಗಾರ ಬಾರಿಸುವುದು. ಚೆಂಡೆಯನ್ನು ಬಾರಿಸುವುದು. ಒತ್ತು ಮೊದಲಿಗಾರನು ಚೆಂಡೆ ಅಭ್ಯಾಸ ಬೇಕು ಮಾತ್ರ. ಅವ ಎಷ್ಟು ಚೆಂಡೆ ಒಳ್ಳೆ ಇದೇ ಬಾರಿಸಲಿ, ಬೇಕಿದ್ರೆ ಇದು. ಆದರೆ ಮುಖ್ಯ ಮೊದಲಿಗಾರನಿಂದ ಇದು ಕೆಳಗೆ ಹಾಗೆ ಅದು ಮುಖ್ಯ ತಿರುವೇಶ. ಭಾಗವತರು ಮುಖ್ಯ ವೇದಿಕೆ ಬರುವಾಗ ಆ ಮೊದಲಿಗಾರ ಅಲ್ಲಿ ಇದು ಮೊದಲಿಗೆ ಬರಬೇಕು. ಹೌದು. ಅಂತ ಇದಕ್ಕೆಲ್ಲ ಸೌಮ್ಯರಸ ಇದಕ್ಕೆಲ್ಲ ಬರುವಾಗ ಅವು ಮೊದಲೇ ಬರೆಸಬೇಕು. ಹಾಗೆ ಮೊದಲಿಗಾರ ಅಂತ. ಹೌದು, ಮುಖ್ಯ ಮೊದಲಿಗಾರ ಅಂತ ಹೇಳುದು. ಚೆಂಡೆ ಅವರು ಅಂತ ಹೇಳುವುದಿಲ್ಲ. ಈಗ ಕಾಲ ಬದಲಾಗಿದೆ. ಈಗ ಮೊದಲೇವರು ಬೇರೆ, ಚೆಂಡೆ ಅವರು ಬೇರೆ ಅಂತ ಆಗಿದೆ ಈಗ. ಹೌದು ಹೌದು. ಹಾಗೆ ಅದು ಮೊದಲಿಗಾರ ಅಂತ ಹೇಳುದು. ಚೆಂಡೆ ವಾದಕನನ್ನು ಮೊದಲಿಗಾರ ಅಂತ ಹೇಳುದು, ಮುಖ್ಯ ಚೆಂಡೆ ವಾದಕನನ್ನು. ಮದ್ದಳೆ ವಾದನ ಮತ್ತು ಚೆಂಡೆ ವಾದನ ಹೇಗೆ ಒಂದಕ್ಕಿಂತ ಒಂದು ಭಿನ್ನ? ಹೇಗೆ ಅದು ಬೇರೆ ಬೇರೆ? ಬೇರೆ ಬೇರೆ ಅಂದರೆ ಯಾವ ವಿಷಯ? ಪೆಟ್ಟುಗಳಲ್ಲಾಗ್ಲಿ ಇದರಲ್ಲಾಗ್ಲಿ ಎಲ್ಲದರಲ್ಲೂ ಕೂಡ ಮದ್ದಳೆ ವಾದನ ಬೇರೆ, ಚೆಂಡೆ ವಾದನ ಬೇರೆ ಅಲ್ವಾ? ಬೇರೆ ಎಂದರೆ ಮದ್ದಳೆಯಲ್ಲಿ ಸ್ಥಾನಗಳು ಉಂಟಲ್ಲ, ಬಾರಿಸುವುದು ಪೆಟ್ಟು ಒಂದೇ, ಬಾಯಿ ತಾಳಗಳೆಲ್ಲ ಒಂದೇ, ಚೆಂಡೆ ಅದು ಒಂದೇ, ಮೊದಲೇದ್ದು ಒಂದೇ. ಮೊದಲೆಯಲ್ಲಿ ಆದ್ರೆ ಗೊತ್ತಾಗ್ತದೆ ಅದು. ಈಗ ದಿದೋಪತನ ಅಂತ ಒಂದು ಬಡಿದ್ರೆ ಅದ ಹಾಗೆ ಕೇಳ್ತದೆ ದಿದೋಪತನ. ಹೌದು ಹೌದು. ಚೆಂಡೆ ಮಾತ್ರ ಹಾಗೆ ಕೇಳುವುದಿಲ್ಲ. ನಾವು ಆಲೋಚನೆ ಮಾಡಬೇಕು, ಅದ ಲೆಕ್ಕಾಚಾರಕ್ಕೆ ಸರಿ ಬರ್ತದೆ ಚೆಂಡೆ. ಪೆಟ್ಟುಗಳದ್ದು ಇದೆಲ್ಲ ಎಲ್ಲ ಮೊದಲೇ ಪೆಟ್ಟು ಮತ್ತು ಚೆಂಡೆ ಮೊದಲೇ ಬಿಟ್ಟು ಒಂದೇ. ಚೆಂಡೆಯಲ್ಲಿ ವಿಶೇಷವಾಗಿ ಇದಿಲ್ಲಲ್ಲ, ಅದೇ ಯಾವುದು ದೋಮ್ ಬೇರೆ, ತಾಮ್ ಬೇರೆ, ಮತ್ತೆ ಇದೆಲ್ಲ ಹೌದು, ಇದೆಲ್ಲ ಬೇರೆ 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 ಮೊದಲೇ ಉಂಟು, ಚೆಂಡೆಯಲ್ಲಿ ಇಲ್ಲ. ಅದು ಬಂದರೆ ಎರಡೇ ಸೌಂಡ್ ಬರ್ತದೆ. ಮತ್ತೆ ಅವರು ಕಲ್ಪನೆ ಮಾಡಿಕೊಳ್ಳುವುದು. ಹೌದು ಹೌದು ಹೌದು. ಹಾಗೆ ಈಗ ಈಗ ಕಲ್ಪನೆ ಅಂದರೆ ಈಗ ಮೊದಲೇ ಈಗ ಗಿಡ ತಗದರೆ ಗಿಡ, ಸಿತ್ತರಿಗದರೆ ಗಿಡ, ಗಿಡ ತಗದರೆ ಗಿಡ ಬಂದರೆ ಚೆಂಡೆಯಲ್ಲಿ ಹಾಗೆ ಹೇಳ್ತೇವೆ, ಗಿಡ ತಗದರೆ ಗಿಡ ಗಿಡ. ಹಾಗೆ ಅಲ್ಲಿ ಬೇರೆ ಬೇರೆ ಅಕ್ಷರಗಳಿಲ್ಲ, ಇದು ಜಾಗ ಇಲ್ಲ ಅದರಲ್ಲಿ. ಅದೇ ತಾಮ್ ಧೀಮ್ ತಾಮ್ ಎಲ್ಲ ಟಂಗ್ ಅಂತ ಕೊಡುವುದು, ಟಂಗ್ ಅಂತಾನೆ ಬರುದು ಎಲ್ಲದರಲ್ಲೂ. ಹೌದು ಹೌದು. ಅದ್ರ ಭಿನ್ನತೆ ಅಂದ್ರೆ ಅಷ್ಟೇ, ಅದು ಹೊಂದಾಣಿಕೆ ಆಗುವ ಮಾತ್ರ ಸರಿ ಕೇಳ್ತದೆ. ಈ ಚೆಂಡೆ ಮತ್ತು ಮೊದಲೇ ಪಡೆಯುವ ಹೊಂದಾಣಿಕೆ ಆದರೆ ಮಾತ್ರ ಸರಿ ಕೇಳುತ್ತದೆ. ಅದೀಗ ಈಗ ಟಂಗ್ 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 ಅಂತ 3 ಪೆಟ್ಟು ಪಡೆದ್ರೆ ಆಗ ಮೊದಲೇ ದ ದ ದೋಮ್ ಒಂದು ಪಡೆಯುವಾಗ ಇದು ಡಗ್ ಡಗ್ ಡಂಗ್ ಅಂತ ಕೇಳುತ್ತದೆ. ಹೌದು, ಡಂಗ್ ಅಂತ ಕೇಳುವುದು ಯಾವುದು? ಇಲ್ಲಿ ಮೊದಲೇ ದೋಮಿಂದ ಕೇಳುವುದು. ಹೌದು, ದೋಮ್ ಜೊತೆ ಅದು ಬರುವುದರಿಂದ ಅದು ಆ ರೀತಿ ಕೇಳುವುದು. ಹೌದು, ಅದು ಭಿನ್ನ ಇದು ಭಿನ್ನ. ಹೌದು, ಆದ್ರೆ ಅದು ಸರಿ ಹೊಂದಾಣಿಕೆ ಆಗುವಾಗ ಚಂದ ಕೇಳುತ್ತದೆ. ಹೌದು, ವಿಭಿನ್ನತೆ ಅದರಲ್ಲಿ ಗೊತ್ತಾಗ್ತದೆ. ಕಾಯಿ ಚೆಂಡೆ ಬಡಿದ್ರೆ ಚಂದ ಇಲ್ಲ ಅದು. ಅದು ಚೆಂಡೆ ಮೊದಲೇ ನಾದ ಬರುವುದು, ಅಬ್ಬರ ಬರುವುದು ಮೊದಲಿಂದಾಗಿ ಬರುವುದು. ಯಕ್ಷಗಾನ ಪ್ರದರ್ಶನಗಳಿಗೆ ಚೆಂಡೆ ಅನಿವಾರ್ಯವ ನಿಮ್ಮ ಅಭಿಪ್ರಾಯದಲ್ಲಿ? ಚೆಂಡೆ ಇಲ್ಲದೆ ಯಕ್ಷಗಾನ ಪ್ರದರ್ಶನ ಮಾಡ್ಲಿಕ್ಕೆ ಆಗುದಿಲ್ವ? ಅನಿವಾರ್ಯ ಅಂದರೆ ಈ ಬಯಲಾಟಗಳಿಗೆ ಇಂಥದ್ದಕ್ಕೆಲ್ಲ ಅನಿವಾರ್ಯವೇ. ಅಬ್ಬರದ ವೇಷಗಳಿಗೆ ಚೆಂಡೆ ಇಲ್ಲದೆ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚೆಂಡೆ ಇಲ್ಲದೆ ಅವರ ವೇಷ ಮೆರೀಲಿಕ್ಕಿಲ್ಲ. ಅವರ ವೇಷ ಮೆರೆಸಬೇಕು ಅಂದರೆ ಚೆಂಡೆ ಬೇಕು ಅಬ್ಬರದ ವೇಷಗಳಿಗೆ. ಮತ್ತೆ ವೀರರಸ ಪದ್ಯಕ್ಕೆ ಅಲ್ಲ ಚೆಂಡೆ ಅಗತ್ಯ ಸಾಮಾನ್ಯ. ಮತ್ತೆ ಈ ಕೆಲವು ಸೌಮ್ಯ ರಸದ ಪ್ರಸಂಗಗಳು ಇರ್ತದೆ, ಅಂಥದ್ದಕ್ಕೆ ತಾಳಮದ್ದೆಗಳಾದ್ರೆ ನಾನು ಹೇಳೋದು ಇದ್ರ ಆಗ್ತದೆ, ಇದ್ರೆ ಒಳ್ಳೇದು, ಇದು ಪೂರ್ಣ ಆಗ್ತದೆ. ಅಂಥದಕ್ಕೆ ನಾವು ಮದ್ದೆ ಸಾಕು. ಯಕ್ಷಗಾನಕ್ಕೆ ಚೆಂಡೆ ಅನಿವಾರ್ಯವೇ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹಿಮ್ಮೇಳವನ್ನು ಕಲಿಸುವುದರ ಕಾರಣವೇನು? ಬಾಲಪಾಠಕ್ಕೆ ಏನಾದರೂ ಇಂಥದ್ದೇ ಅಂತ ಕ್ರಮ ಉಂಟಾ? ಈಗ ಒಬ್ಬೊಬ್ಬ ಗುರುವಿನಿಂದ ಕಲಿತ ಶಿಷ್ಯರದ್ದು ಪೆಟ್ಟುಗಳು ಅದೆಲ್ಲ ಬೇರೆ ಬೇರೆ ಇರ್ತದೆ, ಕ್ರಮಗಳು ಬೇರೆ ಬೇರೆ ಇರ್ತದೆ. ಅದಕ್ಕೆ ಏನು ಕಾರಣ? ಅಥವಾ ನಾನು ತಿಳ್ಕೊಂಡಿದ್ದು ಹಾಗೆ ಕ್ರಮಗಳು ಬೇರೆ ಬೇರೆ ಅಂತ ಅಲ್ಲ, ಒಂದೇ ಕ್ರಮ ಅಂತ ನೀವು ಹೇಳ್ತೀರಿ, ಹೇಗೆ? ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಮೊದಲನಂತೆಲ್ಲ ಸಾಧಾರಣ ಒಂದೇ ರೀತಿ ಇತ್ತು. ಈಗ ಗೊತ್ತಿಲ್ಲದೆ ಹೇಗೆ ಆಗೋದು? ಈಗ ಸರಿಯಾಗಿ ಆದರೆ ಇದು ಗೊತ್ತಿಲ್ಲದೆ
ಹೇಳಿಕೊಡೋರು ಸ್ವಲ್ಪ ಬೇರೆ ಬೇರೆ ಕ್ರಮದಲ್ಲಿ ಹೇಳಿಕೊಡ್ತಾರೆ. ಅದಕ್ಕೆ ನಾನು ಮೇಳಕ್ಕೆ ಉತ್ತಮತೆಗೆ ಹೋಗುವ ಟೈಮಿನಲ್ಲೆಲ್ಲ ಅದಕ್ಕೊಂದು ನಿಘಂಟಿತ್ತು, ರೂಪರೇಷೆ ಇತ್ತು, ನಿಘಂಟಿತ್ತು. ನಿತ್ಯ ವೇಷಕ್ಕೆ ಬಾಲಪಾಠಕ್ಕೆ ಇಂಥ ವೇಷ ಬಾಲಪಾಠದ ಪೆಟ್ಟುಗಳು. ಮತ್ತೆ ಈಗ ಅದಕ್ಕೆ ನಿರ್ಣಯ ಆಯಿತು ಒಂದು. ಈಗ ಹಾಗಿಲ್ಲ. ಈಗ ಅಂದ್ರೆ ಅದು ಇದಕ್ಕೆ ಆಗಿದೆ, ಅವರವರ ಮನೋಧರ್ಮದಲ್ಲಿ. ಹೌದು, ಅವರವರ ಮನೋಧರ್ಮದಲ್ಲಿ ಹೋಗ್ತದೆ. ಮನೋಧರ್ಮದಲ್ಲಿ ಹೋಗ್ತದೆ ಈಗ ಅದು. ಯಕ್ಷಗಾನದಲ್ಲಿ 1ನೇ ಕಾಲ, 2ನೇ ಕಾಲ, 3ನೇ ಕಾಲ, 4ನೇ ಕಾಲ ಅಂತ ಎಲ್ಲ ಉಂಟು. ಈ ಕಾಲ ನಿರ್ಣಯ ಪ್ರಸಂಗಕ್ಕೋ ಅಥವಾ ಹಿಮ್ಮೇಳಕ್ಕೋ? ಕಾಲ ನಿರ್ಣಯ ಎಂಬುದು ಪ್ರಕಾರ ಹೇಗಂದ್ರೆ ಪ್ರಸಂಗಕ್ಕೆ ಅದು ಪ್ರಸಂಗ ಹೊಂದಿಕೊಂಡಿರುವುದು. ಹೌದು. ಹಿಮ್ಮೇಳದಲ್ಲಿ ಉಂಟು. ಹಿಮ್ಮೇಳದಲ್ಲಿ ಬಾರಿಸುವಾಗ ಪೀಠಿಗೆ ಇದೆಲ್ಲ ಬಾರಿಸುವಾಗ ಕಾಲ ನಿರ್ಣಯ ಅಂತ ಉಂಟು. ಮುಂದಿನ ಕಾಲದಲ್ಲಿ ಅದವರ ವೈವಿಧ್ಯತೆಯನ್ನು ತೋರಿಸುವಂತದ್ದು ಪೀಠಿಗೆಯಲ್ಲಿ. ಹೌದು, ಅಲ್ಲ ಪೀಠಿಗೆಯಲ್ಲಿ ಉಂಟು. ಒಂದಿನ ಕಾಲ ತೆಗೆದು ಇದೆಲ್ಲ ಉಂಟು. 1ನೇ ಕಾಲ, 2ನೇ ಕಾಲ, 3ನೇ ಕಾಲ ಅಂತ ಹಿಮ್ಮೇಳ ಬಾರಿಸುವಲ್ಲಿ ಉಂಟು. ಈ ಅಭ್ಯಾಸ ಮಾಡುವಾಗ 1ನೇ ಕಾಲ, 2ನೇ ಕಾಲ ಉಂಟು. ಹಾಗೆ ಯಕ್ಷಗಾನ ರಂಗದಲ್ಲಿ ಅದು ಈ ರಂಗದ ಇದಕ್ಕೆ ಕತೆ ಹೋಗುವಂತ ಇದರಲ್ಲಿ ಒಂದು ಕಾಲ ನಿರ್ಣಯ ಮಾಡುವಂತ ಹೇಳ್ತೇನೆ. ಅದೀಗ 1ನೇ ಕಾಲದಲ್ಲಿ ಮುಂದಿನ ಕಾಲ ಅಂತ ಹೇಳ್ತಾರೆ ವೇಷದವರು. 1ನೇ ಕಾಲದಲ್ಲಿ ಚೆಂಡ ಬಡಿದ್ರೆ ಅವನಿಗೆ ಕುಣಿಲಿಕ್ಕೆ ಸಾಧ್ಯ ಇಲ್ಲ. ಹೌದು ಹೌದು, ಈಗ ಅಷ್ಟು ನಿಧಾನ ಬರ್ತದೆ ಈಗಿನ ವೇಷಧಾರಿಗಳಿಗೆ ಸಾಧ್ಯ ಇಲ್ಲ. ಹೌದು, ಯಕ್ಷಗಾನ ಚೆಂಡ ಮೊದಲೇ 4ನೇ ಕಾಲ ಅಂತ ಉಂಟು. 4ನೇ ಕಾಲದಿಂದ ಮೀರಬಾರದು. ಹೌದು. ಈ ಕಾಲ ನಿರ್ಣಯ ಹೇಗೆ ಅಂತ ಹೇಳುವಂಥದ್ದು ಈಗ ಒಡ್ಡೊಳಗ 1ನೇ ಕಾಲದಲ್ಲಿ ಹೇಳುವಂಥದ್ದು ಅಂತ ಹೇಳಿದ್ರೆ ಜನರಿಗೆ ಸ್ಪಷ್ಟವಾಗಿ ಅರ್ಥವಾಗುವಾಗ ಹಾಡುಗಾರಿಕೆ. ಅದಕ್ಕೊಂದು ತುಂಬಾ ನಿಧಾನ ಅಲ್ಲ, ತುಂಬಾ ನಿಧಾನ ಅಂದ್ರೆ 1ನೇ ಕಾಲದಲ್ಲಿ ತಾಳ ಹಾಕಿ ಪದ್ಯ ಹೇಳುವುದು, ಕುಣಿಯಿದ್ರೆ ಅದು ಜನರಿಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹೌದು ಹೌದು, ಹಾಗುಂಟು. ಜನರಿಗೂ ಅರ್ಥ ಆಗುವಾಗ 1ನೇ ಕಾಲ ಅಂತ ಹೇಳುದು. 2ನೇ ಕಾಲ ಅಂತ ಹೇಳುವಾಗ ಒಂದು 12 ಗಂಟೆ ಕಳೆದ ಅಂತ ಸ್ವಲ್ಪ ಫಾಸ್ಟ್ ಹೋಗುದು. ತುಂಬಾ ಫಾಸ್ಟ್ ಅಲ್ಲ, ಫಾಸ್ಟ್ ಹೋಗುದು ಯಾವಾಗ ಕಥೆಯನ್ನು ಕೊಂಡೋಗುವುದಲ್ಲಿ ಇರುವುದು. ಹೌದು, ಅಂದ್ರೆ ಬಡಿಯುವುದರಲ್ಲಿ ಫಾಸ್ಟ್ ಅಲ್ಲ ಅಥವಾ ತಾಳದಲ್ಲಿ ಫಾಸ್ಟ್ ಅಲ್ಲ, ಕಥೆ ಮಾತ್ರ ಫಾಸ್ಟ್ ಹೋಗುದು. ಹೌದು, ಕಥೆ ಹೌದು ಹಾಗೆ ಹೋಗುದು. ಅದರಲ್ಲಿ ಫಾಸ್ಟ್ ಹೋಗ್ಬೇಕು. ಅಂದ್ರೆ ಅದ್ರ ರಂಗಸ್ಥಳ ಯಾವುದು ಒಂದು ಬೋರ್ ಹೊಡಿಯುವುದು ಅಂತ ಉಂಟಲ್ಲ, ಹಾಗಾಗುದು. ನೀರ ಸಾಗಬಾರದು ಹಾಗೆಂದೇಳಿ ಮತ್ತೆ ಸ್ವಲ್ಪ ಫಾಸ್ಟ್ ಹೋಗುತ್ತೆ. 3ನೇ ಕಾಲ ಅಂತ ಹೇಳುವಾಗ ಆ ಕಥೆ ಓಟದಲ್ಲಿ ಫಾಸ್ಟ್ ಆಗ್ತದೆ. ಹೌದು, ಅಷ್ಟೇ. ಹಾಡುಗಾರಿಕೆಯದ್ದು ಚೆಂಡೆ ಮೊದಲೆಲ್ಲ ಚುಟುಕಾಗಿ ಹೇಳುವಂಥದ್ದು. ರಾಗ ಎಳೆಯುವುದಿಲ್ಲ. ಹೌದೌದು, ಅಂದ್ರೆ ಭಾಗವತರು ರಾಗ ಎಳೆಯುವುದು ಕಡಿಮೆ, ಅರ್ಥವು ಚುಟುಕು. ಆ ರೀತಿಯಾಗಿ ಕಥೆಯ ಓಟ ಫಾಸ್ಟ್ ಆಗ್ತದೆ. ಬಡಿಯುವ ಮತ್ತೆ ತಾಳದ ಕ್ರಮದಲ್ಲಿ ಅಷ್ಟೇನು ದೊಡ್ಡ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇಲ್ಲ. ಮತ್ತೆ ಅದು ಅಲ್ಲ ಹಾಗೆ ಹೋಗುವ 3ನೇ ಕಾಲ ಅಂತ ಹಾಗೆ ಬರ್ತದೆ. ತುಂಬ ಹೊತ್ತು ಕುಡಿಸಲಿಕ್ಕಿಲ್ಲ. ಯಾವುದು ಪದ್ಯವನ್ನು 3-4 ಸಲ ಇದು ಮಾಡುವಂಥದ್ದಿಲ್ಲ. ಅದೆಲ್ಲ 3ನೇ ಕಾಲ ಹೋಗುದು. ಕಥೆ ಸ್ವಲ್ಪ ಪಾಠ ಹೋಗ್ಬೇಕು ಅದಕ್ಕಿಂತ. 4ನೇ ಕಾಲ ಆಗುವಾಗ ಹಾಗೆ ಅದಕ್ಕೆ ಅರ್ಥ 4 ಪ್ರಾಚೀನ ಪದ್ಯ ಇದ್ರೆ 4 ಪ್ರಾಚೀನ ಅರ್ಥ ಹೇಳುವಂಥದ್ದು. ಹೌದು, ಕಥೆಯನ್ನು ಕೊಂಡೋಗುವುದಲ್ಲಿ ಇರುವುದು. ಅದೇ ಕಥೆಯನ್ನು 1ನೇ ಕಾಲದಲ್ಲಿ ಅದೇ ನಿಧಾನಕ್ಕೆ ಕೊಂಡೋಗ್ತಾರೆ. 12ರಿಂದ 3 ತುಂಬಾ ಕತೆ ಹೊರತು ಮುಂದೆ ಹೋಗ್ತದೆ. ಹೌದು, ಆ ರೀತಿಯಾಗಿ ಕಥೆಯನ್ನು ಕೊಂಡೋಗುವ ರೀತಿಗೆ ಆ ಕಾಲ ನಿರ್ಣಯ ಹಾಗಾದ್ರೆ ಅಂದ್ರೆ ಹಿಮ್ಮೇಳಕ್ಕೋ ಅಥವಾ ಭಾಗವತಿಕಕ್ಕೋ ಅಲ್ಲ. ಹೌದು, ಅದಕ್ಕೆ ಅಲ್ಲ. ಅದು ಈಗ ಹಾಗಂತ ಹೇಳಿದ್ರೆ ಈ ಭಾಗವತಿಗೆ ಪದ್ಯ 4ನೇ ಕಾಲದಲ್ಲಿ ಹೋಗ್ತದೆ. 4ನೇ ಕಾಲದಲ್ಲಿ ಹೋಗುವುದು ಅಂತ ಹೇಳಿದ್ರೆ ಈಗ ಏನಾಗಿದೆ, 4ನೇ ಕಾಲ ಇದು ಬೆಳಕಿನ ಹೊತ್ತಿನ 4ನೇ ಕಾಲ ಫಾಸ್ಟ್ ಬರಬೇಕು ಅಂತ ಹೇಳಿತು, ತಾಳವನ್ನು ಫಾಸ್ಟ್ ಮಾಡಿ 6ನೇ ಕಾಲದಲ್ಲಿ ಹೋಗ್ತದೆ. ಅದು ಹಾಗೆ ಹೋಗುವುದಲ್ಲ. 4ನೇ ಕಾಲ ನಿರ್ಣಯ ಉಂಟು. ಅದಕ್ಕೆ 4ನೇ ಕಾಲ ಅಂದ್ರೆ ಒಂದಿಷ್ಟು ಸ್ಪೀಡ್ ಅಂತ ಉಂಟು. ಅರ್ಥಗಾರಿಕೆಲ್ಲ ಚುಟುಕಾಗಿ ಇರುವಂಥದ್ದು. ಭಾಗವತರು ತುಂಬಾ ಕೆಲವು ಪದ್ಯಗಳಿಗೆ ಬಿಡಿಸಿಗೆ ಮುದ್ದೆ ಕಟ್ ಮಾಡಿ ಆಲಾಪನೆ ಕಟ್ ಮಾಡಿ ಆ 4ನೇ ಕಾಲದಲ್ಲಿ ಹೋಗ್ತದೆ. ಹಾಗೆ ಅದಕ್ಕೆ ಇರುವಂಥದ್ದು ಚೆಂಡೆ ಮತ್ತೆ ಹಿಮ್ಮೇಳದಲ್ಲಿ ಭಾಗವತದಲ್ಲಿ 4ನೇ ಕಾಲ ಅಂತ ಅಲ್ಲ. ಅದೇ ಕಾಲ ನಿರ್ಣಯ ಅನ್ನುವಂಥದ್ದು ಆ ಪ್ರಸಂಗಕ್ಕೆ ಅಂತ ಆಗ್ತದೆ. ಅಷ್ಟೇ. ಅದು ಈಗಿನವರಿಗೆ ಅದರ ಬಗ್ಗೆ ಇದು ಜ್ಞಾನ ಕಡಿಮೆ. ಹೌದು, ಈಗ ಫಾಸ್ಟ್ ಹೋಗ್ತಾರೆ. ಈಗ ಬೆಳಗ್ಗಿನ ಹೊತ್ತು ಅಂತ 4ನೇ ಕಾಲದ ಹೊತ್ತಿಗೆ ಹಾಡುಗಾರಿಕೆಯಲ್ಲಿ ಅದು 6ನೇ ಕಾಲವೂ ಆಗ್ತದೆ. 6ನೇ ಕಾಲ ಜಾಸ್ತಿ ಇರ್ಲಿಕ್ಕೂ ಸಾಕು. ಚೆಂಡೆ ಮತ್ತೆ ಅವರು ಕೈ ಸ್ಪೀಡ್ ಬರ್ತದೆ ಹೇಳಿ ಹೂಡಿದಷ್ಟು ಫಾಸ್ಟ್ ಹೋಗ್ತಾರೆ. ಈಗಿನ ಕಾಲ ಹಾಗೆ. ಹೌದು, ಯಾವುದೇ ಪ್ರಸಂಗದ ಯಾವುದೇ ಪದಗಳ ಹಾಡುವಿಕೆಗೆಲ್ಲ ಇಂಥದ್ದೇ ಕ್ರಮ ಅಂತ ಉಂಟ. ಆ ಹಾಡಿಗೆ ಸರಿಯಾಗಿ ಹಿಮ್ಮೇಳದಲ್ಲೂ ಇಂಥದ್ದೇ ಕ್ರಮದಲ್ಲಿ ನುಡಿಸಬೇಕು ಅಂತ ಏನಾದ್ರು ಕ್ರಮಗಳುಂಟ? ಇತ್ತು.
ಅದು ನಾನು ಮೇಳಕ್ಕೆ ಸೇರಿದ ಟೈಮಿನಲ್ಲಿ ಮೊದಲಿಗೆಲ್ಲ ಇತ್ತು. ನನಗೆ ನನ್ನ ಅನುಭವ ನಾನು ಹೇಳೋದು, ನನಗೀಗ ನೆಟ್ಲವರು ನರಸಿಂಹಭಟ್ರು ಮೊದಲು ಹೇಳುತ್ತಿದ್ದು, ಈಗ ಪರಿಪನಾಳ ಭಾಗವತರು ಒಟ್ಟಿಗೆ ನನಗೆ ತಿರುಗಾಟ ಜಾಸ್ತಿ, ಪರಿಪನಾಳ ಭಾಗವತರ ಒಟ್ಟಿಗೆ. ಹೌದು ಹೌದು, ಅವರು ಆ ಮಟ್ಟಿಗೆ ನಿಗಾ ಇದು ನಿರ್ಣಯವೇ ಗೊತ್ತಿದ್ದವರು ಅವರೇ. ಪರಿಪನಾಳ ಭಾಗವತರು ಇಂಥ ಪ್ರಸಂಗದ ಇಂಥ ಪದ್ಯವನ್ನು ಇದೇ ರಾಗದಲ್ಲಿ ಹಾಡಬೇಕು, ಇದೇ ತಾಳದಲ್ಲಿ ಇದೇ ಕ್ರಮದಲ್ಲಿ ಹೋಗ್ಬೇಕು ಅಂತ ಅಂತ ಪದ್ಯಗಳಿಗೆ ಇಂಥದ್ದೇ ಪೆಟ್ಟು ಅಂತ ಉಂಟು ಒಂದು. ಹೌದು. ಈಗ ಒಂದು ಶಂಕರಾಭರಣ ತಾಳ, ಶಂಕರಾಭರಣ ತಿರುಳ ತಾಳದಲ್ಲಿ ಆ ಪದ್ಯವನ್ನು ಹೇಳಿತು ಅಂತಾಳೆ, ಆದ್ರೆ ಶಂಕರಾಭರಣ ತಿರುಳ ತಾಳಕ್ಕೆ ಇಂಥದ್ದೇ ಪೆಟ್ಟಿತ್ತು. ಹೌದು ಹೌದು. ಈಗ ಈಗ ಹಾಗಿಲ್ಲ. ಮತ್ತೆ ಸೌಮ್ಯರಸ ಇದಕ್ಕೆ ಅದು ಮಧ್ಯಮ ತಿರುವಡೆಯಲ್ಲಿ ಹೇಳೋದು. ತಿರುಳ ತಾಳದ ಪದ್ಯವೇ ಎರಡು ವೇಷ ಇದ್ರೆ, ಶಂಕರಾಭರಣದಲ್ಲಿ ಒಂದು ಪೂರ್ಸಿನ ವೇಷಕ್ಕೆ ಶಂಕರಾಭರಣದ ತಾಳ ಹೇಳಿದರೆ, ಮತ್ತಿನದ್ದಕ್ಕೆ ಮಧ್ಯಮ ಮತ್ತಿತರ ಆಗುವ ಸೌರಾಟ ಇದರಲ್ಲಿ ಹೇಳ್ತಾರೆ ಸೌಮ್ಯದಲ್ಲಿ. ಅದಕ್ಕೆ ಸ್ವಲ್ಪ ಪೆಟ್ಟುಗಳು ಬೇರೆ ಇತ್ತು ಅದಕ್ಕೆ. ಇದರಲ್ಲಿ ಕೆಲವು ಪ್ರಸಂಗಗಳಲ್ಲಿ ಇಂಥ ತಾಳದಲ್ಲಿ ಹೇಳಬೇಕು ಅಂತ ಒಂದು ನಿರ್ಣಯ ಇತ್ತು. ಹೌದು ಹೌದು ಹೌದು. ಅದಕ್ಕೆ ಇಂಥದ್ದೇ ಪೆಟ್ಟು ಅಂತ ನಿಗಂಟಿತ್ತು. ಅಲ್ಲ, ನನ್ನ ಅನುಭವ ನಾನು ಹೇಳುದು, ನಾನು ಫಸ್ಟ್ ಮೇಳ ಇದು ಮಾಡೋ ಟೈಮಿನಲ್ಲಿ ಹಾಗೆ ಇತ್ತು. ಈಗ ಮಾತ್ರ ಹಾಗೆ ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಏರು ಪದದ ಬಳಿಕ ಒಂದು ಏರು ಪದ ಆಗ್ತದೆ, ಅದರ ನಂತರ ಕೂಡಲೇ ಒಂದು ನಿಧಾನ ಪದ ಇರ್ತದೆ. ಇದರಲ್ಲಿ ಲಯದ ನಿರ್ವಹಣೆ ಮತ್ತು ಸಮತೋಲನ ಹೇಗೆ ಕಾಯ್ದುಕೊಳ್ಳುವುದು? ಈಗ ನೀವು ಉದಾಹರಣೆಗೆ ನೋಡಿ, ನಿಧಾನ ಪದ್ಯ, ಈಗ ಮಾಲಿನಿ ಅಂತ ತಗೊಳ್ಳಿ, ದುಃಖದೊಂದು ಪದ್ಯ ಆಗ್ತದೆ. ಆಮೇಲೆ ಮಗನೇ ಮಹಿಷ ಅಂತ ಕರೆದು ಆವಾಗ ಮಹಿಷಾಸುರನಿಗೆ ಏರು ಪದಗಳು ಇರ್ತದೆ. ಆ ನಿಧಾನ ಪದದ ಲಯಕ್ಕೂ ಏರು ಪದದ ಲಯಕ್ಕೂ ನೀವು ಹೇಗೆ ಅದಕ್ಕೊಂದು ಲಿಂಕ್ ಮಾಡಿಕೊಳ್ತೀರಿ? ನಿಧಾನ ಪದ್ಯ ಹೇಳಿದಾಗ ನಿಧಾನ ಪದ್ಯ ಲಯದಲ್ಲಿ ಇಲ್ಲಿ ಹೇಳುವುದಲ್ಲ ಏರು ಪದ್ಯವನ್ನು. ಈ ನಿಧಾನ ಪದ್ಯ ತಪಸ್ಸಿಗೆ ಕೂತುಕೊಳ್ಳುವ, ಈಗ ನೀವು ಹೇಳ್ತೇನೆ ಉದಾಹರಣೆ, ಮಾಲಿನಿಂದ ತಪಸ್ಸಿಗೆ ಕೂತುಕೊಳ್ತೇನೆ ಅಂತ ಹೇಳಿ ಒಂದು ದಿತ್ತ ಕೊಡ್ತದೆ. ಹೌದು ಹೌದು. ಆ ದಿತ್ತದ ಲಯಕ್ಕೆ, ಆ ದಿತ್ತದಲ್ಲಿ ಪದ್ಯ ಹೇಳುವಂಥದ್ದು. ಹೌದು. ಮತ್ತೆ ಒಂದು ಪದ್ಯ ಇದಕ್ಕೆ ಹೇಳಿ ಲಯ, ಅದರ ಒಂದು ಲಯದಲ್ಲಿ ಪದ್ಯ ಹೇಳ್ತದೆ. ಹೌದು ಹೌದು. ಈಗ ಇನಿತು ಮಾಲಿನಿ ಪದ್ಯ ಒಂದು ಇದರಲ್ಲಿ ಹೇಳಿದರೆ ಮತ್ತೆ ಕುಣಿತಕ್ಕೆ ಬೇಕಾಗುವಂತ ಹೇಳುವಂಥದ್ದು. ಹೌದು. ಮತ್ತೆ ಹೋಗಿ ಯಾವ್ದು ದಿತ್ತ ತೈತ ತಗತನ ಕೊಡ್ತದೆ, ದಿತ್ತ ತೈತ ತಗತನ ಕೊಡುವಂಥದ್ದು. ಹೌದು. ಅದನ್ನು ಹೊಂದಿಕೊಂಡು ಉಂಟು ಲಯವನ್ನು, ಅದನ್ನು ಹೊಂದಿಕೊಂಡು ಲಯವನ್ನು ನಿರ್ಣಯ ಮಾಡಿಕೊಂಡು ಹೋದಾಗ. ಹೌದು. ಮತ್ತೆ ಮಹಿಷಾಸುರನಿ ಅಂತದ್ದು ಲಯ ಅಂತ ಉಂಟು. ಅದು ಆ ಏರು ಭಾಮಿನಿ ಹೇಳಿ ದಿತ್ತ ಕೊಡ್ತದೆ ಅಂತ. ಹೌದು. ಆ ಲಯದ ಪ್ರಕಾರ ಇದು ಮಾಡುವಂಥದ್ದು. ಮತ್ತೆ ಲಯ ಇದಕ್ಕೆ ಹೇಗೆ ಅಂತ ಹೇಳಿದ್ರೆ, ಅದು ಭಾಗವತರಲ್ಲಿಯೂ ಮೊದಲೆಗಾರರಲ್ಲಿ ಹೊಂದಾಣಿಕೆ ಮುಖ್ಯ. ಹೌದು. ಅದು ಭಾಗವತರ ಮನೋಧರ್ಮ ಮೊದಲೆಗಾರನಿಗೆ ಗೊತ್ತಬೇಕು, ಮೊದಲೆಗಾರನ ಮನೋಧರ್ಮ ಭಾಗವತರಿಗೆ ಗೊತ್ತಿರಬೇಕು. ಈಗ ಭಾಗವತರು ಒಂದು ಭಾಮಿನಿಯನ್ನು ಹೇಳುವಾಗ ಅದು ಯಾವ ಸ್ಪೀಡ್ನಲ್ಲಿ ಇದು ಗತಿಯಲ್ಲಿ ಇರ್ತದೆ ಅಂತ ಹೇಳಿ ಅದು ಮೊದಲೆಗಾರನಿಗೆ ಗೊತ್ತಬೇಕು. ಹಾಗೆ ಅದಕ್ಕೆ ದಿತ್ತ ಬಾರಿಸಬೇಕು. ಆ ದಿತ್ತ ಬಾರಿಸಬೇಕು. ಆ ದಿತ್ತ ಬಾರಿಸುವಾಗ ದಿತ್ತದಲ್ಲಿ ಈಗ ಪ್ರವೇಶದಲ್ಲಿ ಬೇರೆ ಯಾವುದೇ ಇರಲಿ ಇದರಲ್ಲಿ ಬಾರಿಸುವಂಥದ್ದು ಅಥವಾ ದಿತ್ತ ಹೋಗುವ ಗತಿಯಲ್ಲಿ ನಂತರ ವೀರಸ ಪದ್ಯ ಇಂಥದ್ದನ್ನು ಹೇಳುವಂಥದ್ದು. ಹಾಗೆ ಈಗ ಮೊದಲೇ ಈಗ ಯಾವುದೋ ಒಂದು ಈಗ ಅಸ್ತ್ರ ಬಿಡುವಾಗ ಇಂಥದ್ದಲ್ಲೆಲ್ಲ ಮೊದಲೇಗಾರ ಒಂದು ಯಾವ ದಿತ್ತ ಬಡಿತಾನೆ, ದಿತ್ತದ ಲಯದಲ್ಲಿ ಹೌದು ಹೌದು ಆ ಭಾಗವತರು ಪದ್ಯ ಹೇಳಿದ ಕ್ರಮದ ಲಯದಲ್ಲಿ ಮೊದಲೇಗಾರ ಮತ್ತೆ ಮುಂದುವರಿಸಬೇಕು. ಹೌದು. ಆ ರೀತಿ ಆ ಲಯವನ್ನು ಹೌದು ಮೇಂಟೈನ್ ಮಾಡಿಕೊಂಡು ಹೋಗ್ಬೇಕು. ಹೌದು. ಅದು ಭಾಗವತರಿಗೂ ಮೊದಲೇಗಾರಿಗೂ ಅವರ ಇದು ಒಂದು ಸರಿಯು ಮನೋಧರ್ಮ ಹೊಂದಿಕೊಂಡಿದ್ದಾಗ ಇದು ಸಾಧ್ಯ ಆಗ್ತದೆ. ನನ್ನ ಅನುಭವದಲ್ಲಿ ಹಾಗಿತ್ತು ಮೊದಲು. ಈಗ ಪರಿಬಂಧನ ಭಾಗವತರು ಪದ್ಯ ಒಂದು ಬಣ್ಣದ ವೇಷಕ್ಕೆ ಪದ್ಯ ಕೊಡುವಾಗ ಅವರು ಈ ತಾಳದಲ್ಲಿ ಪದ್ಯ ಹೇಳಿ ಬಿಡುತ್ತಿ ಕೊಡ್ತಿದ್ರು. ನಾನು ಅದೇ ಆ ಲಯದಲ್ಲಿ ನಾನು ಅಟ್ಟಾಸಿ ಗಿಟ್ಟ ಇದಕ್ಕೆಲ್ಲ ನೆರವು ಪಟ್ಟು ನಾನು ಬಾರಿಸುತ್ತಿದ್ದೆ. ಹಾಗೆ ಹೊಂದಾಣಿಕೆಯಲ್ಲಿ ಹೋಗ್ತದೆ. ವೇಷದ ಪ್ರವೇಶ ಕ್ರಮಗಳಲ್ಲೆಲ್ಲ ವಿಭಿನ್ನತೆ ಉಂಟಾ? ಅಂದ್ರೆ ಈಗ ಒಂದು ಅಭಿಮನ್ಯು ಬಂತು, ಅಥವಾ ಅಭಿಮನ್ಯುನ ಸಾರಥಿ ಬಂತು, ಈ ಪ್ರವೇಶ ಕ್ರಮದಲ್ಲೆಲ್ಲ ವಿಭಿನ್ನತೆ ಉಂಟಾ? ಅಂದ್ರೆ ಚೆಂಡೆ ಹೊಡೆಯುವುದರಲ್ಲಿ ಆಗಲಿ ಅಥವಾ ಮದ್ಲೆಗಲ್ಲಿ ಆಗಲಿ ಆ ವಿಭಿನ್ನತೆಯನ್ನು ತೋರಿಸಿಕೊಡುವಂತ ಕ್ರಮ ಇತ್ತ? ವಿಭಿನ್ನತೆ ಉಂಟು. ಅದೇ ಅಲ್ಲ ಉಂಟು ಅಂತ ಹೇಳ್ಬೋದು. ಮೊದಲನೇ ಇದರಲ್ಲಿ ಇತ್ತು. ಹೌದು ಹೌದು. ಈಗಿನ ಇದರಲ್ಲಿ ಮತ್ತೆ ಹೇಗೆ ಅಂತ ಹೇಳಿ ಬರುವುದಿಲ್ಲ. ಅಲ್ಲ ಅದೇ ಮೊದಲು ಹೇಗೆ ಇತ್ತದು ಅಂತ ಹೇಗೆ ಅಂತ ಹೇಳಿದ್ರೆ, ಮೊದಲು ಅಭಿಮನ್ಯುವಿನ ಇದು ಬೇರೆ, ಅವನ ಸಾರಥಿಯದ್ದು ಇದು ಬೇರೆ ಕೊಡ್ಬೇಕು. ಪ್ರವೇಶವು ಬೇರೆ, ಕೋಲಿ ಇದ್ದಿದ್ರೆ ಅದು ಬರೆದು ತೋರಿಸಬಹುದು. ಈ ತೊಂದರೆ ಇಲ್ಲ ಬಿಡಿ. ಅಲ್ಲ ಆ ಪ್ರವೇಶದ್ದು ಬೇರೆ, ಹಾಗೆಲ್ಲ ಇತ್ತದು.
ಅಭಿಮನ್ಯುವಿನ ಪ್ರವೇಶ ಮತ್ತು ಸಾರಥಿ ಪ್ರವೇಶ ಒಂದೇ ರೀತಿ ಅಲ್ಲ. ಅಲ್ಲ, ಹಾ, ಒಂದೇ ರೀತಿ ಅಲ್ಲ, ಅದು ಬಾರಿಸುವುದರಲ್ಲಿ ಉಂಟು. ಹಾ, ಪೆಟ್ಟು ಗಟ್ಟಿ ಬಾರಿಸುವುದರಲ್ಲಿ ಉಂಟು. ಅಭಿಮನ್ಯುವಿನ ಪ್ರವೇಶ ಗಟ್ಟಿ ಇದು ಅದಕ್ಕೊಂದು ತುಂಬಾ ಫಾಸ್ಟ್ ಅಲ್ಲ. ಹೌದು, ಹೌದು. ನಿರ್ಣಯ ಉಂಟು ಅದಕ್ಕೆ. ಹಾ, 4ನೇ ಕಾಲದ ಪ್ರವೇಶವೇ ಇದು. ಹ್ಮ್, ಹಾಗೆ ಸಾರಥಿಗೆ ಅಷ್ಟು ಗಟ್ಟಿ ಬಾರಿಸಲಿಕ್ಕಿಲ್ಲ. ಹಾ, ಸ್ವಲ್ಪ ನಿಧಾನ. ಅಲ್ಲ, ಸ್ವಲ್ಪ ಸೌಂಡ್ ಕಡಿಮೆ. ಹೌದು, ಸೌಂಡ್ ಕಡಿಮೆ, ಸ್ವಲ್ಪ ಅದರ ನಿಧಾನ ಸ್ವಲ್ಪ ಅದಕ್ಕಿಂತ ಅಷ್ಟು ಬರಬೇಕು. ಇಲ್ಲದಿದ್ರೆ ಅದು ಅಭಿಮನ್ಯುವಿಂದ ಸಾರಥಿ ಬಲಾಗ್ತದೆ ಅಲ್ಲ, ಅದು ಗೊತ್ತಾಗ್ಬೇಕು. ಅದು ವೇಷ, ಈ ಕಥೆಯಲ್ಲಿ ಮುಖ್ಯ ವೇಷ ಯಾವುದು ಅದು ಕಾಣಬೇಕು. ಅದನ್ನು ಅವ ಮಾಡುವ ಕೆಲಸ ರಂಗದಲ್ಲಿ ಕಾಣಬೇಕು. ಅಂದ್ರೆ ಅದೇ ಒಟ್ಟು ಏನು ಅಂತಂದ್ರೆ ಯಾವುದೇ ವೇಷಕ್ಕೂ ಅದಕ್ಕೆ ಬೇರೆ ಬೇರೆ ರೀತಿಯ ಪ್ರವೇಶದ ಪೆಟ್ಟುಗಳು ಇತ್ತು ಅಂತ ಇತ್ತು. ಹೌದು, ಇತ್ತು. ಅಂದ್ರೆ ನೀವು ಇವಾಗ್ಲೂ ಈಗ ನೀವು ಮೇಳದಲ್ಲಿ ಇರುವಾಗ್ಲೂ ನೀವು ಅದನ್ನು ಮಾಡಿದ್ದೀರಿ? ಹಾಗೆ ಮಾಡಿದ್ದೇನೆ, ನಾನೇ ಮಾಡಿದ್ದೇನೆ. ಹೌದು. ಈಗ ಒಟ್ಟೂರಲ್ಲಿ ಈಗ ನಕುಲ ಸಹದೇವರ ಪ್ರವೇಶ ಬೇರೆ, ಈಗ ಅರ್ಜುನನ ಪ್ರವೇಶ ಬೇರೆ. ಅರ್ಜುನ ಅಂತ ಕೋಲು ಕಿರೀಟದ ವೇಷ ಆಯ್ತು. ಹೌದು, ಹೌದು. ಭೀಮನ ಪ್ರವೇಶ ಬೇರೆ, ಹಾಗೆಲ್ಲ ಇತ್ತದು ಬೇರೆ ಬೇರೆ. ಅದಕ್ಕೆ ಲಯವು ಬೇರೆ, ಪೆಟ್ಟುಗಳು ಬೇರೆ ಇತ್ತು. ಬೆಳಗಿನ ಜಾವದ ಅಂದ್ರೆ ಈಗ 4ನೇ ಕಾಲ ಅಂತ ನಾವು ಹೇಳ್ತೇವೆ. ಆ ಕಾಲದಲ್ಲಿ ಬಣ್ಣದ ವೇಷಗಳನ್ನು ಕುಣಿಸುವ ಕ್ರಮ ಏನು ಅಂದ್ರೆ, ಈಗ ನೋಡಿ 4ನೇ ಕಾಲ ಅಂತ ಅಂದ್ರೆ ಸ್ವಲ್ಪ ಫಾಸ್ಟ್ ಉಂಟಾಗಿ ಬಣ್ಣದ ವೇಷ ನಿಧಾನ ಪೆಟ್ಟು ಕೊಡ್ಬೇಕಲ್ಲ. ಈಗ ಆ ಕಾಲಕ್ಕೆ ಬಣ್ಣದ ವೇಷವನ್ನು ಕುಣಿಸುವುದು ಹೇಗೆ? ಬಣ್ಣದ ವೇಷ ಅಂದ್ರೆ ಈಗ ಮೊದಲಿಗೆ 2ನೇ ಕಾಲದ ಬಣ್ಣಗಳು ಅಂತ ಇರುವಂತದ್ದು. ಸರಿ. ಈಗ 2ನೇ ಕಾಲದ ಆಗ್ಬೇಕಾದ್ರೆ 2ನೇ ಕಾಲದ ಬಣ್ಣ ಅಂತ ಲೆಕ್ಕ. ಹಾಗೆ ಈಗ ಅದರ ಅಟ್ಟಾಸು ಕೊಟ್ಟು ತೆರವನ್ನು ಬಡಿಯುವುದು 2ನೇ ಕಾಲದ ಬಣ್ಣಗಳು. ಅದು 4ನೇ ಕಾಲಕ್ಕೆ ಹೋಗಬಾರದು. 4ನೇ ಕಾಲದ ಬಣ್ಣ ಆಗಬಾರದು, ಬಣ್ಣದ ವೇಷ ಆಗಬಾರದು. ಅದ್ರ 4ನೇ ಕಾಲಕ್ಕಾಗುವಾಗ ಅವ್ರು ಏನ್ ಮಾಡ್ತಾರೆ, ಸುತ್ತು ಬಿಡುತ್ತಲ್ಲ ಕಣ್ಣಿನಲ್ಲೋ, ಅದಕ್ಕೆ ಅತಿ ಪಾಸ್ಟ್ ಇಲ್ಲ. 4ನೇ ಕಾಲಕ್ಕೆಲ್ಲ ಪಾಸ್ಟ್ ಇಲ್ಲ. ಈಗ 4ನೇ ಕಾಲ ಆದ್ರೆ 4ನೇ ಕಾಲದಷ್ಟು ಪಾಠ ಕೊಡ್ಲಿಕ್ಕಿಲ್ಲ ಬಣ್ಣಕ್ಕೆ. ಒಂದು ವೇಳೆ ಕೊಟ್ಟರು ಕೂಡ ಅವ್ರು ಏನ್ ಮಾಡ್ತಾರೆ, ಅದು 2 ಸಾಲಕ್ಕೊಂದು ಕುಣಿತಾರೆ ನೋಡಿ. ಹೌದು. ಅಂದ್ರೆ ಅವರು ಕುಣಿದು 2 ಸಾಲಕ್ಕೊಂದು ಕುಣಿತಾರೆ. ಅಲ್ಲಿ ಕೊಡಬೇಕು, ಇಲ್ಲ ಅಂತ ಆಗುದಿಲ್ಲ. ಎಲ್ಲ ಬಣ್ಣಗಳಿಗೆಲ್ಲ, ಕೆಲವು ನಿರ್ಣಯವಾದ ಬಣ್ಣಗಳಿಗೆಲ್ಲ. ಅಂದ್ರೆ ನೀವು ಹೇಳುದ ಇದೇನು ಅಂತಂದ್ರೆ, ಬಣ್ಣದ ತಾಳ ಲಯ ಎಲ್ಲ ಬಣ್ಣದ ವೇಷಕ್ಕಾಗುವಾಗ 2ನೇ ಕಾಲದ ಲಯದಲ್ಲಿ ಇರ್ತದೆ. ಅವರು ಕುಣಿಯುವಾಗ ಆ ರೀತಿ ಅದು ತೋರ್ತದೆ ಅಷ್ಟೇ. ಹೌದೌದು. 2ನೇ ಕಾಲ ಅಂದ್ರೆ 2ನೇ ಕಾಲ ಅಂದ್ರೆ 2ನೇ ಕಾಲದ ತಾಳದಲ್ಲಿ ಹೇಳುವಂತದ್ದಲ್ಲ. ಹೌದು, ಗೊತ್ತಾಯ್ತು. ಈಗ 2ನೇ ಕಾಲದ ತಾಳ ಹೇಳುವಂತದ್ದಲ್ಲ ಅದು. ಈಗ 4ನೇ ಕಾಲ ಅಂತ ಹೇಳಿದ್ರೆ 4ನೇ ಕಾಲದ ತಾಳ ಹಾಗಲ್ಲ. ಮತ್ತೆ ಅವರು ಅರ್ಥಗಾರಿಕೆಲ್ಲ ಗಿಟ್ಟ ಚುಟುಕಲ್ಲ. ಹೌದು. ಅಂದ್ರೆ ಅದೇ 4ನೇ ಕಾಲ ಆಗ್ತದೆ. ಅದೇ ಕಾಲ ನಿರ್ಣಯ. ಆಗ ನೀವು ಹೇಳಿದಾಗೆ ಕತೆ ಮಾತ್ರ ಫಾಸ್ಟ್ ಹೋಗೋದಲ್ಲದೆ ತಾಳ ಮತ್ತೆ ಇದರಲ್ಲಿ ಓಡಿಸ್ಲಿಕ್ಕಿಲ್ಲ ಅಂತ ನೀವು ಆಗ್ಲೇ ಹೇಳಿದಿರಲ್ಲ. ಹೌದು. 2ನೇ ಕಾಲದ ಬಣ್ಣ ಅಂತ ಹೇಳುವಂಥದ್ದು. ಹೌದು. ಅಲ್ಲ, ಈಗ ಕೆಲವು ಇದಿಲ್ಲ, ಯಾರು ಅಂತಲ್ಲ, 2ನೇ ಕಾಲದ ಬಣ್ಣ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಪೂರ 4ನೇ ಕಾಲದ ಬಣ್ಣಕ್ಕೆ ಹೋಗಿದೆ ಅಂದ್ರೆ ಅದು ಯಾವ್ದೆಲ್ಲ ಹೇಳುವುದ್ರೆ ಕುಣಿತದಲ್ಲಿ ಹೋಗುವಂಥದ್ದು. ಹೌದು. ಈಗ ಬಣ್ಣಗಳಿಗೆ ಪಾಸ್ಟ್ ಬೇಕು. ಹೌದು. ಪಾಸ್ಟ್ ಹೋದ್ರೆ ಏನಾಗುತ್ತೆ, ಈಗ 4ನೇ ಕಾಲದಲ್ಲಿ ಪಾಸ್ಟ್ ಕೊಡಿದ್ರೆ ಆ ಅರ್ಥಗಾರಿಕೆ ಕೂಡ ಅಷ್ಟೇ ಪಾಸ್ಟ್ ಹೋಗ್ಬೇಕು. ತುಂಬಾ ಪಾಸ್ಟ್ ಅರ್ಥಗಾರಿಕೆ ವೇಗವಾಗಿ ಹೇಳಿದರೆ ಅದು ಎಂತ ಒಂದು ಜನರಿಗೆ ಗೊತ್ತಾಗಲಿಲ್ಲ. ಹೌದು. ಏನು ಹೇಳ್ತಾನೆ ಅಂತ ಹೇಳಿ ಚುಡುಕಾಗಿ ಹೋಗುವಂಥದ್ದು. ಈ ಎರಡೂವರೆ ಸುತ್ತಿನಲ್ಲಿ ಕುಣಿಬೇಕು. ರಂಗಸ್ಥಳ 7 ಪತ್ತಿಗೆ ಬೀಳ್ತಿಗೆ 1-2 ಸುತ್ತಿನ ಕುಣಿಯುವಂಥದ್ದು ಉಂಟು. 3, 4, 5, 6 ವಿಪರೀತ ಆಯ್ತು ಅದು. ಹೌದು. ಹಾಗೆ 4ನೇ ಕಾಲಕ್ಕೆ ಹೋಗುವಂಥದ್ದು ಹಾಗೆ ಅರ್ಥಗಾರಿಕೆ ಚುಟುಕು ಅಷ್ಟೇ ಇರುವಂಥದ್ದು.
ಮಹಾದೇಶ ರಾಜ ನಕ್ಷತ್ರ ಚಂದ್ರೋದಯ ಅರತಿಮಿನ ಮಾರ್ತಾಂಡ ವೈರಿಗಜ ಸಿಂಹಸ್ವರೂಪ ಬಳಿರೆ ಸಾಮ್ರಾಜ್ಯ ಲಕ್ಷ್ಮಣ ಸ್ವರೂಪರ ಇರುವಂತಹ ಸ್ಥಳ ಈ ನಾಕಾಧಿಪ ಯಾರೆಂದು ಕೇಳಿದ್ದೀರಿ? ದೇವೇಂದ್ರ ಮಹಾರಾಜ ಕೇಳಬಲ್ಲೆವು. ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯ ಎಲ್ಲರೂ ಕೇಳಿ. ಧರಣೀಶ ಲಾಲಿ ಸೈ ಬಳಿರೆ ರಾಕ್ಷಸ ಕುಲೋದ್ಧಾರಕ ಮಲ್ಲಿರ
ಇರುವಂತಹ ಸನಾಮಾಂಕಿತ ಹೊನ್ನಲಂಕೆಗೆ ಯಾರೆಂಬುದಾಗಿ ಅರಿತರಿ ದಶಕಂಠದಾನವ ಅಂತ ಕೇಳಿಬಲ್ಲೆವು. ನಾನೇ ಸುರಿ ಹೊರಟು ಬಂದ ಕಾರ್ಯಕಾರಣ ಆ ವಿಚಾರವೇ ಆಲಿಸಿ. ದಶಕಂಠ ಕಲಿ ಕುಂಭ ದನಕ ರಾವಣೇಶ್ವರ ಎನ್ನುವಂತಹ ನೆಗಲ್ತೆಯಲ್ಲ ಬಡಿದವನಿದ್ದೇನೆ. ಆದ್ರೆ ಏನು ಮಾಡೋಣ ಹೇಳಿ, ಈ ದಶಗಂಠನನ್ನು ಕೆಣಕಿದಂತಹ ವ್ಯಕ್ತಿಗಳು ಇದ್ದಾರೆ. ಕೆಣಕಿದವರು ಬದುಕಿ ಉಳಿಯುವುದಕ್ಕೆ ಸಾಧ್ಯವೇ? ಆದ್ರೆ ಒಬ್ಬನೇ ಒಬ್ಬವನ ಜನವಾದಂತಹ ರಾಮ ನನ್ನನ್ನು ಕೆಣಕುವುದಕ್ಕೆ ಮುಂದಾದ. ತತ್ಪರಿಣಾಮವಾಗಿ ಈ ವರ್ತಮಾನ ಕಾಲದಲ್ಲಿ ನಡೆಯುತ್ತಾ ಇದೆಯಲ್ಲ ಯುದ್ಧ, ದೂತರು ಓಡಾಡಿಕೊಂಡು ಬಂದು ತಿಳಿಸಿದಂತಹ ವರ್ತಮಾನ ನಮ್ಮವರಿಗೆ ಸೋಲಾಯಿತಂತೆ. ಆದ್ರೆ ನನ್ನ ಪಾಲಿಗೆ ಗೆಲುವು ಆಗಬೇಕು ಅಂತ ಇದ್ರೆ ಈ ಸಂದರ್ಭ ಒಂದೇ ಒಂದು, ಯಾರು ನನ್ನ ತಮ್ಮ ಇದ್ದಾನೆ, ನಿದ್ರಾಸಕ್ತನಾಗಿದ್ದಾನೆ, ಅವನನ್ನೇ ಎಬ್ಬಿಸುತ್ತೇನೆ. ಆ ಮನುಜನ ಕೊಪ್ಪನ್ನು ಅಡಗಿಸ್ತೇನೆ. ಮಿಕ್ಕಿದ ಮರ್ಕಟಾಜ್ಯರನ್ನು ಭೂತಗಣಗಳಿಗೆ ಆಹುತಿಸುತ್ತೇನೆ. ಎಲ್ಲಿಗೆ ಓಡುವುದು ನೀನು? ಓಡಂದ್ರೆ ಓಡಿದೆ. ಎಲ್ಲಿಗೆ ಅಂತ ಗೊತ್ತಾಯಿದೆ ನಿನಗೆ? ನೇರವಾಗಿ ನೀನು ಹೋಗಬೇಕಾದ್ದೆಲ್ಲಿಗೆ ಗೊತ್ತಿಲ್ಲ. ನನ್ನ ತಮ್ಮ ಇದ್ದಾನಲ್ಲ, ನಿಮ್ಮ ತಮ್ಮ ಇದ್ದಲ್ಲಿ ತಮ್ಮ ಇದ್ದಲ್ಲಿ ನೇರವಾಗಿ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ನಿದ್ರಾಸಕ್ತನಾದಂತಹ ನನ್ನ ಅನುಜನವಾದಂತಹ ಕುಂಭ ಶ್ರವಣನನ್ನು ಎಬ್ಬಿಸಬೇಕು. ಎಬ್ಬಿಸ್ಬೇಕ? ಆಯ್ತು 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 ಬದುಕಿದೆ ಒಡ ಜೀವವೇ. ಉಸಿರು ತೆಗಿವಾಗ ನಾನು ಒಳಗೆ ಹೋಗ್ತೇನೆ. ಕಂಬ ಇಲ್ಲದ್ರೆ ನಾನು ಒಳಗೆ ಹೋಗಿ ಆಗ್ತದೆ. ಅಣ್ಣ ಅಣ್ಣ ಕುಂಬಾರನನ್ನ, ಓ ಕುಂಬಾರನನ್ನ, ಅಣ್ಣ ಓ ಕುಂಬಾರನನ್ನ, ಕುಂಬಾರನನ್ನ, ಕುಂಬಾರನನ್ನ. ಓಯ್ ಏನಿಲ್ಲ ಮಾರೇ ಪುಣ್ಯಾತ್ಮರು, ಎಂತ ಮಾಡ್ತೀಗ? ಓಯ್ ದೇವ್ರ ಬುದ್ಧಿವ್ರು ಹೇಳೋದಿಲ್ಲ, ನಾವು ಎಬ್ಬಿಸಿದ್ರೆ ಹೇಳೋದಿಲ್ಲ. ಏನ್ ಮಾಡ್ಬೇಕು? ಆನೆಯಿಂದ ತುಳಿಸ್ತೇನೆ. ಸ್ವಲ್ಪ ಹೊತ್ತು ಆಗುದಿಲ್ಲ. ಇಲ್ಲಿ ಏನಾದ್ರು ಪ್ರಯೋಜನ ಆಗ್ತಾ ನೋಡ್ತೇನೆ ನಾನು. ಆಗುದಿಲ್ಲ, ಏನು ಮಾಡಿದ್ರೆ ಆಗುದಿಲ್ಲ. ಮೆಣಸಿನ ಹುಡಿ ಹಾಕ್ಲಾ? ಮೆಣಸಿನ ಹುಡಿ ಮೂಗಿಗೆ ಸ್ವಲ್ಪ ಮೆಣಸಿನ ಹುಡಿ ಹಾಕಿದ್ರೆ ಸರಿ ಆಗ್ತದೆ. ಆಗುದಿಲ್ಲ ಮಾರ, ಮೂಗಿ ಹಾಕಿದ ಪುಡಿ ನನ್ನ ಮೂಗಿಗೆ ಮಾಡಿದ್ರೆ ಬಿಸ್ಲಿಕ್ಕೆ ಆಗುದಿಲ್ಲ. ಏನು ಮಾಡಿ ಏನು ಮಾಡಿ ಇವ ಹೇಳದಿರುವರೆ ಕಾರಣ ಇದೆ. ಇವರಿಗೆ ನಿದ್ದೆ ಕೊಟ್ಟವರು ಯಾರು? ಯಾರು? ಬ್ರಹ್ಮದೇವರು. ಆ ಬ್ರಹ್ಮದೇವನ ದೊಡ್ಡವನ್ನ ಹಿಡಿದು ಎಳ್ಕೊಂಡು ಅಪ್ಪಣೆ. ಓ ಬ್ರಹ್ಮದೇವ್ರೆ, ಮಕ್ಕಳು ಬಂದ್ರು. ಬ್ರಹ್ಮದೇವ್ರೆ, ನನ್ನ ತಮ್ಮನಿಗೆ ನಿದ್ದೆಯನ್ನು ಕೊಟ್ಟವರು ನೀವೇ. ಆದ್ರೆ ಈ ಸಂದರ್ಭದಲ್ಲಿ ಅವನನ್ನು ಎಚ್ಚರಿಸಬೇಕಾಗಿದೆ. ಒಂದು ಉಪಕಾರ ಮಾಡ್ತೀನಿ.
ಅಂತೀರಾ? ಬೇಕು ಅಂತ ಅಂತೀವಿ, ಕೊಡುವುದಿಲ್ಲ. ಬೇಡದವರಿಗೆ ಬೇಕಾದಷ್ಟು ಕೊಡ್ತಾರೆ. ದಶಕಂಠ, ಹ. ಈತನಿಗೆ ಸುದೀರ್ಘವಾದ ನಿದ್ರಾವಸ್ಥೆಯನ್ನು ಕರುಣಿಸಿದವರು ನನಗೆ. ಹ, ಹ. ಈಗ ಅದು ಜಾಗೃತನಾಗಬೇಕು ನಿನ್ನ ಬಯಕೆಯಲ್ಲಿ ಹೌದು. ತಡ ಮಾಡುವುದಲ್ಲ. ಹ. ಕಮಂಡಲದಿಂದ ಸಿದ್ಧೋದಕವನ್ನು ರಚಿಸುತ್ತೇನೆ ಎಂದರು. ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಅಕಾಲದಲ್ಲಿ ನನ್ನ ಎಚ್ಚರ ಈ ಲಂಕೆಯ ಕೂಡ ಒಟ್ಟಿಗೆ ಸಾಕಾಗದು ಅನ್ನಿಸ್ತಾ ಇದೆ. ಕೂಡ ಒಂದು ಹೊಟ್ಟೆಯಲ್ಲಿ ಕರಗಿತು ಅನ್ನಿಸ್ತಾ ಇದೆ. ನನ್ನ ಸಂಸ್ಕಾರದಲ್ಲಿ ನನ್ನ
ಸಾಕಾಗುದಿಲ್ಲ, ಮಾಡಿದ್ದು ಕಂಡು ಕಂಡು ಅಡುಗೆ ಎಲ್ಲ ತಿಂದಾಯ್ತು. ಹೌದು, ಸೆರೆಮನೆಯಲ್ಲಿ ರಾಜಕುಮಾರ ಕೈದಿಗಳನ್ನು ಕೊಟ್ಟು ಅವರನ್ನು ಮುಚ್ಚ ಏನ್ ಮಾಡ್ತೀಗ? ಒಂದು ಕೆಲಸ ಮಾಡು, ಆಚಾರ್ಯರಿದ್ದಾರಲ್ಲ ನಮ್ಮ ಗುರುದೇವ ನೋಡಿ, ನನ್ನ ತಮ್ಮ ನಿದ್ದೆ ಬಿಟ್ಟು ಸತ್ತು ಬೇಕಾದಷ್ಟು ತಿಂದಿದ್ದಾರೆ. ತಿನ್ನುವುದು ಸಾಕಾಗಲಿಲ್ಲ ಅಂತ ಅವನಿಗೆ ಹಸಿವನ್ನು ಹೆಂಗಿಸಬೇಕು. ಅಯ್ಯೋ ದೇವ್ರೆ, ನಾನೆಷ್ಟು ಕಾಲ ನಿದ್ದೆ ನೀವು ಗಾಡಿ ನಿದ್ರೆ ಮಾಡುವವರು. ಹೌದಾ? ಹೌದು.
ಈ ಕಾಲವಲ್ಲದ ಕಾಲದಲ್ಲಿ ನನ್ನನ್ನು ಯಾಕೆ ಎಬ್ಬಿಸಿದೆ? ಕಾಲ ಅಲ್ಲದ ಕಾಲ. ನಾಯಲ್ಲ ನಾಯಲ್ಲ ಅದು ನನಗೂ ಗೊತ್ತಾಗ್ತಾ ಇದೆ. ಅದಲ್ಲ ಮತ್ತೆ ನಾಯಲ್ಲ. ಮತ್ತೆ ಯಾರು? ನಿಮ್ಮಣ್ಣ ನಮ್ಮಣ್ಣ ಅಣ್ಣ ರಾವಣಣ್ಣ ಹೌದಾ? ನಿಮ್ಮನ್ನು ಎಬ್ಬಿಸ್ಲಿಕ್ಕೆ ಹೇಳಿದ್ದು. ಅದಕ್ಕೆ ನೀನು ಎಬ್ಬಿಸಿ ಎಬ್ಬಿಸಿದಕ್ಕೆ ಎಲ್ಲಿದ್ದಾನೆ? ಆಸ್ಥಾನದಲ್ಲಿದ್ದಾರೆ. ಎಲ್ಲಿ ಹೋಗಿದ್ದೆ? ಬನ್ನಿ, ಬನ್ನಿ. ಅಮ್ಮ ಹೋರಾಟಕ್ಕೆ ಒಳಪಟ್ಟಿದ್ದೇನೆ. ಹೇಳು ತಮ್ಮ. ನಕ್ಷತ್ರಗಳ ಮಧ್ಯೆ ಪೌರ್ಣಮಿಯ ಚಂದ್ರಮ ಹೇಗೆ ಶೋಭಿಸ್ತಾನ ಹಾಗೆಯೇ ನಿನ್ನ ಮುಖಾರವಿಂದ ರಾರಾಜಿಸುತ್ತಿತ್ತು. ಇಂದು ಹಾಗಲ್ಲ. ಹೂವೊಂದನ್ನು ಗಿಡದಿಂದ ಕೊಯ್ದು ಬಿಸಿಲಿಗೆ ಎಸೆಯುತ್ತೇನೆ. ಹೇಗೆ ಬಾಡಿ ಹೋಗುತ್ತೋ ಆ ರೀತಿಯಾಗಿದೆ. ಈ ರೀತಿ ಮುಖ ಕಳೆಗುಂದುವುದಕ್ಕೆ ಕಾರಣ ಏನು? ಯಾಕೆ ನನ್ನನ್ನು ಎಬ್ಬಿಸಿದೆ ಹೇಳು. ತಮ್ಮ ಕೇಳಲಾಗೊಂದು ತೊಳೆದು ಬಂದದಾಗಿತ್ತು ನಮ್ಮ ಶೋಕನಕೆಯಿಂದ ಸುಮ್ಮನೆ ಕಲಹ ಸಾಧನ ಮಾಡಿದ ನಾಕೆ ಸಮ್ಮದೊಳಿರುವುದಕ್ಕೆ ಸಾವಿರ ವ್ಯಾಕೆ ಅಮ್ಮ. ಅಣ್ಣ, ನಿನ್ನನ್ನು ಎಬ್ಬಿಸುವರೆ ಬಲವಾದಂತಹ ಉದ್ದೇಶವೇನಿದೆ? ಏನಣ್ಣ ಅದು? ಅಷ್ಟು ಮಾತ್ರವಲ್ಲ, ನನ್ನ ಚಿಂತೆಗೂ ಕಾರಣವೂ ಇದೆ. ಹೌದೇ? ತ್ರಿಭುವನ ಸಲ್ಲವಾಗಿ ಮೆರೆಯತಕ್ಕಂತಹ ನಾನು ಈ ಸಂದರ್ಭದಲ್ಲಿ ಚಿನ್ನಮನಸ್ಕನಾಗಿರಬೇಕು ಅಂತ ಇದ್ರೆ ಘನವಾದ ಕಾರ್ಯ ಈ ಹೊತ್ತು ನಡೆದಿದೆ ತಮ್ಮ, ನಡೆದಿದೆ. ಏನಣ್ಣ ಅಂದ್ರೆ ದಶರಥ ಚಕ್ರವರ್ತಿಗೆ 4 ಮಂದಿ ಮಕ್ಕಳಂತೆ, ಅವನಿಗೆ ಪಿತೃವಾಕ್ಯ ಪರಿಪೂರ್ಣ ದೀಕ್ಷೆಯಂತೆ, ಹಾಗೆ ಅನುಜ ಸಹಿತನಾಗಿ ನೇರವಾಗಿ ಕಾಡನ್ನ ಸೇರಿದನಂತೆ. ನಮ್ಮ ತಂಗಿಯಾದಂತಹ ಶೂರ್ಪನಖೆ ದಂಡಕಾರಣ್ಯದಲ್ಲಿ ಇರುವ ಹಾಗೆ ನಾವೇ ಕಳುಹಿಕೊಟ್ಟವರಲ್ಲವೇ? ಸ್ವ ಇಚ್ಛೆಯಿಂದ ಇರುವಂತಹ ಆಕೆಯ ಸ್ಥಿತಿ ಈ ಸಂದರ್ಭದಲ್ಲಿ ಏನಾಗಿದೆ ಎನ್ನುವುದು ನಿನಗೆ ಗೊತ್ತಾ ತಮ್ಮ? ನಮ್ಮ ತಂಗಿಯನ್ನು ಅಸಂಚಯನವನ್ನೇ ಮಾಡಿಬಿಟ್ಟ ರಾಮ. ಆದ್ರೆ ಹೆಣ್ಣಿಗಾದಂತಹ ಅಪಮಾನವನ್ನು ಹೆಣ್ಣಿನಿಂದಲೇ ಪೂರೈಸಬೇಕು ಎನ್ನುವಂತಹ ಇಚ್ಛೆಯಿಂದ ಮಾವ ಮಾರೀಚನ ಸಹಾಯದಿಂದ ರಾಮನ ಮಡದಿಯಾದಂತಹ ಸೀತೆಯನ್ನ ತಂದು ಅಶೋಕವನದಲ್ಲಿರಿಸಿದೆ. ಪ್ರಕರಣ ಇಲ್ಲಿಗೆ ಮುಕ್ತಾಯವಾದದ್ದಿಲ್ಲ. ಅಂಗದನ ಸಂಧಾನ ನಡೆಯಿತು. ಸಂಧಾನವನ್ನೇ ಮುರಿದಿಕ್ಕಿದೆ. ಸಂಗ್ರಾಮವೇ ಎನ್ನುವ ಹಾಗೆ ಸಾರಿ ಆಗಿ ಹೋಯಿತು. ಆದ್ರೆ ಏನು ಮಾಡೋಣ? ಏನು? ಆ ರಾಮ ಕಪಿಗಳನ್ನು ಒಗ್ಗೂಡಿಸಿಕೊಂಡು ವಿಶಾಲವಾದಂತಹ ಅಂಬುದಿಗೆ ಸೇತುವೆಯನ್ನು ಬಲಿಯುವುದರ ಮೂಲಕವಾಗಿ ನೇರವಾಗಿ ಲಂಕಾ ರಾಷ್ಟ್ರವನ್ನು ಮುತ್ತುವುದರ ಮೂಲಕವಾಗಿ ಈ ಹೊತ್ತು ಘನವಾದಂತಹ ಸಂಗ್ರಾಮವೇ ನಡೆದು ಹೋಯಿತು. ನಮ್ಮವರಿಗೆ ಸೋಲಾಯಿತು. ನಮ್ಮವರಿಗೆ ನನ್ನ ಬಾಲಿಗೆ ಜಯ ಬರಬೇಕು ಅಂತ ಇದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಎನ್ನುವ ಹಾಗೆ ನಿನ್ನನ್ನು ಎಬ್ಬಿಸಿದ್ದೇನೆ ತಮ್ಮ. ಅಣ್ಣ, ನಿನಗೆ ಈ ರೀತಿಯ ಪರಿಣಾಮವಾಯಿತೆ. ನಿನ್ನ ನನ್ನ ಅಟ್ಟವನ್ನೇ ಸೂಸಿಯಾದರೂ ಕೂಡ ಈ ಸೊಣ್ಣ ವ್ಯಕ್ತಿಗೆ ಬೇಕಾಗಿ ದುಡಿಯುತ್ತೇನೆ. ಕೊಟ್ಟು ಕಳುಹಿಸಿಗಳು. ಇಂಕೋ ಕಂಬಟ್ಟದಲ್ಲಿ ರಣವೀರ್ಯವನ್ನು ಕಟ್ಟಿದ್ದೇನೆ. ಜಯಶೀಲನಾಗಿ ಬಾ. ಧನ್ಯವಾದ.
ದಶಕನ್ನರನ ಅನುಜನಾಗಿತ್ತುಕೊಂಡು ಮಲಗಿಯೇ ನಿನ್ನ ಜೀವನ. ನಿದ್ರೆಯಲ್ಲಿದ್ದಂತಹ ನಿನಗೆ ರಘುರಾಮನ ಜೀವನ ವೃತ್ತಾಂತ ಏನು ಗೊತ್ತು? ಇನ್ನು ಯಾವುದನ್ನೂ ಲಕ್ಷಿಸದೆ ರಘುವರನ ಪಾಳೆಯವನ್ನು ಬೀಳಿಸುತ್ತೇನೆ ಎನ್ನುವ ತಟಿನಿಂದ ಬಂದ್ರೆ ಯಮ ಸದನ ಗೊತ್ತಿಲ್ಲ ನಿಮ್ಮ ಹಣೆ ಬರಹ. ನಿಮಗೆ ಪಟ್ಟಾಭಿಷೇಕ ಎಂಬ ಹಾಗೆ ನಿರ್ಣಯವಾಯಿತಂತೆ. ಆದ್ರೆ ಏನು ಮಾಡೋಣ, ಪಟ್ಟ ಏರುವಂತ ಹಣೆ ಬರಹ ನಿನಗಿಲ್ಲ. ಹಾಗಾಗಿಯೇ ವಾಸಿಯಾದೆ. ಕೂಡಲೇ ಇದ್ರೆ ಕೈ ಹಾಕುವಾಗ ಆಲೋಚನೆ ಮಾಡಬೇಕಿತ್ತು. ತನ್ನ ಹೆಂಡತಿಯನ್ನು ಕರ್ಕೊಂಡು ಬಂದರೆ ಮರ್ಯಾದೆಯಿಂದ ಹಿಂದೆ ಕರ್ಕೊಂಡು ಹೋಗಬಹುದಾ ಎಂಬ ಹಾಗೆ ಅದನ್ನು ಆಲೋಚಿಸದೆ ದಟ್ಟಾರಣ್ಯದಲ್ಲಿ ಒಬ್ಬರನ್ನೇ ಬಿಟ್ಟು ಹೋದ. ಎಲ್ಲಿ ಅಭದ್ರತೆ ಉಂಟ ಅಲ್ಲಿ ಕಳ್ಳತನವ ಸುಲಿಗೆಯ ನಡೆಯುತ್ತದೆ ಎನ್ನುವುದನ್ನು ನಿನ್ನ ಜೀವನದಲ್ಲಿ ನೆನಪಿಟ್ಟುಕೊಳ್ಳಬೇಕು. ಮತ್ತೆ ನಮ್ಮ ತಂಗಿ ಶೂರ್ಪಣಖೆ ಕಾಡಿನಲ್ಲಿ ತಿರುಗಾಡುತ್ತಿರುವ ಕಾಲಕ್ಕೆ ಹೆಣ್ಣೆಂಬುದನ್ನು ನೋಡದೆ ಅವಳದೇ ನಪುಂಸಕ ನೀನು ಹೆಣ್ಣೊಬ್ಬರ ಮೇಲೆ ಹೊಡೆದು ಕೈ ಮಾಡಿ ನೀನು ದೊಡ್ಡ ವ್ಯಕ್ತಿ ಆಗುವುದಕ್ಕಿಲ್ವೋ? ಆನೆಯನ್ನೇ ವಹಿಸಬೇಕು ಯುದ್ಧಕ್ಕೆ ಹೊರತು ಸಾಮಾನ್ಯವಾದಂತಹ ಮೊಳವನ್ನ ಮತ್ತೊಂದು ಆಡಿನವರಿಂದ ವಹಿಸುವುದಲ್ಲ. ಅಂತ ವ್ಯಕ್ತಿತ್ವವೇ ಉಂಟು ತಾದರೆ ಹೇಳಬಹುದಿತ್ತು. ಅಣ್ಣಂದಿರು ನಾವಿದ್ದೆವು, ಹೀಗೀಗ ಅನ್ಯಾಯ ಆಗಿದೆ, ಏನು ಮಾಡಬೇಕು ಅಂತ ಕೇಳ್ತಿದ್ರೆ ಕಾರಣ ಹೇಳಿದೆ ಕತ್ತರಿಸುತ್ತಿದ್ದೆವು. ಅದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ಅಂತಲ್ಲಿ ಯಾವುದೇ ವಿಚಾರವನ್ನು ಮಾತಾಡದೆ ನೀವು ತಾನೇ ಏಕಾಂಗಿ ಎಂದು ಬರ್ಬರ ಆರೋಗ್ಯವನ್ನು ಪಡೆಯುತ್ತಿದ್ದು ತೋರಿಸುವುದಕ್ಕೆ ಹೊರಟೆ. ಅದಕ್ಕೆ ಶಾಸ್ತ್ರೀಯನಾಗಿತ್ತು. ಎಲ್ಲ ನಿನ್ನ ಪ್ರಶ್ನೆಗೆ ಉತ್ತರ. ನಿಮ್ಮೆಲ್ಲರನ್ನು ಚಟ್ಟ ಏರಿಸುವುದೇ ನಾನು ಪಟ್ಟ ಬಿಡುವುದಕ್ಕೆ ಕಾರಣ. ಹೌದಾ? ಅಷ್ಟು ಮಾಡಿ ಇರುತ್ತೇನೆ.
ಮಾಧವ ನೀನು ಒಮ್ಮಿನ್ನೊಮ್ಮೆಲೆ ರಥಾರೂಢನಾಗಿ ಆಯುಧ ಪಾಣಿಯಾಗಿ ಯುದ್ಧ ಮಾಡುವುದಕ್ಕೆ ಹೊರಟವ ನೀನು. ಆಡಾಡಿಯಾದಂತಹ ನಿನಗೆ ರಥ ಎಲ್ಲಿಂದ ಬಂತು ಎನ್ನುವ ಹಾಗೆ ಲಕ್ಷ್ಯವನ್ನು ಹರಿಸಿದ್ರೆ ಸೂತತ್ವವನ್ನು ಕೈಗೊಂಡವ ಸುರಸೂತನಾದಂತಹ ಮಾತಲಿಯೇ ಇದ್ದಾನೆ. ಬಹುಶಃ ಕಳುಹಿದನೇ ನಿನಗೆ ಈ ರಥವ ಆ ಮಘವ ಎಲ್ಲಿ ಕಾಳಗೈಯುವುದಕ್ಕೆ ಬೇಕಾಗಿ ಇಂತಹ ಸಿದ್ಧತೆಯನ್ನು ಮಾಡಿದ್ದಾನೆಂತಿದ್ರೆ ನಿನ್ನನ್ನು ಕೊಲ್ತೇನೆ, ಮತ್ತೆ ಅವನನ್ನು ವಿಚಾರ ಮಾಡ್ತೇನೆ. ನಮ್ಮ ಇರುವರ ಗೆಲ್ಲುವ ವಿಷಯ ಬಿಡು. ಈ ಹಿಂದೆ ಮಗವನ್ನ ಕೈ ಸೋತಾಗ ನಿನ್ನ ಮಗ ನಿನ್ನನ್ನು ರಕ್ಷಿಸಿದ. ಇವಾಗ ರಕ್ಷಿಸುವುದಕ್ಕೆ ನಿನ್ನವರು ಯಾರೂ ಇಲ್ಲ. ಬಂಧು ಮಿತ್ರ ಪುತ್ರ ಕಳತ್ರಾದಿಗಳನ್ನು ಕಳಕೊಂಡವ ನೀನು. ಮಗವನ ವಿಷಯ ಬಿಡು. ಅವನಲ್ಲಿಗೆ ಹೋಗುವುದಕ್ಕೆ ಮುಂಚೆ ಯಮ ಸತನದ ದಾರಿ ನನಗೆ ನಾನು ತೋರಿಸುತ್ತೇನೆ. ಸಾಮರ್ಥ್ಯ ಉಂಟು ಅಂತಾದ್ರೆ
ಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ಇನ್ನು ಭಕ್ತಿ ವಿಶ್ವಾಸಗಳು ಮಾಡ್ತದೆ. ಧರಣಿ ಭಾಗವಾಗಿ ಈ ರೀತಿಯ ಕರ್ಕಶ ಧ್ವನಿ ಕೇಳಿಸಿತು ಪ್ರಭು. ಆ ಸ್ಥಾನದಲ್ಲಿ ಇಂತಹ ವಿಪರೀತಗಳು ಏನು ನಡೆಯುತ್ತಾ ಇದೆ ತಿಳಿಯುವುದಕ್ಕಾಗಿ ಬಂದು ನೋಡ್ತಾ ಇದ್ದಾರೆ. ಸೈನಿಕರೆಲ್ಲ ಶಸ್ತ್ರಾಸ್ತ್ರಧಾರಿಗಳಾಗಿ ಯುದ್ಧದ ಸಿದ್ಧತೆಯಲ್ಲಿದ್ದಾರೆ. ಸೇನೆಗೆ ಆಜ್ಞೆ ಕೊಡುತ್ತಾರೆ. ತಾವೇ ರಥವನ್ನು ಎಳೆದುಕೊಂಡು ಮುನ್ನಡೆಯುವಂತೆ ತಿಳಿದೆ ಅನಿರೀಕ್ಷಿತವಾಗಿ ಒದಗಿಸುವಂತಹ ಯುದ್ಧ. ಪ್ರಭುವೇ, ವಿರೋಧಿಗಳ ಪ್ರವೇಶವೇ ನಮ್ಮವರಿಂದ ನಾವು ಅನಾಹುತವೇ ಏನೆನ್ನುವ ವಿಚಾರವನ್ನು ಹೇಳುವೆ ತಿಳಿಯದ ಮೊದಲ ಮಗಗಳ ನನಗೆ ತಳವರಿಸ್ತಾ ಇದೆ. ಅಂತಹ ಪ್ರಕರಣ ನಮ್ಮ ಶೋಣಿತಾಪುರದಲ್ಲಿ ನಡೆದು ಹೋಯಿತು. ಕದಂಬವನವನ್ನು ಸೇರಿದಂತಹ ಚಂಡಮುಂಡರು ಸೌಂದರ್ಯವತಿಯೊಬ್ಬಳಾಕೆಯನ್ನು ನೋಡಿ ಬಂದು ನನಗೆ ತಿಳಿಸಿದರು. ನೀನು ಮದುವೆಯಾಗುವಂತಹ ಹುಡುಗಿ ಆಕೆ, ಹಾಗಾಗಿ ತರಬೇಕು ಎಂಬ ಹಾಗೆ. ಈ ಬಗ್ಗೆ ತಾವೇನು ಅಭಿಪ್ರಾಯಕ್ಕೆ ಬಂದಿದ್ದೀರಿ? ಮದುವೆ ಆಗಲೇಬೇಕು ಎನ್ನುವಂತಹ ಉದ್ದೇಶದಿಂದಲೇ ಜ್ಞಾನವೃದ್ಧನು ವಯೋವೃದ್ಧನು ಆದಂತಹ ಸುಗ್ರೀವನನ್ನು ಸಂಧಾನಕ್ಕಾಗಿ ಕಳಿಸಿಕೊಟ್ಟೆ. ಆದರೆ ಆಕೆ ಬರೇ ಮಗುವಿನ ಮುಖೇನ ಸುಗ್ರೀವನನ್ನೇ ಸಾಗಿಸಿದನಂತೆ. ಮರಳಿ ಎದ್ದು ಬಂದನಂತೆ. ಈ ವಿಷಯವನ್ನು ಅವನ ಬಾಯಿಂದಲೇ ಕೇಳಿದೆ. ಆ ಬಳಿಕ ಕ್ರೋಧದಿಂದ ಧೂಮ್ರಾಕ್ಷರನ್ನು ಗಳಿಸಿಕೊಟ್ಟೆ. ಪರಿಣಾಮ ಅವಳ ನೋಟ ಮಾತ್ರದಲ್ಲೇ ಧೂಮ್ರಾಕ್ಷರಲ್ಲೇ ಸುಟ್ಟಳೆ ಪ್ರಭು. ಆ ಬಳಿಕ ಹೇಗಾದರೂ ಅವಳನ್ನು ತಾರದೇ ಉಳಿಯಲಾರೆ ಎನ್ನುವ ಉದ್ದೇಶದಿಂದಲೇ ಚಂಡಮುಂಡರನ್ನು ಗಳಿಸಿಕೊಟ್ಟರೆ. ಏನೋ ಒಂದು ವಿಕಾರ ರೂಪವನ್ನು ತಾಳಿ ಆ ಚಂಡಮುಂಡರಿಂದ ರಣವಿಕ್ರಮಿಗಳು ಬ್ರಹ್ಮಚಾರಿಗಳು ಆ ಚಂಡಮುಂಡರ ವಧೆಯುವಳಿ ನಿಜ ಆಜ್ಞೆ ಕೊಡ್ತಾ ತಾವೇ ಹೊರಟಿದ್ದೀರಿ. ತಮ್ಮ ಉದ್ದೇಶ ಏನು? ಆ ಹುಡುಗಿಯನ್ನು ತಾರದೇ ಉಳಿಯಲಾರೆ ಎಂಬ ಹಾಗೆ ಬರುವ ಉದ್ದೇಶ. ಏನು? ನಮ್ಮ ಮಾತು ಗುಣಶೀಲ
ಶರೀರ ಸುಖವನ್ನ ಪಡೆಯಬೇಕು ಎನ್ನುವಂತೆ ತಾವು ಬಯಸಿದ್ದೀರಿ. ಪ್ರಭು, ಇದು ಕನಸಿನ ಗಂಟಾಗಬಹುದೇ ಹೊರತು ನಿಮ್ಮ ನಿಲುವಿಗೆ ಬರುವವಳಲ್ಲ. ಪ್ರಭು, ಸಾಮಾನ್ಯ ಹುಡುಗಿಯ ಹುದುಂತಾದ್ರೆ ರಕ್ಕಸರ ಅಟ್ಟಹಾಸ ಕೇಳಿದಾಗ ಎದೆಗಳು ಸಾಯಬೇಕಾಗಿತ್ತು. ಆ ಬಗ್ಗೆ ಧೈರ್ಯ ಸ್ಥೈರ್ಯದಿಂದ ಆಕೆ ಒಬ್ಬಾಕೆಯಲ್ಲಿ ಕುಳಿತಿದ್ದಾಳೆ. ಪ್ರಭಾ, ನಮ್ಮನ್ನೆಲ್ಲ ಈಗ ಆ ಕಡೆ ಎಳೆಯುತ್ತಾ ಇದ್ದಾಳೆ. ಮಾರಿ ದೇವಿಯ ಗುಡಿಯ ಬಳಿಗೆ ಕುರಿಗಳನ್ನೆಲ್ಲ ಎಳೆದುಕೊಂಡು ಹೋಗಿ ಅವುಗಳ ರಕ್ತದ ರಕ್ತಮಾಂಸ ಚೆಲ್ಲಾಟ ಮಾಡುವಂತಹ ಸಿದ್ಧತೆಯಲ್ಲಿ ಆಕೆ ಇದ್ದಾಳೆ ಎನ್ನುವುದಕ್ಕೆ ಈ ಹಿಂದೆ ತಾವು ಕಳುಹಿಸಿದಂತಹ ವೀರಯೋಧರೇ ಸರಿ. ಧೂಮ್ರಾಕ್ಷರನ್ನು ಕೊಂದಳು. ಪ್ರಭುವೇ, ತನ್ನ ದೇಹದಿಂದಲೇ ಬೇರೆ ಒಂದು ರೂಪವನ್ನು ಧಾರಣೆ ಮಾಡಿ ಆ ಚಣ್ಣ ಮುಂಡರಿಬ್ಬರ ಋಣಾಡಿದ್ದಾಳೆ. ಹಾಗಾದ್ರೆ ದುರುಳರ ಬದಗೆ ಕಾಲಕ್ಕೆ ಸರಿಯಾದ ರೂಪವನ್ನು ಅಳವಡಿಸಿಕೊಳ್ಳುವ ಸಾಮರ್ಥ್ಯ ತನಗಿದೆ ಎನ್ನುವುದನ್ನು ಲೋಕಕ್ಕೆ ತೋರಿಸಿಕೊಟ್ಟವಳವಳು. ಪ್ರಭು, ಆದಿಮಾಯ ಸ್ವರೂಪಿಣಿ ಮೂರ್ತಿತ್ರರಿಗೆ ಜನ್ಮ ಕೊಟ್ಟವಳವಳು. ಅವಳ ಅನುಗ್ರಹ ಇಲ್ಲದಿದ್ರೆ ಪ್ರಪಂಚದ ಹುಲ್ಲು ಕಡ್ಡಿ ಅಲುಗಾಡುವುದಕ್ಕೆ ಸಾಧ್ಯವೇ ಇಲ್ಲವಂತೆ. ಅಂತಹ ಮಹಾಶಕ್ತಿಯಲ್ಲಿ ತಾವು ಪಡೆದ ಶಕ್ತಿಯ ಬಗ್ಗೆ ಪ್ರಕಟಪಡಿಸುವುದಕ್ಕಾಗಿ ಹೋದ್ರೆ ನಮ್ಮ ಕುಲ ನಾಶವಾದೀತು. ಬೇಡ ಬೇಡ. ಅಂದ್ರೆ ಏನು ಮಾಡಬೇಕು ಅಂತ ನಿನ್ನ ಅಭಿಪ್ರಾಯ? ಒಂದು ಮಾತು ಪ್ರಭು, ಸುರಪುರವ ದಿವಿಜರಿಗೆ ಒಪ್ಪಿಸಿ, ಸುರಪುರವ ದಿವಿಜರಿಗೆ ಒಪ್ಪಿಸಿ, ಧರೆಯ ಪೀಡಿಪುದುಳಿದು ದೇವಿಯ ಚರಣ ಕೆರಗುತ್ತ ಆ ದೇವಿಯ ಚರಣ ಬಾಳುವುದೇ ಸುಖದ ಪೂಜಾರೇಳಿಗೆ. ಇಷ್ಟಕ್ಕೆಲ್ಲ ಕಾರಣ ದೇವತೆಗಳು. ಉಭಯ ಲೋಕಗಳನ್ನು ಗೆದ್ದ ಬಳಿಕ ಸ್ವರ್ಗಲೋಕಕ್ಕೆ ನಮ್ಮ ದಾಳಿ. ಇಂದ್ರಾದಿ ದೇವತೆಗಳನ್ನು ಹೊಡೆದ ಭ್ರಷ್ಟರನ್ನಾಗಿ ಮಾಡಿದ್ದೇವೆ. ಪ್ರಭು, ಮೂರ್ತಿತ್ರಯರು ದೇವತೆಗಳು ಒಂದಾಗಿ ಭಜಿಸಿಕೊಂಡಾಗ ಅವರ ಇಷ್ಟಾರ್ಥವನ್ನು ಈಡೇರಿಸಿಕೊಡುವುದಕ್ಕಾಗಿ ಇಳಗೆ ಇಳಿದು ಬಂದಂತಹ ಸರ್ವೇಶ್ವರಿ ಅವಳಲ್ಲಿ ಹಗೆತನ ಕಟ್ಟಿಕೊಳ್ಳುವುದು ಸರಿಯಲ್ಲ. ನಾವು ಪಡೆದಂತಹ ಸ್ವರ್ಗಲೋಕವನ್ನು ದೇವತೆಗಳಿಗೆ ಒಪ್ಪಿಸಿ ಈ ದರೆಯಲ್ಲಿ ಯಜ್ಞ ಯಾಗಾದಿಗಳನ್ನು ಕೆಡಿಸ್ತಾ ಬಂದಿದ್ದೇವೆ. ಗೋವುಗಳು, ಬ್ರಾಹ್ಮಣರು, ಶಿಶುಗಳು, ಸ್ತ್ರೀಯರು ಭೇದವಿಲ್ಲದೆ ಕಣ್ಣಲ್ಲಿ ಚಿರ ಹಾರಿಸಿದ್ದೇವೆ. ಆ ವಿಚಾರವನ್ನೆಲ್ಲ ಬದಿಗಿರಿಸಿ ದೇವತೆಗಳಿಗೆ ಸುರಲೋಕವನ್ನು ಒಪ್ಪಿಸಿ ಶ್ರೀದೇವಿಯ ಚರಣಕ್ಕೆ ನಾವು ಎರಗಿದ್ದೇವೆ ಅಂತ ಆದ್ರೆ ಹಿಂದೆ ಮಾಡಿದ ಪಾಪ ದೋಷಗಳಿರಲಿ, ಮುಂದೆ ಬರುವ ಕಷ್ಟ ನಷ್ಟಗಳಿರಲಿ, ಎಲ್ಲವನ್ನೂ ಹೋಗಲಾಡಿಸಿ 4 ದಿವಸ ಜೀವನ ನಡೆಸುವುದಕ್ಕೆ ಆ ಸರ್ವೇಶ್ವರಿ ಅವಕಾಶ ಮಾಡಿಕೊಟ್ಟಾಳು. ಪ್ರಭು, ಬೇಡ ತಂದ ಹಾಗೆ ಅನುಭವ ಹೇಳಿ ಯಾರ ಸಮಕ್ಷಮದಲ್ಲಿ ನಿಂತಿದ್ದಾನೆ ಅನ್ನುವಂತ ಪ್ರಜ್ಞೆ ಇಲ್ಲ ನಿನಗೆ? ನನ್ನ ರಥನ ಸಮಕ್ಷಮದಲ್ಲಿ ನಾಗೆ ನೀತಿ ಹೇಳಬೇಕು. ನಿನಗೆ ಕೊಟ್ಟ ಸಲುಗೆ ಅಡಿ ಮುಂದಿಟ್ಟಾಗಿದೆ. ಇನ್ನು ಹಿಂದಿಡುವುದಕ್ಕೆ ನನಗೆ ಬಾಧನೆ ಕೊಡ್ತಾ ಇದ್ದೀಯ ನೋಡಿ. ಅಂಜಬರುಕ, ನೀನು ಯಾಕೆ ಈ ಮಾತುಗಳನ್ನು ಮಾಡ್ತಿದ್ದೀಯ ಅನ್ನುವುದು ನನಗೆ ಮನದಟ್ಟಾಗಿದೆ. ಏನು? ಇಷ್ಟರವರೆಗೆ ಹೋದಂತ ಪ್ರತಿಯೊಬ್ಬನು ಅಲ್ಲಿ ಸತ್ತಿದ್ದಾರೆ. ಇನ್ನು ನನ್ನನ್ನು ಕಳಿಸಿಕೊಟ್ಟರೆ ನನ್ನ ಪ್ರಾಣಕ್ಕೂ ಕುತ್ತು ಎಂಬ ಹಾಗೆ ಅಂಜಬರುಕ ಆಗಿ ಮಾತನ್ನು ಹೇಳ್ತಾ ಇದ್ಯಾ? ರಣ ಹೇಳಿ ನಿನಗೆ ಯುದ್ಧಕ್ಕೆ ಹೋಗುವುದಕ್ಕೆ ಅಳುಕಾಗುವುದಿದ್ದರೆ ಸೆರಗು ಹಾಕಿಕೊಂಡು ಹೆಂಗಸರಿರುವಂತ ಅಡುಗೆ ಮನೆಯಲ್ಲಿ ಮುಸುಕು ಹಾಕಿಕೊಂಡು
ಒಡಬಡಿಸುತ್ತ ಕರೆದೊಯ್ಯುವೆ ಒಡೆಯನ ಸನ್ನಿಧಿಗೆ ನುತ್ತ ನುಡಿಸಿದ ಆಶ್ಚರ್ಯ! ಕದಂಬ ವನವನ್ನು ಸೇರಿದ್ದೇನೆ. ಎಂತಹ ವಿಪರ್ಯಾಸವನ್ನು ಈ ಜೀವನದಲ್ಲಿ ನೋಡ್ತಾ ಇದ್ದೇನೆ. ಈ ಹಿಂದೆ ಎಷ್ಟೋ ಬಾರಿ ಬಂದಿದ್ದೇನೆ, ಆದರೆ ಜೀವನ ಮಾತ್ರ ಈ ರೀತಿ ವಿಪರ್ಯಾಸವಾದುದನ್ನು ನನ್ನ ಜೀವನದಲ್ಲಿ ನೋಡಲಿಲ್ಲ. ಅದೋ ವನ್ಯ ಪ್ರಾಣಿಗಳೆಲ್ಲ ಜಾತಿ ವೈರವನ್ನು ಬಿಟ್ಟು ಅವಳ ಹಿಂದೆ ಮುಂದೆ ಹೊಳೆಸ್ತಾ ಇದ್ದಾವೆ. ಹಾಗಾದ್ರೆ ಇಂತಹ ಪುಣ್ಯ ಕ್ಷೇತ್ರ ಎಲ್ಲಿ ದೇವರ ಸನ್ನಿಧಿಯಲ್ಲಿ ಇದೆ? ಶ್ರೀಮನ್ನಾರಾಯಣ ಶೇಷಶಯನನೂ ಹೌದು, ಗರುಡ ಗಮನವೂ ಸರಿ. ಆ ಪ್ರದೇಶದಲ್ಲಿ ಮತ್ಸರ ವೈರಗಳಿಲ್ಲ. ವಿಘ್ನ ನಿವಾರಕನಾದ ಗಣಪತಿ ತನ್ನ ಹೊಟ್ಟೆಗೆ ಹಾವನ್ನು ಬಿಗಿದುಕೊಂಡಿದ್ದಾನೆ, ಇಲಿಯನ್ನೇ ವಾಹನವನ್ನಾಗಿ ಮಾಡಿದ್ದಾನೆ. ಈ ರೀತಿ ಪರಿವರ್ತನೆ ಹೊಂದಿಕೊಡ್ತದಂತೆ. ಹಾಗಾದ್ರೆ ಯಾವ ಋಷಿಮುನಿಗಳನ್ನು ಬಾಳುವುದಕ್ಕೆ ನಾವು ಬಿಟ್ಟದ್ದಿಲ್ಲ. ಇದು ಶ್ರೀದೇವಿಯ ಲೀಲೆ, ಇದು ಅವಳ ಮಹಿಮೆ, ಇದು ಶ್ರೀದೇವಿ ಮಹಾತ್ಮೆ. ಧನ್ಯನಾದೆ ಧನ್ಯನಾದೆ. ಇವಳನ್ನು ಮಾತನಾಡಿಸುವುದಕ್ಕೆ ಸರಿಯಾಗಿ ನಮ್ಮವರಿಗೆ ಯಾರಿಗೂ ತಿಳಿಯದೆ ಇವತ್ತು ಕೋಟಿ ಸಂಖ್ಯೆಯಲ್ಲಿ ವಿಜೃಂಭಿಸುವಂತಹ ದಾನವರು ಕೇವಲ ಕೆಲವು ಮಂದಿಗಳು ಮಾತ್ರ ಉಳಿದಿದ್ದಾರೆ. ಹಾಗಲ್ಲ, ಅವಳ ಮನಸ್ಸನ್ನು ಒಡಂಬಡಿಸಬೇಕು. ಒಡೆಯ ಶುಂಭಾಸುರನ ಪತ್ನಿಯಾಗಿ ಬಾಳಿದ್ರೆ ನಾವು ಅವನನ್ನು ತಂದೆ ಎಂದು ಇದುವರೆಗೂ ನಂಬಿಕೊಂಡು ಬಂದವರು. ಇವಳು ತಾಯಿಯಲ್ವೇ? ನಿತ್ಯ ತಾಯಿಯ ಸೇವೆಯನ್ನು ಮಾಡುವುದಕ್ಕೆ ಅನುಕೂಲ ಒದಗಿ ಬರ್ತದೆ. ಮಾತನಾಡಿಸ್ತೇನೆ ದೊರೆ ಚಕ್ರವರ್ತಿಯಾಗಿ ಶುಂಭನು ಉತ್ತಮನವರಿಸಿ ಮುದಗಿ ಸಕಲ ಸಂಪತ್ತು ಅನುಭವಿಸು ಸುಖಡಿ. ನಿನ್ನ ನೆಲೆಯನ್ನು ಯಾರಿಗೂ ತಿಳಿಯುವುದಕ್ಕೆ ಸಾಧ್ಯವಿಲ್ಲ ತಾಯಿ. ಆದರೂ ನಮ್ಮಂಕೆಗೆ ಒಳಪಟ್ಟು ತಾವನ ಪ್ರದೇಶದಲ್ಲಿ ನೀನು ಏಕಾಂಗಿಯಾಗಿದ್ದಿ ಅಂತಾದಾಗ ಅನಾಥೆಯನ್ನಾಗಿಸಬಾರದು ಎನ್ನುವ ಭಾವನೆಯಿಂದಲೇ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅರಸ ಶುಂಭಾಸುರ ನಿನ್ನನ್ನು ಬಯಸಿದ್ದಾನಂತೆ, ನೀನು ಯಾಕೆ ಮದುವೆಗೆ ಒಪ್ಪಿಗೆ ಸೂಚಿಸುತ್ತಿಲ್ಲ ಹೇಳು? ಅಮ್ಮ, ಪ್ರತ್ಯುಮೂರಕ್ಕೆ ಕರ್ತನು ಚಕ್ರವರ್ತಿಯಾಗಿ ಶುಂಭನು ಉತ್ತಮನ ವರಿಸಿದಡೆ ಸಕಲ ಸೌಭಾಗ್ಯವನ್ನು ಅನುಭವಿಸುವಂತಹ ಯೋಗ ನಿನ್ನ ಪಾಲಿಗೆ ಬರ್ತದೆ ತಾಯಿ. ಪರಿತ ಯೌವನ ಪ್ರಾಯದಿ ಸುಖ ಭೋಗವನ್ನು ಅನುಭವಿಸಬೇಕಾದುದು ಇದು ಹೆಣ್ಣಾಗ್ಲಿ ಗಂಡಾಗ್ಲಿ ಜೀವನದಲ್ಲಿ ಆಗಬೇಕಾದಂತಹ ವಿಚಾರ. ಇದನ್ನೆಲ್ಲ ಬದಿಗಿರಿಸಿ ನೀನು ಯಾಕೆ ಸುಮ್ಮನೆ ಕುಳಿತೆ ಹೇಳು? ನಾನು ಕರೆದುಕೊಂಡು ಹೋಗ್ತೇನೆ ತಾಯಿ. ನಾನು ಯಾರನ್ನು ವರಿಸಬೇಕು ಅಂದೆ? ಸುಮ್ಮನನ್ನು. ಒಲಿಸುವುದ ಉಳಿದು ಉಳಿದು ನಿರ್ಮಲರ ಹೊಲಿವುದ ಶುಂಭನು ಒಬ್ಬ ವೀರನೇ, ಅವನು ಒಬ್ಬ ಧೀರನೇ. ಅವನೊಬ್ಬ ವೀರ ಎಂದಾಗಿದ್ರೆ ನನ್ನ ಹೇಳಿಕೆ ನೇರವಾಗಿ ಇಲ್ಲಿವರೆಗೆ ಬರಬೇಕಿತ್ತು. ನನ್ನೊಡನೆ ಕಾಳಗ ಮಾಡಿ ಗೆದ್ದು ಮದುವೆ ಆಗಬೇಕಿತ್ತು. ಬದಲಾಗಿ ಅರಮನೆಯೊಳಗಿದ್ದುಕೊಂಡು ಅಲ್ಪ ಬದಲನ್ನ ಕಳಿಸಿಕೊಟ್ಟು ನನ್ನಿಂದಲೇ ಕೊಲಿಸಲಾಗಿದ್ದಾನೆ. ರಣ ಹೇಳಿ ಅಂತಹ ಶುಂಭನನ್ನು ಹೊಗಳುವೆಯ ನೀನು ಬಿಡು. ಹರಿಹರ ಕಮಲದರು ಏಕಕಾಲದಲ್ಲಿ ಯುದ್ಧಕ್ಕೆ ಬಂದ್ರು ಅಳುಕೋನಲ್ಲ ಬ್ರಹ್ಮನಿಂದ ಪಡೆದ ಶಕ್ತಿ ಇದೆ ನೋಡಬಹುದು.
ಅವಶ್ಯ, ವಿಶ್ರಾಂತಿ ಅಗತ್ಯ. ಅಲ್ಲಿಯವರೆಗೆ ಹೊಯ್ದಾಡುತ್ತೆ ಬೇಕಾಗಿ ನನ್ನ ಶರೀರವನ್ನೇ ಅಲೋಗಿ ಸತ್ತ ಮಾತ್ರ ಸೃಷ್ಟಿ ಮಾಡಿ ಕಳಿಸಿಕೊಟ್ಟರೆ ಸಮರಕ್ಕೆ. ಎಂತಹ ಆಶ್ಚರ್ಯವಿದು! ಸಪ್ತ ಮಾತೃಕೆಯರಲ್ಲಿ ಇಂದ್ರಾಣಿಯನ್ನು ಹುಡುಗಿ ಹೊಡೆದ ಪೆಟ್ಟು ಹಣೆಗೆ ಬಿದ್ದು ಹೋಯಿ ಹಣ ಹೊಡೆಯಿತು. ರೀತಿಗೆ ಬಿದ್ದು ಬಿಟ್ಟೆ ಎದ್ದು ನೋಡ್ತಾ ಇದ್ದರೆ ಮಾರಿ ಸಂತಾನ ಉತ್ಪಾದ ಪಿಂಡಗಳೇ ಒಬ್ಬಳನ್ನು ಉಳಿಸಲಾರೆ ಎಲ್ಲವರನ್ನು ಕೊಂದರು. ಹೇಳಿ ಆಯಿತು, ದೇಹದ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ. ಅವರದಲ್ಲಿ ಇವರನ್ನು ನಾನು ಯಾವ ರೀತಿ ಜಯಿಸಿಕೊಳ್ಳಲು ಶಿವನೇ? ಬ್ರಹ್ಮದೇವ ಕರುಣಿಸಿದ ವರವಿದೆ. ನನ್ನ ಶರೀರದಿಂದ ಒಂದು ಬಿಂದು ರಕ್ತವನ್ನು ನಾನು ಈ ದರಿದ್ರಿಗೆ ಚೆಲ್ಲಿದೆ ಅಂತ ಆದ್ರೆ ನನ್ನಂತಹ ರಕ್ತ ಬೀಜಾದಿಗಳು ಕೋಟಿ ಸಿಟ್ಟಿಗೆ ಸಾಧ್ಯವಿದೆಯಂತೆ. ಹಣೆಯ ರಕ್ತವನ್ನು ದರಿದ್ರಿಗೆ ಚೆಲ್ಲಿ ಬೀಜಾದಿಗಳನ್ನು ತಿರುಗಿಸಿ ಆಮೇಲೆ ಯುದ್ಧ ಮಾಡ್ತೇನೆ. ಕೋಟಿ ಸಿಗಲು ಹುಟ್ಟುತ್ತಾ ಇದ್ದವಲ್ಲ ಕೆಟ್ಟ ಸಂತಾನಗಳು. ಇವುಗಳು ನಾಶ ಆಗಲೇಬೇಕು. ರಕ್ತ ಭೂಮಿಯನ್ನು ಸೋಕಬಾರದು. ತಡೆ ಹಿಡಿಯಕ್ಕೆ ಬೇಕಾಗಿ ನಾಲಿಗೆನೆ ಧರಿತ್ರಿ ಹಸುತ್ತಾ ರಕ್ತೇ
ತೊನೆದು ಭರದಳು
ಕಡುಗರಿ ಲೆಕ್ಕದಲ್ಲಿ 98 ಜನವಾಯಿತು. ಇತ್ತ ಕೇಳಲ್ಲ. ಈ ಕುರುದಾರಡಿಯಲ್ಲಿ ಅನ್ಯಾಯಗಾರರಾದ ನಿನ್ನ ಮಕ್ಕಳನ್ನು ಒಬ್ಬೊಬ್ಬರಂತೆ ಓಡಿಸಿದ್ದೇನೆ. ಗಣಿತವಿದು ನೀ ನೋಡಿಕೋ. ಇಂದಿಗೆ 98 ಜನವಾಯಿತು. ಇನ್ನೊಬ್ಬ ಉಳಿದಿದ್ದಾನೆ, ದುಶ್ಯಾಸನ. ನಾನು ಕರ್ನಾಗ ಎಲ್ಲಿದ್ದರೂ ಬಾರದೆ ಉಳಿಲಿಕ್ಕಿಲ್ಲ. ಹಾಗಾಗಿ ಅವನನ್ನೇ ದೀರ್ಘ ಧ್ವನಿಯಿಂದ ಕರೆಯುತ್ತೇನಂತೆ, ದುಶ್ಯಾಸನ. ಹೆಗ್ಗಳಿಕೆ ಹೊತ್ತುಕೊಂಡಾಡ್ತಾ ಬಂದವನು ನೀನು. ನಿನ್ನ ವೀರತನ ಒಂದಲ್ಲ ಒಂದು ದಿನ ಕಾಣಬೇಕು ಎಂಬ ಹಾಗೆ ಆಶೆಯಲ್ಲಿದ್ದೆ. ಇಂದು ಸಿಕ್ಕಿದ ಮಗನೇ, ನಿನ್ನಲ್ಲಿ ಅಂತಹ ವೀರತ್ವ ಉಂಟು ಅಂತಾದರೆ ನನ್ನಲ್ಲಿ ತೋರಿಸುವುದಕ್ಕೆ ಕಣನೋಳು ಕೂಡಿದ ಜನರು
ಮೋಡಿಯೋಳು ಮೇರೆ ನೋಡುವ ಘನರು ಮೋಡಿಯೋಳು ಮೇರೆ ನೋಡುವ ಘನರು ವೀರ ದುಶ್ಯಾಸನ ಬಾರೋ ಬಾ ನಾವು ಮಾಡುವಂತಹ ಕಾಳಗವನ್ನು ನೋಡುವುದಕ್ಕಾಗಿ ನೋಡು ಈ ಕುರು ಧರಣಿಯಲ್ಲಿ ಅದೆಷ್ಟೋ ಮಂದಿ ನೆರೆದಿದ್ದಾರೆ. ಯಾಕೆ ಗೊತ್ತಾ? ಭೀಮದುಶ್ಯಾಸನ ಕಾಳಗದ ಪರಿಯನ್ನು ಕಾಣುವುದಕ್ಕಾಗಿ ಇಂದಿನ ಯುದ್ಧ ಇವರೆಲ್ಲ ಮೆಚ್ಚುವಂತೆ ಆಗಬೇಕಾಗಿದೆ. ಅಂತಹ ಸಾಮರ್ಥ್ಯ ನಿನಗೆ ಉಂಟು ಅಂತಾದರೆ ಎದೆಗೆ ಎದೆ ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಕಾದಾಡುವುದಕ್ಕಾಗಿ ರಣದ ಸೀಮಾಂದ್ರು ಮಾನೋಜಾನಂದಿ ತಾಮೇರು ವಿಚಾರ ಮರೆತ ಮಿಗೆ ಗಟ್ಟಿಸುತ್ತೈ ತಂದನು ಕೊಳುಗೊಳಗೆಲ್ಲುದವು ದೋಷವೆರಸಿ ಬಂದೆ ನಿಲ್ಲನುತ್ತ ಸರಳ ಸುರಿದನು ದೋಷವೆರಸಿ ಬಂದೆ ನಿಲ್ಲನುತ್ತ ಸರಳ ಸುರಿದನು ಕುರುಕ್ಷೇತ್ರ ರಣದಾರುಣಿಯಲ್ಲಿ ಕಾಳಗ ನಡೆಯುತ್ತಾ ಇದೆ. ಈ ಹೊತ್ತಿಗೆ ನನ್ನನ್ನು ದೀರ್ಘ ಧ್ವನಿಯಿಂದ ದುಶ್ಯಾಸನ ಕರೆದವ ನೀನೆಯ ಭೀಮಸೇನ ರಣದಾರುಣಿಯಲ್ಲಿ ನನ್ನನ್ನು ಕೆಡಹುತ್ತೇನೆ ಎನ್ನುವಂತಹ ಮಾತು ಸತ್ಯವಾಗಬೇಕಿದ್ರೆ ನಮ್ಮ ತಾಳಗ ನಡೆಯಲಿ, ನಿನ್ನನ್ನಿಂದು ಸಾಧ್ಯ ಮಾಡುತ್ತೇನೆ. ಸಿಕ್ಕಿದ ಮಗನೇ, ನಿನಗೆ ಒಂದು ಸರಿಯಾದ ಬದ್ದರಿಬೇಕು ಎಂಬ ಹಾಗೆ ಹಲವು ದಿನಗಳಿಂದ ಕಾದು ಅರದು ಕಾಯುತ್ತಿದ್ದೆ. ಇಂದು ಸಿಕ್ಕಿದೆಯಾ? ಅನ್ಯಾಯ ಮಾಡುವುದು ಅಂದ್ರೆ ನಿಮಗದು ಚಟಾಕಿ ಬಿಟ್ಟಿದೆ ಮಗನೇ. ಅಂದಿನ ಸಭೆಯಲ್ಲಿ ನಮ್ಮ ಮಡದಿ ಪಾಂಚಾಲಯ ಸೀರೆಯನ್ನು ಸುರಿದಂತ ನಿನ್ನನ್ನು ಅವತ್ತೇ ಮುಗಿಸುತ್ತಿದ್ದೆ. ಏನು ಮಾಡೋಣ, ನಿನಗೆ ಸ್ವಲ್ಪ ಆಯುಷ್ಯ ರೇಖೆ ಗಟ್ಟಿ ಇತ್ತು. ಇವತ್ತು ಸಿಕ್ಕಿದೆ ಮಗನೇ, ಅಂದು ಮಾಡಿದ್ದಕ್ಕೆ ಶಾಸ್ತಿ
ಕಾಡಿನೊಳಗೆ ಪುಟ್ಟಿನೊಳಗೆ ನಾಡೊಳೆ ಆಸೆ ಏಕೆ ಬರಿದೆ ತೋಡಿ ತೆಗೆಲೆ ಕರುಳನಿಂದ ರೂಢಿ ಬಾನುಜ ತೋಡಿ ತೆಗೆಲೆ ಕರುಳನಿಂದ ರೂಢಿ ಬಾನುಜ ರಣಾಂಗಣದಲ್ಲಿ ನನ್ನನ್ನು ಕೆಡವುತ್ತೇನೆ ಕೊಚ್ಚುತ್ತೇನೆ ಎಂಬುದಾಗಿ ಬಾರಿ ಬಾರಿಗೆ ಹೇಳುತ್ತಾ ಇರುವೆಯಲ್ಲ, ಯಾಕೋ ಯಾಕೋ ಈ ಆಶೆ ನಿನಗೆ? ಕಾಡಿನಲ್ಲಿ ಹುಟ್ಟಿ ಕಾಡಿನಲ್ಲೇ ಬೆಳೆದು ಇಂದು ಯುದ್ಧದ ಮುಖೇನ ರಾಜ್ಯವನ್ನು ಪಡೆದುಕೊಳ್ಳುತ್ತೇನೆ ಎನ್ನುವಂತಹ ಹೆಮ್ಮೆಯ ನುಡಿಗಳನ್ನು ಆಡುತ್ತಾ ಇರುವೆಯಲ್ಲ, ಇದು ನಿನ್ನಿಂದ ಆಗಲಿಕ್ಕಿಲ್ಲ. ರಾಜ್ಯದ ಆಶೆಯನ್ನು ಬಿಟ್ಟು ಬಿಡು. ಮುಂದೆ ಬಂದೆ ಎಂದಾದ್ರೆ ತೋಡಿ ತೆಗೆವೆ ನಿನ್ನ ಕರುಣ. ಬಲಿರ ದುಶ್ಯಾಸನ ನಿನ್ನನ ಕೊಳುವುಳವ ನಾರಿಗೆ ಸೌಖ್ಯ ಏಸುದಿನ ಧನುವಿನ ಭ್ರಸವ ಮಾಡಿದೆಯೋ ವಾಸಿ ಪಥಗಳಲ್ಲಿ ನೀ ಸಮರದೊಳಗೆ ಮೀಸುಡರಂತಾಯಿತು ಪೌರುಷವು ಮೀಸಲರಿಯದೆ ಹೋಯಿತು ಯುದ್ಧದ ವಿಲಾಸದಲ್ಲಿ ಹಗೆಯಾಯಿತು ಬಲಿರ ದುಶ್ಯಾಸನ ಏನು ಏನು ಶಹರದಾಸ್ ದುಶ್ಯಾಸನಾಖ್ಯ ನನ್ನ ಆರ್ಭಟೆಯನ್ನು ಕೇಳಿ ಎಲ್ಲಿ ಹೆದರಿ ಓಡ್ತಿದ್ದೀಯೋ ಎಂಬ ಹಾಗೆ ಆಲೋಚನೆ ಮಾಡಿದೆ. ನಿನ್ನಲ್ಲಿಯೂ ಛಲ ಇದೆ ಎನ್ನುವುದು ಸ್ಪಷ್ಟವಾಯಿತು. ಹಾಗಾಗಿ ಹೇಳ್ತಾ ಇದ್ದೇನೆ, ಬಲಿರ ದುಶ್ಯಾಸನಾಖ್ಯ. ನಿನ್ನಲ್ಲಿ ಯುದ್ಧ ಮಾಡಿದ್ರೆ ಸ್ವಲ್ಪ ಸುಖ ಸಿಕ್ಕುತ್ತದೆ. ಈಗ ಆನೆ ಆಡಿನ ಜೊತೆ ಕಾಳಗ ನಡೆಸುವುದಲ್ಲ, ಆನೆಗೆ ಸಮದಂಡಿ ಆನೆ. ಹಾಗೆ ನನಗೆ ಸರಿಸಾಟಿಯಾದವ ನೀನೇ ಸರಿ. ಆದರೆ ಇಂತಹ ನನ್ನಲ್ಲಿ ಕಾಳಗ ಕೊಡುವ ಚಾಕಚಕ್ಯತೆಯನ್ನು ಎಷ್ಟು ದಿನ ಅಭ್ಯಸಿಸಿದೆಯೋ? ಅಂತಹ ವಾಸಿ ಪಂಥಗಳು ನಿನ್ನಲ್ಲಿ ಉಂಟೆ? ಹೌದು ಅಂತಾದರೂ ಕೂಡ ಇಷ್ಟು ಕಾರ್ಯ ನಡೆಸಿದ್ದೇವೆ. ಜಯಾಪಜಯಗಳು ಯಾರಿಗೂ ಲಭ್ಯವಾಗಲಿಲ್ಲ. ಈಗ ನೋಡುಗರಿಗೆಲ್ಲ ಬೇಸರ ತಂದು ಬಿಟ್ಟಿದೆ. ಯಾಕೆ ಗೊತ್ತಾ? ಯಾರಿಗೂ ಜಯ ಇಲ್ಲ, ಅಪಜಯವೂ ಇಲ್ಲ, ಬರೇ ನೋಡುವುದು ಮಾತ್ರ ಎಂಬ ಹಾಗೆ ನೀರಸ ಆಟ ಆಯ್ತು ಇದು. ಇನ್ನು ಹಾಗಲ್ಲ, ಇವರೆಲ್ಲ ಮನನೆಚ್ಚರಕ್ಕಿದ್ದಾರೆ. ನಾವು ನಾವೇ ಜಟ್ಟಿ ಕಾಳಗಕ್ಕೆ ಸಿದ್ಧರಾಗಬೇಕು. ಜಟ್ಟಿ ಕಾಳಗ ಅಲ್ಲ ಯುದ್ಧ. ನಮ್ಮಲ್ಲಿ ಆಗುವಂತಹ ಯುದ್ಧ ಇದರಲ್ಲಿ ಯಾವುದೇ ರೀತಿಯ ಸುಖ ಆಗುವುದಿಲ್ಲ ಎಂದಾದ ಮೇಲೆ ಬೇಡ ಬಿಡು. ಈ ಕತೆ ನಿನ್ನ ತಲೆ ಹಾಗಿದ್ರೆ ಪ್ರಾರಂಭಿಸೋಣ.
ರಕ್ಷಿಸುವಂತಹ ಹೊಣೆವುಳ್ಳಂತಹ ನೇನು ಈ ಪ್ರದೇಶವನ್ನು ಸೇರಿಕೊಂಡಿರುವೆ. ಏ ಗೋಲ್ಲರಲ್ಲಿ ಅದವರೆ ನೀಚ ಮೂರ್ಖ ಶಿಖಾಮಣಿಯೇ, ನಿನ್ನ ವಿಳಾಸವನ್ನೇ ಹೇಳುತ್ತಿರುವುದು ನಾನು. ಹೌದೇನೋ? ಈ ಸಂದರ್ಭದಲ್ಲಿ ಯಾವುದೇ ಒಂದು ಅನಾಹುತ ಸಂಭವಿಸಬೇಕು ಎಂದಾದರೆ ಅದಕ್ಕೊಂದು ಕಾರಣ ಎಂದು ಇರ್ತದೆ. ಕಾರಣ ಏನು ಎಂಬುದನ್ನು ತಿಳಿಯದೇ ಇರುವಂತಹ ನೀನು, ತಿಳಿಯುವಂತಹ ಉದ್ದೇಶವೆಂದರೆ ಕೃಷ್ಣನಾಗಿರುವಂತಹ ನೀನು ಸಂಶೋಧಕನಾಗಿ ಮುಂದುವರಿಯುವುದಕ್ಕೆ ಮನ ಮಾಡಿದೆ. ಆಕ್ಷೇಪ ಏನೂ ಇಲ್ಲ. ಆದರೆ ನಿನ್ನವರು ಅವಸಾನ ಹೊಂದಿದ್ದಾರೆ, ನಿನ್ನ ಗೋ ಸಂಕುಲ ಧರಾಶಾಹಿಯಾಗಿದೆ ಎನ್ನುವುದಕ್ಕೆಲ್ಲ ನಾನು ಹೊಣೆಯಲ್ಲ. ಆದುದರಿಂದ ಹೇಳ್ತಾ ಇದ್ದೇನೆ, ದಾರಿಯಲ್ಲಿ ಸಂಚರಿಸುವಂತಹ ಮಾರಿಯನ್ನು ಮನೆ ಒಳಗೆ ತಂದು ಕುಳ್ಳಿರಿಸಿ ಪೂಜಿಸುವುದಕ್ಕೆ ಮುಂದಾದರೆ ನಿನಗೆ ಒಳಿತಾಗಲಿ ಎಂದು ಅನುಗ್ರಹಿಸುವುದಕ್ಕುಂಟ? ಇಲ್ಲವೇ ಇಲ್ಲ. ಹುಟ್ಟು ಗುಣದಂತೆ ಯಾರು ಪೂಜಿಸ್ತಾರೋ ಅಂತವರನ್ನೇ ಮುರಿದು ಮುಕ್ಕಬಲ್ಲದು. ಆದ್ದರಿಂದ ಯಾವ ಕಾರಣವನ್ನು ತಿಳಿಯದೆ ಮುಂದುವರಿದು ಬಂದೆ ಎಂದಾದರೆ ಶೈಮಿಲಿ ಪಟ್ಟಣದ ದರ್ಶನ ಭಾಗ್ಯ ಒದಗಿಸಿಯನು ಎಚ್ಚರಿಕೆ.
ಭವಿಷ್ಯತ್ ಪ್ರಪಂಚದಲ್ಲಿ ನಿನ್ನಂತಾದಂತಹ ಬಾಳುಗಳನ್ನು ಆಗಬೇಕು ಎನ್ನುವಂತ ಉದ್ದೇಶದಿಂದ ಒಳಿತನ್ನು ಸಾರಿ ಕೇಳಿದೆ, ಮತ್ತೆ ವಿಷಕಾರಿದ್ದೇನೆ. ಈ ಕುರಿತಾಗಿ ನೀನು ಆರೋಪ ಮಾಡುವುದಕ್ಕೆ ಬರುವುದೇ ಬೇಡ. ಪ್ರಕೃತಿ ಧರ್ಮದಂತೆ ಪ್ರತಿಯೊಂದು ಜೀವರಾಶಿಗಳಲ್ಲಿ ಒಂದು ನಂಜು ಅಂತ ಇರ್ತಾರೆ, ವಿಷ. ಆ ವಿಷವನ್ನು ಕಾಲದ ಇದ್ದರೆ ಪ್ರಕೃತಿಗೆ ವಿರೋಧ. ಹಾಗಾಗಿ ಇವತ್ತಿನ ದಿನ ವಿಷ ಕಾರಿದ್ದೇನೆ. ಅದರ ಪರಿಣಾಮವಾಗಿ ನಿಮ್ಮವರಿಗೆಲ್ಲ ಆಪತ್ತು ಉಂಟಾಗಿದೆ. ಅವುಗಳನ್ನೆಲ್ಲ ಕೇಳುವುದಕ್ಕೆ ಬರಬೇಡ. ನೀನು ಬಂದ ಹಾಗೆ ಹೋಗುವೆಯೋ? ಒಳಗೆ ಕಾರಬೇಕು ಅಂತ ಇಲ್ಲ, ಹೊರಗೆ ಕಾರ್ಲಿಕ್ಕೆ ಆಗ್ತದೆ. ಈಗ ನೀರಿನ ಒಳಗೇ ಆಗಲಿ, ನೀರನ್ನು ಬಿಟ್ಟು ಮೇಲೆ ಆಗಲಿ ವಿಷ ಕಾರಿದ್ದು ಹೊರಗೆ ಹೌದಲ್ವೋ? ಹೌದಲ್ವೋ? ಹಾಗಾಗಿ ವಿಷ ಕಾರಿದ್ದೇನೆ. ನೀರಿಗೆ ಸೇರಿದೆ ಸೇರಲಿ, ಅದಕ್ಕೆ ನಾನೇನು ಮಾಡುವುದಕ್ಕಾಗ್ತದೆ? ಆದ್ದರಿಂದ ಹೇಳ್ತಾ ಇದ್ದೇನೆ, ಬಂದಂತಹ ನೀನು ಕಾಲಿಗೆ ಬುದ್ಧಿ ಹೇಳುವೆಯಲ್ಲ, ಅಲ್ಲ ಕಾಲ ಮುರಿಬೇಕು. ನನ್ನದಾದಂತಹ ಪರಿಸ್ಥಿತಿ ಹೀಗಿರಬಹುದು ಎನ್ನುವಂತ ಹುಚ್ಚು ಕಲ್ಪನೆಯಿಂದ ಬಂದವನು ಇಂದಿನ ವಿಷವನ್ನು ತಾರಿದ್ದೇನೆ. ಏನೋ ಸ್ವಲ್ಪ ಬಳಲಿಕೆ ಉಂಟಾಗಿದೆ, ಇವನಿಂದ ಏನೇನು ಕೈ ಸಾಗುವುದಿಲ್ಲ ಎನ್ನುವಂತೆ ಭಾವಿಸಿದರೆ ನಿನ್ನ ಉಳಿಗಾಲವಲ್ಲ. ಬಹಳಷ್ಟು ಆದ್ರೆ ಬುದ್ಧಿ ಯಾವುದಕ್ಕೂ ಒಂದಿಷ್ಟು ಇಲ್ಲ. ಬುದ್ಧಿ ಇದ್ದ ಕಾರಣವೇ ಕಾಡಿನಲ್ಲಿಯನ್ನು ಸೇರಿಕೊಂಡವನು ರಕ್ಷಣೆ ಪಡೆದವನು ನಾನು, ಗೊತ್ತಾಯ್ತಾ? ಆದುದರಿಂದ ಹೇಳ್ತಾ ಇದ್ದೇನೆ, ನೀನು ರಕ್ಷಣೆ ಪಡೆದಿರಬಹುದು, ಆದ್ರೆ ಉಳಿದವರ ಸ್ಥಿತಿ ಏನಾಗಿದೆ ಅದನ್ನು ನೀವು ಸರಿಯಾಗಿ ಗಮನಿಸಬೇಕಿತ್ತು. ಏನು ಮಾಡುವುದಕ್ಕಾಗ್ತದೆ? ಯಾರ ಸಂಕಲ್ಪ ಹೇಗಿದೆ ಅಂತ ಹೇಳುವುದಕ್ಕಾಗ್ತದ? ಆದುದರಿಂದ ಅವನ ಸಂಕಲ್ಪ ಏನಿದೆಯೋ ಅದರಂತೆ ನಾನು ನಿನ್ನನ್ನು ಸೋಲಿಸ್ತೇನೆ. ಹೌದಾ? ನಿನಗೆ ಸರಿಯಾದ ಶಿಕ್ಷೆಯನ್ನು ನಾನು ಕೊಡ್ತೇನೆ. ನೋಡೋಣ.
ಜಯ ಜಯ ವೆಂಕಟರಗಿ ಶ್ರೀರಾಮಾನುಜನಂದ ಕುಮಾರ ನಂದ ಕುಮಾರ ಸೀತಾಮುಜಲೋಚನ ಮಾನವನ ಸುರಾಚಿತ ಘೋರ ಭಯ ಜಯ ಜಯ ಶ್ರೀನಾರಾಯಣ ಜಯ ಜಯ ಯಾವೆಲ್ಲ ಸನ್ನಿವೇಶಗಳಲ್ಲಿ ಬಿಡ್ತಿಗೆಯ ಅವಶ್ಯಕತೆ ಇಲ್ಲ? ಬಿಡ್ತಿಗೆ ಅದು ದುಃಖ ರಸದ ಇದರಲ್ಲಿ ಬಿಡ್ತಿಗೆ ಇಲ್ಲ. ಅದೇ ಕರುಣ ರಸ, ದುಃಖ ರಸ. ಕರುಣ ರಸ ಅದು ಹೌದು, ದುಃಖ ರಸ ಹೇಳುವಂಥದ್ದು. ಮತ್ತೆ ಇವು ವರ ಕೊಡುವಂಥದ್ದಲ್ಲಿ ಹೌದೌದು ಹೌದು ಅಂತ ಕೆಲವು ಸಂದರ್ಭದಲ್ಲಿ ಪದ್ಯಗಳಿಗೆ ಬಿಡ್ತಿಗೆ ಬೇಡ 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 ಬೇಡ. ದುಃಖ ರಸ ಮಾತ್ರ ಅಲ್ಲ, ಕೆಲವು ಸಂದರ್ಭದಲ್ಲಿ ಬೇಕಾಗುವುದಿಲ್ಲ. ಕೆಲವು ವೇಷಗಳಿಗೆ ಚುಡುಕಾಗಿ ಹೋಗುವಂಥದ್ದು. ಹೌದು ಹೌದು ಅಷ್ಟೇ ಹೇಳ್ಬೋದು ಅಷ್ಟೇ. ಈಗ ನೋಡಿ, ಧೀಂಗಿಣ ಉಂಟಲ್ಲ, ಯಾವುದೇ ಧೀಂಗಿಣ, ಆ ಧೀಂಗಿಣಕ್ಕೂ ಧೀಂಗಿಣದ ನಂತರ ಒಂದು ತಿರುಗುದು ಉಂಟು ನೋಡಿ, ಅದಕ್ಕೆ ಸಂಖ್ಯಾ ನಿರ್ಣಯ ಅಂತ ಏನಾದ್ರೂ ಉಂಟಾ? ಸಂಖ್ಯಾ ನಿರ್ಣಯ ಅಂತ ಉಂಟು. ಹೇಗೆ ಅದು? ಈಗ ಧೀಂಗಿಣಕ್ಕೆ ಧೀಂಗಿಣ ಎಷ್ಟು ಬೇಕಾದ್ರೂ ಧೀಂಗಿಣ ಹಾಕ್ಬೋದಲ್ಲ? ಧೀಂಗಿಣ ಈ ಕಿರೀಟ ವೇಷಗಳು, ಕೋಲು ಕಿರೀಟ ವೇಷ ಅಲ್ಲ, ಧೀಂಗಿಣಗಳು ಲೆಕ್ಕ ಉಂಟು. ಅದಕ್ಕೆ ಒಂದು ಡಬ್ಬಲ್ ಹಾಡುವುದ ನಿಧಾನ ಹಾಡುದ್ರು ಡಬ್ಬಲ್. ಹೌದು ಹೌದು ಹಾಡುವುದು ಹೇಳ್ತಾರೆ. ಡಬ್ಬಲ್ ಕೂತು ಅಂತ ಅದು 2 ಸ್ಟೆಪ್ ಬರ್ತದೆ ಅಂತ. ಡಬ್ಬಲ್ ಕೂತು ಡಾಂಗ್ ರಡ್ಡ ಡಾಂಗ್ ರಡ್ಡ ಅದು ಡಬ್ಬಲ್ ಅಂತ ಹೇಳುದು. ಅದು 3 ಹಾರಿದ್ರೆ 3 ಕುಣಿದ್ರೆ ಅದು ಅಲ್ಲ, ಕಿರೀಟ ವೇಷಗಳು ಕುಣಿ ಕ್ರಮ ಇಲ್ಲ. ಅನಿವಾರ್ಯವಾದ್ರೆ ಆದ್ರೆ ಡಬ್ಬಲ್ ಕುಣಿಬೇಕು, ಡಬ್ಬಲ್ ತಿರುಗಬೇಕು. ಅದು ಹೌದು. ಅಂದ್ರೆ ಧೀಂಗಿಣ 3 ಕುಣಿದ್ರೆ ಹೌದು, 3 ಕೂತು ಧೀಂಗಿಣ ಅಂದ್ರೆ 6 ಸುತ್ತು ತಿರುಗಬೇಕು. ಹೌದು, ನಿಯಮ ಹಾಗೆ. ಅಂದ್ರೆ ಈಗ ಪುಂಡು ವೇಷಕ್ಕೆ, ಬಣದ ವೇಷಕ್ಕೆ ಎಲ್ಲಕ್ಕೂ ಅದೇ. ಪುಂಡು ವೇಷಕ್ಕೂ ಹಾಗೆ ಅಲ್ವಾ? ಅಂದ್ರೆ ಧೀಂಗಿಣ ನೀವು 100 ತೆಗೆದ್ರೆ 200 ಸುತ್ತು ತಿರುಗಬೇಕು ಅಂತ ಆಯ್ತಾಗಾದ್ರೆ ಲೆಕ್ಕ. ಹೌದು, 100 ಕೊಡ್ತಾರೆ 200 ತಿರುಗಬೇಕು ಲೆಕ್ಕ. ಹಾಗೆ ಶಾಸ್ತ್ರೀಯವಾದ್ರೆ ಹಾಗೆ ಬರ್ತದೆ. ಮತ್ತೆ ಬಣ್ಣದ ವೇಷಗಳಿಗೆ ಬೆಳಿಗ್ಗಿನ ಹೊತ್ತಿಗೆ ಆ ನಿಯಮ ಇಲ್ಲ. ಅದು 3 ಕೂತು 2 ಸುತ್ತು ಅಂತ ಬರುವುದು ಬಣ್ಣದ ವೇಷಕ್ಕೆ ಅಲ್ಲ. ಹಾಗೆ ಬರ್ತದೆ. 2 ಸುತ್ತಿನೆಲ್ಲ ಇದು ಮಾಡುವಂಥದ್ದು ಇರ್ತದೆ. ಈ ಕಿರೀಟ ವೇಷಗಳೆಲ್ಲ ಅದೇ ಶಾಸ್ತ್ರೀಯವಾಗಿ ಕುಣಿಯುವುದಾದ್ರೆ ಹಾಗೆ ಕುಣಿಬೇಕು. 3 ಧೀಂಗಿಣ ಅಂದ್ರೆ 6 ಸುತ್ತು ತಿರುಗಬೇಕು. ಹೌದೌದು ಹಾಗೆ. ಪುಂಡು ವೇಷಗಳಿಗಾದ್ರೆ ಅಷ್ಟೇ. ಪುಂಡು ವೇಷ ಆದ್ರೆ ಅದು 4 ಹಾರಿದ್ರೆ 8 ಇದು ಹಾರುವಂಥದ್ದು, ತಿರುಗುವಂಥದ್ದು. ಹೌದು, ಒತ್ತೆ ಕುತ್ತು ಹಾರುವಂಥದ್ದು 8 ಹಾರಬೇಕು. 8 ಹಾರಿದ್ರೆ ಒಂದು 16 ಸುತ್ತು ತಿರುಗಬೇಕು. 2 ಧೀಂಗಿಣ ಆದ್ರೆ 16, 10 ಆದ್ರೆ 20, ಆ ರೀತಿಯಾಗಿ ಬರ್ತದೆ. ಅತಿಯಾಗಿ ಕುಣಿಯಬಾರದು ಎನ್ನುವಂತಹ ನಿರ್ಣಯ ಏನಾದ್ರೂ ಯಾವುದಾದ್ರೂ ವೇಷಗಳಿಗೆ ಉಂಟಾ? ಅಥವಾ ಕಿರೀಟ ವೇಷಕ್ಕಾಗ್ಲಿ ಅಥವಾ ಪುಂಡು ವೇಷಕ್ಕಾಗ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಕುಣಿಬಾರ್ದು, ಆ ಜಾಗದಲ್ಲಿ ಮಾತ್ರ ಕುಣಿಬೇಕು ಅಂತದ್ದೇನಾದ್ರೂ ನಿಯಮ ಉಂಟಾ? ನಿಯಮ ಅಂದ್ರೆ ಅದು ಇದಾಗುದಿಲ್ಲ. ಅಂದ್ರೆ ಅದು ನೀರಸ ಆಗ್ತದೆ. ಅವ ತುಂಬಾ ಹೊತ್ತು ಕುಂತ ಕೂಡಲೇ ರಂಗಸ್ಥಳದ ಇದೆಲ್ಲ ಬೇರೆ ಇದೆಲ್ಲ ಇದಾಗ್ತದೆ. ಒಂದು ಪದ್ಯಕ್ಕೆ ತುಂಬ ಕುಣಿದ ಇದು ಬಿಡ್ತಿಗೆ ಕೊಟ್ಟು ಕುಣಿದಂತ ಎರಡನೇ ಭಾಗವತಿಗೆ ಪದ್ಯ ಹೇಳಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ. ಅದರ ಮೊದಲ 3 ಸಿಕ್ಕುದಿಲ್ಲ. ಹೌದು, ಸಮಯವೂ ಎಷ್ಟು. ಕುಣಿಬಾರದು ಅಂತ ಹೇಳುವುದಲ್ಲ, ಒಂದೊಂದು ಸಂದರ್ಭದಲ್ಲಿ ಕುಣಿಬಹುದು. ಒಬ್ಬನ ವೇಷ ಒಂದಾದ್ರೆ 1 ಪದ್ಯಕ್ಕೆ 2 ಪದ್ಯಕ್ಕೆಲ್ಲ ಕುಣಿಬಹುದು ಅಷ್ಟೇ. ಹೌದು ಹೌದು, ಅದು ವಿಪರೀತ ಅಲ್ಲ. ವಿಪರೀತ ಆದ್ರೆ ಅದು ವಿಕೃತಿ ಆಯ್ತದೆ. ಹೌದು ಹೌದು, ವಿಕಾರ ಆಗ್ತದೆ. ಕುಣಿಬಾರದು ಅಂತ ಅಲ್ಲ, ಅಂದ್ರೆ ಅವನು ವೇಷ ಕಾಣಬೇಕಲ್ಲ ಸ್ಟೇಜಿಯಲ್ಲಿ. ದೊಂದಿರಾಳ ಇದೆಯಲ್ಲ, ಅದು ಯಾವೆಲ್ಲ ವೇಷಗಳಿಗೆ ಅನಿವಾರ್ಯ? ಮತ್ತೆ ಅದು ಸಾಂಪ್ರದಾಯಿಕವಾಗಿ ಬಳಸುವ ಕ್ರಮ ಎಲ್ಲ ಹೇಗೆ? ದೊಂದಿರಾಳಗಳು ಬೇಕು, ಕೆಲವು ವೇಷಕ್ಕೆ ಬೇಕಂದ್ರೆ ಅಂದ್ರೆ ಬಣ್ಣದ ವೇಷದಲ್ಲಿ ಅಂದ್ರೆ ಮಹಿಷಾಸುರ ಬರುವ ಒಂದು, ಮತ್ತೆ ವೀರಭದ್ರ ಇಂಥದ್ದು ಕುಂಭಕರ್ಣ, ರಾವಣ, ಕುಂಭಕರ್ಣ ಇದು ರಾವಣ ಇಂಥದ್ದೆಲ್ಲ
ಮೊದಲಿಗೆ ಅಂದ್ರೆ ರಾವಣನಿಗೆ ಎಂತದಲ್ಲಿ ಇತ್ತಂತೆ ಅದು ನಾನು ನೋಡ್ಲಿಲ್ಲ. ಆದ್ರೆ ನಾನು ಬಲಿಪಾವತಿಗಳು ಬಣ್ಣದ ವೇಷಕ್ಕೆ ತೊಂದರೆ ಇದ್ದದ್ದು ನಾನು ಬಾಧಿದ್ದೇನೆ ಅದಕ್ಕೆ. ಮತ್ತೆ ಈ ಮದುವೆ ಹುಟ್ಟುವ ವೇಷಗಳಿಗೆ ಒಂದು ಯಾವುದರಿಂದ ಒಂದು ಮಂತ್ರಶಕ್ತಿಯಿಂದ ಅಥವಾ ಉದ್ಭವಿಸುವ ವೇಷಕ್ಕೆ ಈಗ ವೀರಭದ್ರ ಬರ್ತದೆ, ಜಡೆಯನ್ನು ವೀರಭದ್ರ, ಕೆಲವು ಮಂತ್ರಶಕ್ತಿ ಇದರದ್ದು ಮದುಗೈಟವರು, ಚಂಡಮುಂಡರು ಇಂಥದ್ದೆಲ್ಲ ಅಂತದಕ್ಕೆಲ್ಲ ಬೇಕು. ರುದ್ರಭೀಮ, ದುಶ್ಯಾಸನ ಇಂಥದಕ್ಕೆಲ್ಲ ಬೇಕು. ಕಾಳಿ ಇಂಥದ್ದು ಬರುವುದು, ಅದೇ ಕಾಳಿ ರಕ್ತೇಶ್ವರಿ ಅಂತದಕ್ಕೆಲ್ಲ ದೊಂದಿ ಬೇಕಾಗ್ತದೆ. ಮತ್ತೆ ಮುಂಚೆ ಎಲ್ಲ ದೇವಿ ಕೂಡ ದೊಂದಿ ಇತ್ತು ಅಲ್ಲ, ಮುಂಚೆ ನನ್ನ ತಿರುಗಾಟದಲ್ಲಿ ನೋಡಿದೆ ನಾನು. ಅದು ಯಾಕೆ ದೇವಿಗೆ ಯಾಕೆ ದೊಂದಿ? ಅದು ಎಂತದಕ್ಕೆ ಅಂತ ಹೇಳಿ ಬರುದಿಲ್ಲ, ಮೊದಲು ಇರ್ತದೆ ಕ್ರಮ ಹಾಗೆ. ಶುಂಭನ ಶುಂಭ ಲಾಸ್ಟಿಗೆ ಕೊನೆಗೆ ಶುಂಭ ಯುದ್ಧಕ್ಕೆ ಹೊರಡುವಾಗ ದೇವಿಯನ್ನು ಹುಡ್ಕೊಂಡು ಹೋಗ್ತಾನೆ, ಇಲ್ಲಿ ದುಂದಿಯಲ್ಲಿ ಹೋಗುದವ. ದೇವಿ ದುಂದಿಗೆ ಪದ್ಯಕ್ಕೆ ಬರುವುದು ದುಂದಿಯಲ್ಲಿ. ಹಾಗೆ ಅಲ್ಲಿ 2 ಪದ್ಯಕ್ಕೆ ಹಾಗೆ ಇದು ಮಾಡುವಂಥದ್ದು ಇತ್ತು. ಈ ಸಭಾ ಕಳಶ ಅಂತ ನಾವೇನು ಹೇಳ್ತೇವೆ, ಅದು ಒಬ್ಬೊಬ್ಬರದ್ದು ಒಂದೊಂದು ರೀತಿ. ಯಾಕೆ ಅದು ಹೀಗೆಯೇ ಇರಬೇಕು ಅಂತ ಏನಾದ್ರು ನಿರ್ಣಯ ಉಂಟಾ? ಈಗ ನಿರ್ಣಯ ಇಲ್ಲ, ಎಲ್ಲ ನಿರ್ಣಯ ಮೊದಲು ಇತ್ತ ಏನೋ. ನನ್ನ ಅನುಭವದಲ್ಲಿ ನಾನು ಮೇಳಕ್ಕೆ ಬರುವಾಗ ಹಿರಿಯರ ಮತಗಾರರು ಇದ್ರಲ್ಲ ಮೊದಲಿನವರು, ನೆಟ್ಲೆ ನರಸಿಂಹರು ಇದ್ರು, ಕುದುರೆಗೊಂಡು ದೊಡ್ಡ ರಾಮಭಟ್ರು ಇದು ಮಾಡೋದನ್ನು ಕೇಳಿದೆ ನಾನು. ಆದ್ರೆ ಅದಕ್ಕೆ ಇಂಥದ್ದು ಅಂತ ಹೇಳಿಗಳಿಲ್ಲ, ಇತ್ತು ಅವು ಬೇರೆ ಬೇರೆ ಕ್ರಮ ಇತ್ತು. ಈಗ ಅಳಿಕೆ ರಾಮಯ್ಯಗಳದ್ದು ಸಭಾಪ್ರಾಸ ಒಂದು ಕ್ರಮ ಇತ್ತು, ಪಟ್ರಿ ಚಂದು ಅವರದೊಂದು ಕ್ರಮ ಇತ್ತು, ಮಾಧವ ಶೆಟ್ರು ಇದ್ರು ಮೊದಲು, ಮಾಧವ ಶೆಟ್ರದೊಂದು, ಎಂಪೆಗಟ್ಟೆ ರಾಮಯ್ಯಗಳದ್ದು ಬೇರೆ ಬೇರೆ ನಮನೆ ಇತ್ತು. ಅಂದ್ರೆ ಅದು ಲೆಕ್ಕ ಪ್ರಕಾರಗಳ ಲೆಕ್ಕಾಚಾರ ಹೀಗೆ ಅಂತ ಉಂಟು, ಶಾಸ್ತ್ರೀಯವಾದ ಲೆಕ್ಕಾಚಾರ ಇಷ್ಟಿಟ್ಟು ಇದ್ಕೊಂಡ ಗತಿಯಲ್ಲಿ ಮಾತ್ರ ಅದು ವ್ಯತ್ಯಾಸ ಇತ್ತು. ಅಂದ್ರೆ ಲೆಕ್ಕಾಚಾರದಲ್ಲಿ ಬದಲಾವಣೆ ಇರಲಿಲ್ಲ, ಲಯ ಮತ್ತೆ ಗತಿಯಲ್ಲಿ ಮಾತ್ರ ಲೆಕ್ಕಾಚಾರ. ಲೆಕ್ಕಾಚಾರದಲ್ಲಿ ಅಲ್ಲ, ಹೀಗೆ ಉಂಟು. ಅದಕ್ಕೆ ಲೆಕ್ಕಾಚಾರದಲ್ಲಿ ಬದಲಾವಣೆ ಇತ್ತು ಅವಾಗ. ಕೆಲವರು ಕುಣಿಯೋದು ಜಾಸ್ತಿ ಇತ್ತು, ಕೆಲವರು ಕಡಿಮೆ ಇತ್ತು. ಅದಕ್ಕೆ ಸಭಾ ಕ್ಲಾಸ್ ಕುಣಿಯುವಾಗ ಈ ದೀಪ ಗಿಡದಾಗ ಕುಣಿತಿದ್ದ ಸಿಂಗಲ್ ನಲ್ಲಿ 3 ಸಿಂಗಲ್ ಅಂದ್ರೆ 2 ಡಬ್ಬಲಾಗಿ ಮತ್ತೆ ತಳ ಮುದಿತ್ತ ಅಂತ ಕುಣಿಯೋದು, ಹಾಗೆಲ್ಲ ಇತ್ತು. ಕೆಲವರು ಈಗ ಐಕ್ಯರಾಮಯ್ಯಗಳು ಕುಣಿಯುವಾಗಲ್ಲ ದೀಕಟ ಗಿಡತಕ್ಕ ಐಕಟ ಗಿಡ ಒಂದೇ ಪಾಠದಲ್ಲಿ ಕುಣಿಸಿದ್ರು ಅವರು. ಈ 1ನೇ ಕಾಲ. ಈಗ 2ನೇ ಕಾಲ ದೇಂ ಕಿಟ್ಟ ಕಿಟ್ಟ ತಕ್ಕ ತರ್ರಿ ಕಿಟ್ಟ ಕಿಟ್ಟ ತಕ್ಕ, ಹೀಗೆ ದೇಂ ಕಿಟ್ಟ ಕಿಟ್ಟ ತಕ್ಕ ತರ್ರಿ ಕಿಟ್ಟ ಕಿಟ್ಟ ತಕ್ಕ, ದೇಂ ಕಿಟ್ಟ ಕಿಟ್ಟ ತಕ್ಕ ತರ್ರಿ ಕಿಟ್ಟ ಕಿಟ್ಟ, ದೇಂ ಕಿಟ್ಟ ಕಿಟ್ಟ ತಕ್ಕ ತರಿ ಕಿಟ್ಟ ಕಿಟ್ಟ ತಕ್ಕ, ದೇಂ ಕಿಟ್ಟ ಕಿಟ್ಟ ತಕ್ಕ ತರಿ ಕಿಟ್ಟ ಕಿಟ್ಟ ತಕ್ಕ ತಳ್ಳ ಬುದ್ಧಿತ್ತ ಹೀಗೆ ಬರುತ್ತಿತ್ತು. ರಾಮಯ್ಯಗಳು ಅದನ್ನು ದೇಂ ಕಿಟ್ಟ ಕಿಟ್ಟ ತಕ್ಕ ತರಿ ಕಿಟ್ಟ ಕಿಟ್ಟ ತಕ್ಕ ಇದನ್ನು 5 ಕುಣಿತಿದ್ರು ಅವರು. ಆ ನಿಧಾನದಲ್ಲಿ 3 ಮತ್ತೆ 2 ಒಟ್ಟಿಗೆ ಸೇರಿಸಿ ಇವರು ಹೌದು ಅದನ್ನೇ 5 ಸರ್ತಿ ಅಂದ್ರೆ ಅವರಿಗೆ ಅಷ್ಟು ವೇಗವಾಗಿ ಬಾರಿಸಬೇಕಿತ್ತು, ಅಂದ್ರೆ ಅವರಿಗೆ ಕಾಲ ಕಟ್ಟಿತ್ತು ಅವಾಗ, ಅಷ್ಟು ಕುಣಿತಿದ್ರು. ಅಂದ್ರೆ ಆ ಲೆಕ್ಕಾಚಾರ ಸರಿ ಇತ್ತು, ಕ್ರಮದಲ್ಲಿ ಬೇರೆ ಬೇರೆ ಇತ್ತು, ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಂಡಿದ್ರು. ಹೌದೌದು ಹೌದು, ಅದಲ್ಲಿ ಹಾಗಿತ್ತು. ಮತ್ತೆ ಅದಲ್ಲಿ ಇದೆ ದಿತ್ತತ್ತಾಗ ಇದರಲ್ಲಿ ಕೂಡ ಅದು ಅದರಲ್ಲಿ ತುಂಬಾ ಇದಿತ್ತು ಮೊದಲು. ಅದು ಈಗ ಪಟ್ರೆ ಚಂದು ಕುಣಿಯುವಾಗ ದಿತ್ತ ದಿಗಡ ತಗ 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 ದಿಗಡ ತಗ 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 ದಿಗಡ ತಗ ತಗ ಇಷ್ಟೇ ಕುಣಿತಿದ್ರು. ಮತ್ತೆ ಅವರೆಲ್ಲ ಏನ್ ಮಾಡಿದ್ರೆ ಅದು ತುಂಬಾ ಜಾಸ್ತಿ ಬೇಕು ಅದಕ್ಕೆ. ದಿತ್ತ ದಿಗಡ ತಗ 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 ದಿಗಡ ತಗ 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 ದಿಗಡ ತಗ ದಿಗಡ ತಗ ದಿಗಡ ತಗ ಹೀಗೆ ಬರ್ತಿತ್ತು, ಒಂದು ತಾಳ ಜಾಸ್ತಿ ಬರ್ತಿತ್ತು ಹಾಗೆ. ಅದೆಲ್ಲ ಅವರವರ ಒಂದು ಕ್ರಮ ಅಂತ ಇತ್ತು ಹಾಗೆ. ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಯುವುದಾ ಅಥವಾ ಕುಣಿತಕ್ಕೆ ಸರಿಯಾಗಿ ಹಿಮ್ಮೇಳ ನುಡಿಸುವುದೇ, ಹೇಗೆ ಅದು? ಕೆಲವರ ವಾದೆಲ್ಲ ಇತ್ತು. ಮೊದಲು ಹಿರಿಯ ಮದ್ದೆಗಾರರೆಲ್ಲ ಇರುವಾಗ ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಬೇಕಪ್ಪ, ಅಂದ್ರೆ ಇಲ್ಲದ್ರೆ ಅದು ಲಯ ವ್ಯತ್ಯಾಸ ಬರುವುದಲ್ಲ. ಹಿಮ್ಮೇಳದವರು ಬಾರಿಸುವುದಾಗೆ ಭಾಗವತರು ಒಂದು ಪದ್ಯ ಹೇಳಿದ ಲಯಕ್ಕೆ ಹಿಮ್ಮೇಳದವರು ಬಾರಿಸುವುದು, ಅದೇ ಲಯದಲ್ಲಿ ಬಾರಿಸುವುದು. ಆಗ ವೇಷದವರು ಅದೇ ಲಯದಲ್ಲಿ ಕುಣಿಯದಿದ್ದರೆ ಅದೇನಾಗ್ತದೆ, ಕೇಳುವವರಿಗೆ ಆಭಾಸ ಆಗ್ತದೆ ಅದು. ಹೌದು ಹೌದು. ಈಗ ಭಾಗವತರು ಹೇಳಿದ ಪದ್ಯಕ್ಕೆ ವೇಷದವರು ಕುಣಿದದ್ದು ಒಂಥರ ಸ್ಪೀಡ್ ಆಗಿತ್ತು. ಸ್ಪೀಡ್ ಆಗ್ಬೋದು, ನಾವು ಸ್ಪೀಡ್ ಪಡೆದ್ರೆ ಅದು ನೋಡುವವರಿಗೆ ಒಂದು ಆಭಾಸ ಅದು. ಹೌದು. ಅಲ್ಲಲ್ಲ, ಈಗ ನೀವು ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಬೇಕಾ ಅಥವಾ ಕುಣಿತಕ್ಕೆ ಸರಿಯಾಗಿ ನಾವು ಬಡಿಯುವುದಾ, ಹೇಗೆ ಅಂತ ಅದು ನನಗೆ ಬೇಕು. ಅಲ್ಲ, ಅದು ಹಿಮ್ಮೇಳಕ್ಕೆ ಸರಿಯಾಗಿ ಅಂದರೆ ಹಿಮ್ಮೇಳಕ್ಕೆ ಅವ್ರು ಗೊತ್ತಿದ್ದ ಹೊಂದಾಣಿಕೆ ಇದ್ದರೆ ಇಬ್ಬರಿಗೂ
ಮೇಳದ ವಾದಕರಿಗೂ ವೇಷದವರಿಗೂ ತಾಳಜ್ಞಾನ ಲಯಜ್ಞಾನ ಇದ್ದರೆ ಅದು ಹೊಂದಾಣಿಕೆ ಆಗ್ತದೆ. ಮೊದಲಿಗೆ ನಿರ್ಣಯ ಅದಕ್ಕೆ ಇಂಥದ್ದಕ್ಕೆ ಇನ್ನವನ ಪೆಟ್ಟುಗಳು ಅಂತ ಕುಣಿತಕ್ಕೆ ಈನವನ ಪೆಟ್ಟುಗಳು ಅಂತ ಇತ್ತು. ಅದು ಅಷ್ಟೇ ಸ್ಪೀಡಿನಲ್ಲಿ ಹೋಗ್ತದೆ ಅದು. ಅದೇ ಇದರಲ್ಲಿ ಒಂದು ಗತಿಯಲ್ಲಿ ನಿರ್ಣಯ ಆಯ್ತು ಅದಕ್ಕೆ, ಅದು ಜೊತೆ ಆಗ್ತದೆ. ಅಯ್ಯೋ ಇಂಥ ವೇಷದ ಇದೆಲ್ಲ ಕುಣಿತಾನೆ, ಇದಕ್ಕೆ ಇಂಥದ್ದೇ ಪೆಟ್ಟು ಹಾಗೆ ಇರ್ತದೆ. ಅಲ್ಲ, ನಾನು ಯಾಕೆ ಇದನ್ನು ಕೇಳಿದ್ದು ಅಂತಂದ್ರೆ, ಹೆಚ್ಚಿನವರು ನಮಗೆ ಕೆಲವರೆಲ್ಲ ಚೆಂಡೆ ಬಾರಿಸುವುದನ್ನು ನಾನು ನೋಡಿದ್ದೇನೆ. ಅವರು ವೇಷಧಾರಿಯ ಹೆಜ್ಜೆಯನ್ನೇ ನೋಡುದಿಲ್ಲ, ಅವರು ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೆ ಸರಿಯಾಗಿ ವೇಷಧಾರಿ ಕುಣಿತಾರೆ. ಇನ್ನು ಕೆಲವು ಕಡೆ ನಾನು ನೋಡಿದ್ದೇನೆ, ಅವರು ವೇಷಧಾರಿಯ ಹೆಜ್ಜೆ ನೋಡಿಕೊಂಡು ಹೊಡಿತಾರೆ. ಅಲ್ಲ, ವೇಷದವರ ಹೆಜ್ಜೆ ನೋಡಿ ಬಿಡಿಬೇಕು. ಹೊಡಿಬೇಕು ಅಂದ್ರೆ ಅವರದ್ದು ನಾವು ಅವರನ್ನು ಸುಧಾರಿಸುದು. ಈಗ ಅವರಿಗೆ ಲಯಜ್ಞಾನ ವ್ಯತ್ಯಾಸ ಆದ್ರೂ ಕೂಡ ವ್ಯತ್ಯಾಸ ಆಗ್ತದೆ. ವೇಷ ಕಟ್ಟಿ ಕುಣಿಯುವಾಗ, ಡ್ರೆಸ್ ಕಟ್ಟಿ ಕುಣಿಯುವಾಗೆಲ್ಲ ವ್ಯತ್ಯಾಸ ಆಗ್ತದೆ. ಆದರೆ ಅವರನ್ನು ಹೊಂದಿಕೊಂಡು ಭಾಗವತರಿಗೂ ತೊಂದರೆ ಆಗದಾಗೆ ಚಂಡಮಂತೆಯವರು ಬಾರಿಸುವುದು. ಹಾಗಾದ್ರೆ ಇದರ ಅರ್ಥ ಏನು ಅಂತಂದ್ರೆ, ಏನು ಹಿಮ್ಮೇಳಕ್ಕೆ ಸರಿಯಾಗಿ ಅವರು ಕುಣಿಯುವುದು ಅಂತ ಆಗ್ತದೆ. ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಯುವುದು, ಹೌದು, ಕುಣಿಯುವುದು ಹಾಗೆ ಕುಣಿಯುವುದು. ಅಲ್ಲಿ ಹೊಂದಾಣಿಕೆ ಮುಖ್ಯ. ಒಂದು ವೇಷದವರಿಗೆ ಹಿಮ್ಮೇಳಕ್ಕೂ ಗೌರವ ಕೊಡುವುದು. ಯಾಕೆಂದ್ರೆ ಒಂದು ವ್ಯತ್ಯಾಸ ಆಗದೇ ಇರುವುದಿಲ್ಲ. ಡ್ರೆಸ್ ಕಟ್ಟಿಲ್ಲ ಆಗುವಾಗ ವ್ಯತ್ಯಾಸ ಬರ್ತದೆ, ಅದು ಶರೀರ ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ. ಆವಾಗ ನಾವು ಅದನ್ನು ಭಾಗವತರಿಗೂ ತೊಂದರೆ ಆಗದಾಗೆ, ವೇಷದವರಿಗೂ ತೊಂದರೆ ಆಗದಾಗೆ ಬಯಸುದು ನಾವು ಅದನ್ನು. ಅಟ್ಟಹಾಸ ಕೊಡಬೇಕಾದ ವೇಷಗಳು ಯಾವುದು? ಅಟ್ಟಹಾಸ ಕೊಡಬೇಕಾದ ಬಣ್ಣದ ವೇಷಗಳು. ಈ ಗಂಡು ಎಲ್ಲ ಬಣ್ಣದ ವೇಷ ಅಂದರೆ ಅದೇ ಯಾವುದು, ರಾವಣ, ಮೈರಾವಣ ಇಂಥದ್ದು. ಅದು 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 ರಾಜ ಬಣ್ಣ ಅಂತ ಹೇಳೋದು. ಕಾಟು ಬಣ್ಣಗಳು ಉಂಟು. ಆ ಕಾಟು ಬಣ್ಣಗಳು ಅಟ್ಟ ನೋಡ್ಲಿಕ್ಕೆ ಉಂಟು. ಈ ತೆರೆವಾರ ಪಟ್ಟ ಎಲ್ಲ ಮಾಡುವಂಥದ್ದು ರಾಜ ಬಣ್ಣಗಳಿಗೆ. ಈಗ ರಾವಣ, ಶುಂಭ, ಮಾಘದ ಇಂಥದ್ದೆಲ್ಲ ಮಾಡೋದು, ಅದು ರಾಜ ಬಣ್ಣಗಳು ಅಂತ ಹೇಳುವಂಥದ್ದು. ಮತ್ತೆ ಈ ಏನು ಈ ಕೇಶವರಿ ತಟ್ಟಿ ಕಿರೀಟ ಬಿಟ್ಟು ಬೇರೆ ಯಾವುದಕ್ಕೂ ಅಟ್ಟಹಾಸ ಇರಲಿಲ್ಲ. ಅಟ್ಟಹಾಸವು ಹೆಣ್ಣು ಬಣ್ಣಕ್ಕುಂಟು. ಅದೇ ಈ ರಾಕ್ಷಸ ಇದೆಲ್ಲ ಬಿಟ್ಟು ಕಿರೀಟ ವೇಷಕ್ಕೆಲ್ಲ ಯಾವುದು ಅಟ್ಟಹಾಸ ಇಲ್ಲ. ಉಂಟು. ಯಾವುದಕ್ಕೆ ಕಿರೀಟ ವೇಷ ಅಂದರೆ ಈ ಇಂದ್ರಜೀತು, ಮತ್ತೆ ರಕ್ತ ಲೆಕ್ಕ ಪ್ರಕಾರ ರಕ್ತ ಬೀಜ ಕೊಡ್ಬೇಕು. ರಕ್ತ ಬೀಜ, ಭಾನುಕೋಪ, ಅದೆಲ್ಲ ಭಾಮಿನಿ ಹೇಳಿ ಬರುವಂತದ್ದು. ಭಾಮಿನಿ ಅದಕ್ಕೆ ವೇಳೆ ಬರುವಂತದ್ದು. ಈಗ ಇದರಲ್ಲಿ ಕುಮಾರ ವಿಜಯದಲ್ಲಿ ಭಾನುಕೋಪನಿಗೆ ಅದರ ಅಚಲಾಡಿದ್ದು ಹೇಳಿ ಗಿತ್ತ ಕೊಟ್ಟಲ್ಲಿ ಅಟ್ಟಹಾಸ ಕೊಟ್ಟು ಬರುವಂತದ್ದು ಹಿರಣ್ಯಾಕ್ಷ ಅಂತದ್ದೆಲ್ಲ ವೇಷಗಳು ಅಟ್ಟಹಾಸ ಕೊಟ್ಟು ಬರುವಂತದ್ದು. ಮತ್ತೆ ಹುಟ್ಟುವ ವೇಷಗಳು ಅಟ್ಟಹಾಸ ಕೊಡ್ಬೇಕು. ಈಗ ಮಧುಕೈಟವರು ಅದು ಅಟ್ಟಹಾಸ ಕೊಟ್ಟೇ ಬರುವಂತದ್ದು. ಅದಕ್ಕೆಲ್ಲ ಇಂತಿಷ್ಟು ಸಂಖ್ಯೆ ಅಂತ ಏನಾದ್ರು ನಿರ್ಣಯ ಉಂಟು, ಇಷ್ಟು ಅಟ್ಟಹಾಸ ಕೊಡ್ಬೇಕು ಅಂತೆಲ್ಲ? ಅಲ್ಲ, ಅದು ನಿರ್ಣಯ ಅಂದ್ರೆ ಹಾಗಲ್ಲ, ಅದು ಅಟ್ಟಹಾಸ ಇಳಿಯುವಂಥದ್ದು ಅದು ಲೆಕ್ಕ ಉಂಟು ಅದಕ್ಕೆ. ಈಗ ಬಣ್ಣದ ವೇಷಗಳು ಅಟ್ಟಹಾಸ ಕೊಡುವ, ಈಗ ಒಂದನೇ ಅಟ್ಟಹಾಸ ಇಷ್ಟು ಉದ್ದ, ಎರಡನೇದಿಗೆ ಹೀಗೆ ಎಲ್ಲ ಇದು ಉಂಟು, ಲೆಕ್ಕಾಚಾರ ಉಂಟು ಅದಕ್ಕೆ. ಫಸ್ಟ್ ಅದು ಉದ್ದ ಆದ್ರೆ ಮತ್ತೆ ಸ್ವಲ್ಪ ಗಿಡ್ಡ ಬರ್ತದೆ, ಮೂರನೇ ಅಟ್ಟಹಾಸ ಗಿಡ್ಡ ಬರ್ತದೆ. ಹಾಗೆ ತೆರೆ ಹಿಡಿಯುವಲ್ಲಿಗೆ ಬಂದು ಅದು ಗಿಡ್ಡ. ಹಾಗೆ ಅಟ್ಟಹಾಸ ಕೊಡುವ ವೇಷಗಳು ಚಂಡ ಉಂಡಲು ಇಂಥದ್ದೆಲ್ಲ ಅಟ್ಟಹಾಸ ಕೊಟ್ಟು ಬರುವಂಥದ್ದು. ದೊಂದಿಯಲ್ಲಿ ಬರುವ ವೇಷಗಳು ಅಟ್ಟಹಾಸ ಕೊಡುವಂಥದ್ದು. ಮತ್ತೆ ದೊಂದಿಯಲ್ಲಿ ಬರುವ ಎಲ್ಲ ವೇಷಗಳಲ್ಲ. ಈ ಪ್ರಹ್ಲಾದಾಚಾರ್ಯ ಈಗ ಹಿರಣ್ಯಾಕ್ಷ ವಧೆಯಲ್ಲಿ ಈಗ ವರಾಹ ಬರ್ತದೆ, ಅದಕ್ಕೆ ಅಟ್ಟಹಾಸ ಇಲ್ಲ. ಅದು ಅದಕ್ಕೆ ಈ ಮತ್ಸ್ಯ ಬರುವಂಥದ್ದು, ಇದಕ್ಕೆಲ್ಲ ಲೆಕ್ಕ ಪ್ರಕಾರ ಅಟ್ಟಹಾಸ ಇಲ್ಲ. ಕೊಡ್ತಾರೆ ಈಗ ಅಟ್ಟಹಾಸ ಕೊಡ್ತಾರೆ. ದೊಂದಿನ ಹಣ ಎಲ್ಲ ಉಂಟಲ್ಲ, ಹಾಗೆ ಕೊಡ್ತಾರೆ. ಅದಕ್ಕೆಲ್ಲ ಕೊಡುವಂತ ಕ್ರಮ ಇಲ್ಲ. ಅಟ್ಟಹಾಸ ಅದಕ್ಕೆಲ್ಲ ಕೊಡುವ ಕ್ರಮ ಇಲ್ಲ. ಆದ್ರೆ ಅದಕ್ಕೆ ತೊಂದರೆಗಳೆಲ್ಲ ಉಂಟು. ಉಂಟು ಸಭೆಯಲ್ಲಿ ಬರುವಂತ ವೇಷಗಳದು. ಹಾಗೆ ಚೆಂಡೆ ಜೊತೆಯಲ್ಲಿ ಮೊದಲೇ ನುಡಿಸುವಾಗ ಅದರ ಕ್ರಮ ಏನು? ಕೇವಲ ತಾವು ಮಾತ್ರ ಬಡಿಯುವುದಾ ಅಥವಾ ತಾರಿಗಡೆಗೆ ಎಲ್ಲ ಬಡಿಬೇಕು? ನಿಜವಾಗಿ ಆದ್ರೆ ಕ್ರಮ ಎಂತದ್ದು? ಕ್ರಮ ಹೇಗೆ ಹೇಳೋದು? ಈಗ ಅಲ್ಲ, ನಾನು ಮಾತ್ರ ಹೇಳುದಲ್ಲ, ಬೇರೆಯವರು ಹೇಳೋದೇ ಅಲ್ಲ. ಈಗ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಎಂತದ್ದು? ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ, ಚೆಂಡೆ ಇರುವಾಗ ಅದಕ್ಕೆ ಎಡ ಮಾತ್ರ ಸಿಕ್ಕುವಂಥದ್ದು ಕೊಡ್ಬೇಕು. ಈಗ ಚೆಂಡೆಗೆ ಎಡ ಕೊಡುದು ಅಂತ ಹೇಳ್ತದೆ, ಒತ್ತು ಕೊಡುದು ಅಂತ ಹೇಳೋದು. ಹೌದು. ಅಲ್ಲದಿದ್ದರೆ ಅದು ಚಂದ ಕೆಡುವುದಿಲ್ಲ, ಬರ ಕೆಡುವುದಿಲ್ಲ ಅದು. ಅಂದ್ರೆ ಈ ಕೆಲವರೆಲ್ಲ ಇತ್ತೀಚೆಗೆ ನಾನು ಕೆಲವರು ಕಡೆ ಗಮನಿಸಿದ್ದೇನೆ, ಅವರು ಚೆಂಡೆ ಇದ್ದಾಗಲೂ ಕೂಡ ತಲೆಗಿಡ ಗಿಡತಕ್ಕ ಎಲ್ಲ ಬಡಿತಾರೆ. ಚೆಂಡೆಯಲ್ಲಿ ತಲೆಗಿಡ ಗಿಡತಕ್ಕ ಅಂತ ಬಾರಿಸುವಾಗ ಮತ್ತೆ ಅವರದನ್ನೇ ಬಾರಿಸುದು. ಈಗ ದೀಸರಿ ಗಿಡತಕ್ಕ ತಲೆಗಿಡ ತಾಮ್ ಅಂತ ಹೇಳುವಾಗ ಚೆಂಡೆಯಲ್ಲಿ ಬಡಿಯುವಾಗ ಅದಕ್ಕೆ ದಾಮ್ ದಿದ್ದಾಮ್ 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 ಅಂತ ಕೊಡ್ಬೇಕಂತ. ಈಗ ಏನ್ ಮಾಡ್ತಾರೆ, ಈಗ ಮತ್ತೆ ಅದನ್ನೇ ಬಾರಿಸುತ್ತಾರೆ.
ಮತ್ತೆ ಚೆಂಡೆ ಮುಗಿತಾಯವು ಮತ್ತೆ ಜಿತೋದನ ಕೊಡುದು ಅವರು, ಅದು ಕೊಡ್ಲಿಕ್ಕಿಲ್ಲ, ಅದು ದೋಮ ಹೇಳಿ ನಿಲ್ಲಬೇಕು. ಒಂದು ಕೊನೆಯ ಪೆಟ್ಟು ಇದು ಮಾಡ್ಲಿಕ್ಕಿಲ್ಲ. ಇಲ್ಲ ಇಲ್ಲ, ಅದು ದೋಮ ಹೇಳಿ ನಿಲ್ಲುದು ದೋಮ ಅಂತ. ಈಗ ಜಿತೋದನ ಅಂತ ಬರ್ತಾರೆ, ಜಿತೋದನ ಅಂತ ಕೊಡ್ತಾರೆ. ಈಗ ಅದು ಚಂದ ಅಲ್ಲ, ಅದು ಚೆಂಡೆ ಇರುವಾಗ ಲೆಕ್ಕಾಚಾರ ಇದು ಮಾಡುದು. ಮತ್ತೆ ಹರಟೆ ಬಿಟ್ಟು ನನ್ನ ಅಭಿಪ್ರಾಯ ನಾನು ಹೇಳಿದೆ, ನನ್ನ ಅಂತಲ್ಲ, ಬೇರೆ ಕೆಲವು ಮಂದಿ ಅಭಿಪ್ರಾಯ ಉಂಟು ಹಾಗೆ. ಈಗ ಎಲ್ಲ ಕಾಲ ವೈಪರೀತ್ಯ ಆಗಿದೆ. ಈಗ ಹೇಗೆ ಅಂತ ಹೇಳಿದ್ರೆ, ಅದು ಪಟಕಿನೆಲ್ಲ ಕ್ರಮ ಉಂಟಲ್ಲ, ಚೆಂಡೆವನ್ನು ಉಳಿಗೆ ಬಾರಿಸೋದು, ಪಂದ್ಯವನ್ನು ಉಳಿಗೆ ಬಾರಿಸೋದು. ಹೌದು ಹೌದು ಹೌದು. ತೆಗೆದುನಲ್ಲಿ ಈಗ ಹಾಗೆ ಆಗಿದೆ. ಈಗ ಕೆಲವು ಕಡೆಯಲ್ಲಿ ಕೆಲವು ಮನೆಗಳಲ್ಲಿ ಹಾಗೆ ಉಂಟು. ಒಡ್ಡೋಲಕ ಕ್ರಮಗಳು ಮಾಯವಾಗುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಉಳಿಸಬೇಕಾದ್ರೆ ಏನೆಲ್ಲ ಮಾಡಬಹುದು? ಒಡ್ಡೋಲಗ ಮಾಯವ ಅದು ನಿಜವಾದ ಅದೊಂದು ಬೇಸರ ಸಂಗತಿಯೇ. ಈಗ ಒಡ್ಡೋಲಗ ಮಾಡ್ಬೇಕಂತ ಹೌದು. ಈಗ ಸಮಯದ ಅಭಾವ ಹೌದು. ಅಂದ್ರೆ ಎಲ್ಲ ಬೇರೆ ವಿಷಯದಲ್ಲಿ ಹೇಗೆ ಹೇಳಿ ಕುಡಿತಗಳು ಜಾಸ್ತಿ ಆಯ್ತು, ಮತ್ತೆ ಎಳೆಯುವುದು ಜಾಸ್ತಿ ಆಯ್ತು, ಅರ್ಥಗಾರಿಕೆ ಸ್ವಲ್ಪ ಜಾಸ್ತಿ ಚೌಕಟ್ಟಿಯಿಂದ ಹೊರಗೆ ಹೋಗುತ್ತದೆ. ಸಮಯ ಸಾಕಾಗುವುದಿಲ್ಲ. ಈಗ ಸಮಯದ ಅಭಾವದಿಂದಾಗಿ ಒಡ್ಡೋಲಗಳೆಲ್ಲ ಕಡಿಮೆ ಆಗುತ್ತಾ ಒಂದೇ ಮಾಯಾಗುತ್ತಾ ಬಂದು ಹೋಗಿದೆ. ಅದು ನಿಜ. ಒಡ್ಡೋಲಗೆಲ್ಲ ಮಾಡಿದ್ರೆ ಚಂದವೇ ಹೇಳುವಂಥದ್ದು, ನಾನು ಹೇಳುವ ಅಷ್ಟೇ. ಒಂದು ಯಾವ್ದಾದ್ರು ಈಗ ದೇವೇಂದ್ರನ ಒಡ್ಡೋಲಗ ಯಾವ್ದಾದ್ರು ಮಾಡ್ಲಿಕ್ಕೆ ಒಟ್ಟು ಎಷ್ಟು ಸಮಯ ಬೇಕು? ಕ್ರಮ ಪ್ರಕಾರ ಮಾಡುತ್ತಿದ್ರೆ ಕ್ರಮ ಪ್ರಕಾರ ಮಾಡೋದು ಅರ್ಧ ಗಂಟೆ ಎಲ್ಲ ಬೇಕಾಗ್ತದೆ. ಅಂದ್ರೆ ಅವರದ್ದು ತೆರೆ ಕ್ಲಾಸ್ ಆಗಬೇಕು. ಈಗ ಅಪೂರ್ವದಲ್ಲ ನೇತ್ರ ಹೇಳಿ ಚಿತ್ತ ಪಡೆದು ಉರುಳಿ ಪಡೆದು ಅಲ್ಲಿ ಟೆಕ್ನಲ್ಲಿ ಬರ್ತಾರಲ್ಲ. ಹೌದು. ಆಮೇಲೆ ಪಾಂಡವರೊಡ್ಡೊಳಗ ಆದ್ರೆ ಅದು ನಕುಲ, ಇದು ಸಹದೇವನಿಗೆ, ನಕುಲನಿಗೆ, ಅರ್ಜುನನಿಗೆ, ಭೀಮನಿಗೆ ಅಲ್ಲಿ ತೆರೆ ಕ್ಲಾಸ್ ಆಗ್ಬೇಕಲ್ಲ. ತೆರೆ ಕ್ಲಾಸ್ ಆಗಿ ಓದೇವ ಹೇಳುದು. ಹೌದು. ಓದೇವ ಒಡ್ಡೋಲಗ ನಿಜವಾಗಿ ಚಂದ ಹೇಗೆ ಅಂತ ಹೇಳಿದ್ರೆ ಇಡೀ ಓದೇವ ಮಾಡ್ಬೇಕು. ಇಲ್ಲಿಂದ ಇದು ಹೌದೌದು. ಇಡೀ ಪದ್ಯ ಮಾಡಿದ್ರೆ ಅಲ್ಲಿ ಮತ್ತೆ 1.5 ಗಂಟೆ ಆಡಿತ್ತು. ಅರ್ಧ ಗಂಟೆ ಬೇಕು, ಅರ್ಧ ಗಂಟೆ ಬೇಕಾಗ್ತದೆ. ನೋಡ್ಲಿಕ್ಕೆ ಚಂದ ಅದು. ಅದು ಬೇರೆ ಬೇರೆ ನವನೇ ಒಡ್ಡೋಲಗ ಉಂಟು. ಈಗ ಕೃಷ್ಣನ ಒಡ್ಡೋಲಗ ಉಂಟು. ಈಗ ಪಾಂಡವರ ಒಡ್ಡೋಲಗ ಆಯ್ತಾ, ಕೃಷ್ಣನ ಒಡ್ಡೋಲಗ, ರಾಮದೇವರ ಒಡ್ಡೋಲಗ ಈಗ ಮಾಡುವುದಿಲ್ಲ. ಆ ಒಡ್ಡೋಲಗ ಮಾಡಿದ್ರೆ ಚಂದ. ಅದು ಬಣ್ಣದ ವೇಷ ಐತೆ. ಈಗ ಬಣ್ಣದ ವೇಷಕ್ಕೆ ತೆರವರ ಪಟ್ಟು ಕೊಡುವುದು ಕಡಿಮೆ ಆಗಿದೆ ಈಗ. ಹೌದು. ತೆರವರ ಪಟ್ಟು ಅಂದ್ರೆ ಅದು ಅಲ್ಲಿ ಈ ರಾಜಬಣ್ಣ, ಶಿವ ಪೂಜೆ ಇದೆಲ್ಲ ಮಾಡುವುದು, ಶಿವಲಿಂಗ ತಯಾರು ಮಾಡಿ ಅದೆಲ್ಲ ಮಾಯಕಾಗಿದೆ ಈಗ ಇಲ್ಲ, ಅದೆಲ್ಲ ಎಲ್ಲ ಮನೆಗೆ ಹೋಗಿದೆ. ಅದೆಲ್ಲ ಇದ್ರೆ ಚಂದ. ಅದು ಅದನ್ನಷ್ಟು ಮಾಡುವಷ್ಟು ಅವಕಾಶ ಇಲ್ಲ. ರಂಗ ನಿರ್ದೇಶನದ ಜವಾಬ್ದಾರಿ ಅಂತ ಉಂಟಲ್ಲ, ಅದರಲ್ಲಿ ಭಾಗವತರ ನಿಜವಾಗಿ ಆದ್ರೆ ನಿರ್ದೇಶಕ. ಈಗ ಹಿಮ್ಮೇಳ ವಾದಕರ ಜವಾಬ್ದಾರಿ ಎಷ್ಟು? ಹಿಮ್ಮೇಳವಾದ ಜವಾಬ್ದಾರಿ ಇದೆ. ಭಾಗವತರದ ನಿರ್ದೇಶಕ ಅಂತ ಹೇಳಿದ್ರೆ ಭಾಗವತರ ಹೇಳಿದ್ದಕ್ಕೆ ಮತ್ತೆ ಬೇರೆ ಏನಿದ್ದಿಲ್ಲ ನಿಮಗೆ, ಅದೇ ಫೈನಲ್. ಭಾಗವತರು ಏನು ಹೇಳ್ತಾರೆ ಅವರನ್ನು ಅನುಸರಿಸಿಕೊಂಡು ಹೋಗುವುದೇ ಹಿಮ್ಮೇಳ ವಾದಕರದ್ದು ಈ ಜವಾಬ್ದಾರಿ ಅಷ್ಟೇ. ಹೌದು. ಹಿಮ್ಮೇಳ ವಾದಕರಿಗೆ ಅಂತ ಹೇಳಿದ್ರೆ ಅವನಿಗೆ ಜವಾಬ್ದಾರಿ ಉಂಟು. ಭಾಗವತರಿಗೆ ಇದ್ದಷ್ಟೇ ಜವಾಬ್ದಾರಿ ಅವನಿಗೆ ಉಂಟು. ಭಾಗವತರಿಗೆ ಮೇಯ್ನು. ಹಿಮ್ಮೇಳ ವಾದಕನಿಗೆ ಹೇಗೆ ಅಂತ ಹೇಳಿದ್ರೆ ವೇಷದವರು ಅರ್ಥ ಹೇಳುವ ತಪ್ಪಿದ್ರೆ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಮರುದಿವಸ ಇಂಥದಲ್ಲಿ ತಪ್ಪು ಹೇಳಿದೆ ಅಂತ ಹೇಳಿ ಸರಿ ಮಾಡುವಂಥದ್ದು ಮೊದಲೆಗಾರ ಕೆಲಸ. ಮತ್ತೆ ನೆನಪಿಟ್ಟು ಬಿಡ್ಬೇಕು ವೇಷ ಕ್ರಮಗಳು ಇದ್ದದ್ದು, ಅದರ ಜವಾಬ್ದಾರಿ ಅವನಿಗೆ ಉಂಟು. ಎಲ್ಲಿ ದಿಟ್ಟ ಕೊಡ್ಬೇಕು, ಎಲ್ಲಿ ಇದು ಹೌದು, ಡೈರೆಕ್ಷನ್ ಕೊಡ್ಬೇಕು. ವೇಷ ಅನುಭವ ಎಲ್ಲ ಇದ್ರೆ ಬಾಣ ಬಿಡಬೇಕು, ಅದಕ್ಕೆ ಇಷ್ಟು ದಿತ್ತ. ಈಗ ಒಂದೊಂದು ಬಾಣ ಬಿಡುವ ಕ್ರಮಕ್ಕೂ ಒಂದೊಂದು ದಿತ್ತದ ನಮೂನೆ ಉಂಟು ಕ್ರಮ ಉಂಟು. ಆ ದಿತ್ತದಲ್ಲಿ ಇತ್ತಲ್ಲಿಗೆ ತೈತ ತೆಗೆದಾಕ್ಬೇಕು. ಯುದ್ಧಕ್ಕೆ ದಿತ್ತ ಅಂತ ಹೇಳೋದಲ್ಲ, ಯುದ್ಧಕ್ಕೆ ದೀಗಣ ಮಾಡಿ ಅಂತ ಹೇಳೋದು. ಹೌದು. ದೀಗಣ ಮಾಡಿ ಅಂತ ಹೇಳೋದು. ಹೌದು. ದೀಗಣ ಈಗ ದಿತ್ತ ಅಂತ ಈಗ ದಿತ್ತ ಅಂತಾನೆ ಹೇಳ್ತಾರೆ. ಹೌದು, 2 ಪದ್ಯ ಆಗಿ ಅದಕ್ಕೆ ದಿತ್ತ ಅಂತ ಹೇಳೋದು. ದಿತ್ತ ಬೇರೆ, ದೀಗಣ ಬೇರೆ. ದಿತ್ತ ಅಂದ್ರೆ ಎಂತದ್ದು? ಅಲ್ಲ, ದಿತ್ತ ಅಲ್ಲ, ಅದು ಇದೇ ಬೇರೆದಲ್ಲ, ಮಾಡಿಸುವಂತದ್ದೇ ಬೇರೆ. ಹೌದು. ದೀಗಣ ಮಾಡಿಸೋದ್ರೆ ನಾವು ಎಂಟ್ರೆನ್ಸ್ ಮಾಡಿಸಿ ಪ್ರವೇಶ. ಹೌದು. ಅದು ದೀಗಣ ಯುದ್ಧಕ್ಕೆ ಮಾಡಿಸುವಾಗ ದೀಗಣ ಬಿಟ್ಟು ಪಡಿಬೇಕಾದ್ದು. ಓಹೋ, ಹಾಗೆ. ಈಗ ಯುದ್ಧಕ್ಕೆ ನಿಲ್ಲ ಯುದ್ಧಕ್ಕೆ ಅಂತ ಹೇಳುವಾಗ ದೀಗಣದ ಬಿಟ್ಟು ಕೊಡ್ಬಾರಿದ್ರು. ಟಂಗ್ 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 ತಗಡ ಟಂಗ್ ಟಂಗ್ ತಗಡ ಟಂಗ್
ಯುದ್ಧಕ್ಕೆ. ಹಾ ಇವರು ಅದನ್ನು ದಿತ್ತ ಅಂತ ಹೇಳ್ತಾರೆ, ಅದು ಗೊತ್ತಿಲ್ಲದೆ ಹೇಳುವಂಥದ್ದು. ದಿತ್ತ ದಿತ್ತ ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಹಾ ರಟ್ಟಂಡಂಗ್ ರಗ್ 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 ಡಡ್ ಡಡ್ಡ ಅದರ ಗಿಡ ಗಿಡದ ಕಡಂಗ್ ರಡ್ ಡಡ್ಡಂಗ್ರಿ ದಿತ್ತ ಅಂದ್ರೆ ಯುದ್ಧಕ್ಕೆ ಸಿದ್ಧನಾಗುದು ಅಷ್ಟೇ. ಹೌದು. ಹಾ. ಈ ದಿತ್ತ ಬೇಕಾಗುತ್ತೆ ಎಲ್ಲಿಗೆ? ಬಾಣ ಬಿಡ್ಲಿಕ್ಕೆ ಬೇಕು. ಓ ಈತ ಅಸ್ತ್ರ ಬಿಟ್ಟಿದ್ದೇನೆ ನಿಲ್ಲು ಯುದ್ಧಕ್ಕೆ ಅಂತ ಹೇಳುವಾಗ ರಟ್ಟಂಡಂಗ್ ರಗ್ 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 ಅಲ್ಲಿ ದಿತ್ತ ಗಿಡ್ಡ ಹೊಡಿಬೇಕು. ಯುದ್ಧಕ್ಕೆ ನಿಲ್ಲು ಅಂತ ಹೇಳುವಾಗ ದಿಂಗನ ಮಾತ್ರ ಅಲ್ಲ, ದಿತ್ತದಲ್ಲಿಯೂ ಯುದ್ಧ ಉಂಟು. ದಿತ್ತ ಕೊಟ್ಟು ಯುದ್ಧ ಕೊಡುವುದು. ಈಗ ಓ ಇಂಥ ಅಸ್ತ್ರ ಬಿಟ್ಟಿದ್ದೇನೆ ಅಂತ ಹೇಳುವ ರಟ್ಟಂಡಂಗ್ ರಗ್ 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 ಡಡ್ ಡಡ್ಡಂಗ್ ಅಂದ್ರೆ ಗಿಡ ಗಿಡದ ಕಡಂಗ್ ರಡ್ ಡಂಗ್ ರಡ್ ಡಡ್ಡ ಗಡ ಡಗ 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 ಡಡ್ಡಂಗ್ ರಡ್ಡಂಗ್ ಅಂದ್ರೆ ಗಿಡ ಡಗ 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 ಡಡ್ಡಂಗ್ ರಡ್ಡಂಗ್ ಅಂದ್ರೆ ಡಡ್ಡಂಗ್ ಡಂಗ್ ಡಡ್ಡಂಗ್ ಅಂದ್ರೆ ಗಿಡ ಗಿಡದ ಕಡಂಗ್ ರಡ್ ಡಡ್ಡ. ಇದು ಒಂದು ಯುದ್ಧ. ಹೌದು ಹೌದು ಹೌದು. ಯುದ್ಧಕ್ಕೆ ಎರಡು ಕ್ರಮ ಉಂಟಾಗಿ, ಅಂದ್ರೆ ಗಿಡ್ಡದಿತ್ತ ಬಡ್ದು ದಿಂಗಿಣ ಬಡಿಯುವುದು. ಹೌದು ಯುದ್ಧ. ಹೌದು. ಕೊನೆಗೆ ದಿಂಗಣದಲ್ಲಿ ಕೂಡ ದರ್ದಿಂಗಣ ಅಂತ ಉಂಟಲ್ಲ, ದರ್ದಿಂಗಣ ಅಂತ ಉಂಟು. ದರ್ದಿಂಗಣ ಎಂಬುದು ಯಾಕಂದ್ರೆ ಅದು ಲೆಕ್ಕ ದರ್ದಿಂಗಣದಲ್ಲಿ ವೇಷಕ್ಕೆ ಪ್ರವೇಶ ಉಂಟು. ಹೌದು ಹೌದು ಹೌದು. ದರ್ದಿಂಗಣದಲ್ಲಿ ಪ್ರವೇಶ ಆಗುವಂತ ವೇಷ ಸಾಯುವಾಗ ದರ್ದಿಂಗಣ ಬಡಿಬೇಕು. ಓಹೋ ಹಾಗೆ. ಹೌದೌದು. ದರ್ದಿಂಗಣದಲ್ಲಿ ಕೆಲವು ವೇಷಗಳು ಬರುತ್ತೆ. ಈಗ ಮಧುಕೈಟವರೆಲ್ಲ ಅವರು ಬಾರಿಸು ದಡ್ಡಿಂಗಣ ಹುಟ್ಟುವಾಗ. ಹೌದು ಹೌದು. ಕೆಲವು ವಿಷಯ ಡಡ್ಡಂಗ್ ಡಂಗ್ ಗಡಗಡಂಗ್ ಡಡ್ಡಂಗ್ ಡಂಗ್ ಗಡಗಡ ಅಂತ ಬಡಿಯುವುದು. ಸಣ್ಣ ಉಂಡರು ಕೂಡ ಅಲ್ಲಿ ಅವರನ್ನು ಕೊಲ್ಲುವಾಗ ಅವರಿಗೆ ಅದು ಮೋಕ್ಷವನ್ನು ಕೊಡುದು ನೋಡಿ. ಅವರ ಶಿರಛೇದನೆ ಮಾಡೋದು ಮಾತ್ರ. ಹೌದು. ಯುದ್ಧ ಮಾಡಿ ಸಾಯ್ತಾರಲ್ಲ ಅವರು, ಯುದ್ಧ ಮಾಡಿ ಸಾಯುದಲ್ಲ. ಹೌದೌದು, ಯುದ್ಧ ಮಾಡಿ ಸಾಯುದಲ್ಲ, ಮೋಸದಿಂದ ಸಾಯುದಲ್ಲ. ವಿಷ್ಣುವಿನ ಇದನ್ನು ಈಗ ಡಡ್ಡಿಂಗನಲ್ಲಿ ಬರಬೇಕಾಗಿ ಮಹಿಷಾಸುರನಿಗೆ ಸ್ಟೇಜಿಗೆ ಬರುವಾಗ ಡಡ್ಡಿಂಗನಲ್ಲಿ ಪಡಿಬೇಕು. ಹೌದು ಹೌದು. ಮಹಿಷಾಸುರ ಸ್ಟೇಜಿಗೆ ಯಾವ ವೇಷ ಆದರೂ ತೈತ ತಗತದಲ್ಲಿ ಬರಬಾರದು. ತೈತ ತಗತ ಎಂಬುದಿರುವಂಥದ್ದು ನಿರ್ಗಮನವಿರುವಂಥದ್ದು. ಹೌದು ಹೌದು ಕರೆಕ್ಟ್. ಹೌದು. ಈಗ ಎಲ್ಲದಕ್ಕೂ ಬಡಿತಾರೆ. ಎಲ್ಲ ತೈತ ತಗತ ಮಹಿಷಾಸುರಗಳು ಬರುವಂಥದ್ದು ಉಂಟು. ಮೊದಲಿಗೆ ದದ್ದಿಂಗಣದಲ್ಲಿ ಮಹಿಷಾಸುರ ಬಂದ್ರೆ ಕೊನೆಗೆ ಲಾಸ್ಟಿಗೆ ಎಲ್ಲ ಯುದ್ಧ ಆಗ್ತದಲ್ಲ. ದಿಂಗಣದಲ್ಲಿ ಯುದ್ಧ ಆಯಿತು, ಮೂಲೆ ಯುದ್ಧ ಆಯಿತು, ತೈತಗಳ ಯುದ್ಧ ಆಯಿತು, ಪುನಃ ಮತ್ತೊಂದು ದಿಂಗಣದ ಯುದ್ಧ ಆಯಿತು. ಯುದ್ಧ ಆದಲ್ಲಿ ಕೊನೆಗೆ ಆ ಬಿಲ್ಲು ಎಲ್ಲ ಇದು ಮಾಡಬಹುದು. ತೈತಗತ ಉಂಟು. ಪಾಠ ತೈತಗತ ಡಾಂಗ್ 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 ಹೊಡಿಯುದು. ಗಟ್ಟಿ ಹೊಡಿಯುವುದು. ಹಾಗೆ ಕೊಡೋದು ಮೂತೆ ಕೊಟ್ಟಲ್ಲಿಗೆ ಟಡಂಗ್ ಡಂಗ್ ಟಗಡಂಗ್ ಟಡಂಗ್ ಡಂಗ್ ಟಗಡಂಗ್ ಟಡಂಗ್ ಡಂಗ್. ಇದು ಡಡ್ಡಿಂಗ. ಟಡಂಗ್ 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 ಟಟ್ಟಂದ್ರೆ ಗಿಡ ಗಿಡದ ಕಡಂದ ಡಟ್ಟಾದ್ರೆ ಡಟ್ಟಂದ್ರೆ ಗಿಡ ಗಿಡದ ಕಡಂದ ಡಟ್ಟಾದ್ರೆ ಡಟ್ಟಂದ್ರೆ ಗಿಡ ಗಿಡದ ಕಡಂದ ಡಟ್ಟಾಗ ಇವಾಗ 3 ಮುತ್ತೆ ಹೋಗುದು ವೇಷ ಹೊರಗೆ ಹೋಗ್ಲಿಕ್ಕೆ. ಈಗ ಅಂದ್ರೆ ಮಧುಕೈಟವರಿಗೆ ಅಂದ್ರೆ ದದಿಗಿಣದಲ್ಲಿ ಯಾರು ಪ್ರವೇಶ ಮಾಡ್ತಾರೆ ಅವರ ಮರಣಕ್ಕೆ ಆ ದದಿಗಿಣದಲ್ಲೇ ನಾವು ಮುಕ್ತಾಯ ಮಾಡಬೇಕು ಅಂತ. ಹೌದೌದು ಹೌದು. ಹಾಗೆ ಮಧುಕೈಟವರಿಗೆ ಯಾಕಂತ ಹೇಳಿದ್ರೆ ಮಧುಕೈಟವರು ಅಲ್ಲಿ ಯುದ್ಧ ಮಾಡಿ ಯುದ್ಧದಲ್ಲಿ ಸಾಯುದಲ್ಲ ಅವರು. ಹೌದು ಹೌದು. ಹಾಗೆ ಅದಕ್ಕೆ ದಿತ್ತದಲ್ಲಿ ಕೊಡುದು. ನಿಮ್ಮ ಶಿರವನ್ನು ಇದು ಮಾಡಿದೆವು ಅದಕ್ಕೆ ಎಲ್ಲ ಡಡ್ಡಿಗಣದಲ್ಲಿಯೂ ಹಾಗಲ್ಲ, ಸಂದರ್ಭಕ್ಕೆ ಸರಿಯಾಗಿ ಉಂಟದು. ಮತ್ತೆ ಈಗ ಮಧುಕೈಟವರು ಬಂದವರಿಗೆ ಅವರಿಗೆ ದದಿಗಿಣದಲ್ಲಿ ಬಂದ್ರು ಕೂಡ ಅವರಿಗೆ ದದಿಗಿಣದಲ್ಲಿ ಅಲ್ಲ, ಅವರಿಗೆ ಇದರಲ್ಲಿ ಅವರ ದಿತ್ತ ಎರಡು ಬಡಿ. ಹೌದು, ಅವರು ಸಾಯುವುದು ದಿತ್ತದಲ್ಲಿ. ಇಬ್ಬರ ಸೇರಿ ಕಡಿಮೆ ಇದ್ದಲ್ಲ. ಇದೇ ಸಾಯುದು. ಹೌದು. ಅಂದ್ರೆ ಈ ಚಂಡಮುಂಡರಿಗೆಲ್ಲ ಇದು ಉಂಟು, ದದಿಗಿಣ ಉಂಟು. ಉಂಟು. ಚಂಡಮುಂಡರಿಗೆ ಸುಮ್ಮನಿಗೆ ಉಂಟು. ಮತ್ತೆ ಬಣ್ಣದ ವೇಷಗಳಿಗೆ ಉಂಟು. ಬಣ್ಣದ ವೇಷ ದದಿಗಿಣದಲ್ಲಿ ಬರದೇ ಇದ್ರು ಅದಕ್ಕೆ ದದಿಗಿಣದಲ್ಲಿ ಕೊಡ್ತಾರೆ. ಹೌದೌದು. ಮಹಿಷಾಸುರ ಕೂಡ ದದಿಗಿಣದಲ್ಲಿ ಏನು ಬರುವುದಲ್ಲ. ಹೌದು. ಬಣ್ಣದ ವೇಷಗಳಿಗೆ ಡಡ್ಡಿಗಣದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೊದಲಿಗೆ ತೆರೆ ಕ್ಲಾಸ್ ಮಾಡ್ತಾರಲ್ವ ಡಡ್ಡಿಗಣ ಬಡಿಲಿಕ್ಕೆ ಉಂಟಲ್ಲಿ. ಅದು ಡಡ್ಡಿಗಣ ಕೊನೆಗೆ ಅಲ್ಲಿ ಬರುವುದು ತೆರೆ ಕ್ಲಾಸ್ ಎಲ್ಲ ಆದಮೇಲೆ ಶಿವಲಿಂಗ ಪೂಜೆ ಮಾಡಿ ತೀರ್ಥ ಹಾಕಿಕೊಂಡು ಆದಲ್ಲಿಗೆ ಬಂದು ಕೂತ್ಕೊಂಡು ಮತ್ತೆ ಇದು ಕೊಡುವಂಥದ್ದು. ಅದೇ ಈಗ ಅದು ಇಲ್ಲ, ಮಾತ್ರ ಈಗ ಕೆಲವು ಕಡೆ ಇಲ್ಲ. ಕಾಡು ಬಣ್ಣಗಳಿಗೆ ಇಲ್ಲ. ಈ ಕಾಡಿನಲ್ಲಿ ಮನುಷ್ಯರನ್ನು ತಿನ್ನುವಂತ ಕಾಡು ಬಣ್ಣಗಳು ಇರ್ತವೆ, ಅಂತದಕ್ಕೆ ಡಡ್ಡಿಗಣ ಕೊಡುವುದು ಇಲ್ಲ. ಅವುಗಳಿಗೆ ಹೇಗೆ ನೇರ ಪ್ರವೇಶ? ಹೌದು, ಒಂದು ಆಟ ಪ್ರವೇಶ ಕೊಡುವುದು. ಒತ್ತ ದೀಗಣ ಅಂತ ಹೇಳುದು. ಒತ್ತ ದೀಗಣ ಡಾಂದರೆ ಗಿಡ ಡಾಂದರೆ ಗಿಡ ಒತ್ತ ದೀಗಣ ಹಾಗೆ ಹೊಡಿದು. ಕಾಟು ಬಣ್ಣಗಳಿಗೆಲ್ಲ ಹೆಣ್ಣು ಬಣ್ಣಕ್ಕೆ ಹೊಡಿದಲ್ಲ. ಹೆಣ್ಣು ಬಣ್ಣಗಳು ಸಾಯುವವರು ಡಡ್ಡಿಗಣ ಇಲ್ಲ, ಕೊಡ್ಲಿಕ್ಕಿಲ್ಲ. ಹೀಗೆ ಅಂದ್ರೆ ಈ ಹಿಮ್ಮೇಳದಲ್ಲಿ
ದಿತ್ತ, ಒತ್ತೆ ದೀಂಗಿಣ, ದೀಂಗಿಣ, ಧದಿಗಿಣ ಹೀಗೆಲ್ಲ ಬಹಳಷ್ಟು ವಿಧಾನಗಳು ಉಂಟು. ಮತ್ತೆ ಈ ಹಿರಣ್ಯಾಕ್ಷ ಇಂಥದ್ದೆಲ್ಲ ಸಾಯುವಾಗ ಉಂಟು. ರಕ್ತಬೀಜ ಸಾಯುವಾಗಿಲ್ಲ. ಈ ಅವನೊಂದು ವರ ಹಾಕುವುದಲ್ವಾ? ಹೌದು ಹೌದು. ಹಾಗೆ ಅದಕ್ಕೆ ಹಿರಣ್ಯಾಕ್ಷನಿಗೆ ಇಂಥದಕ್ಕೆಲ್ಲ ಸಾಯುವಾಗ ಡಡ್ಡಿಗಣ ಉಂಟು. ಹಾಗಾದ್ರೆ ಈಗ ರಕ್ತಬೀಜನಿಗೆ ಕೊಡ್ಲಿಕ್ಕಿಲ್ಲ. ರಕ್ತಬೀಜ, ಕೌಡ್ಲಿಕ ಇಂಥದಕ್ಕೆಲ್ಲ ಕೊಡುವಂಥದ್ದಿಲ್ಲ. ಈ ಭಾನುಕೋಪ ಅದಕ್ಕೆಲ್ಲ ಡಡ್ಡಿಗಣ ಕೊಡುವ ಕ್ರಮ ಇಲ್ಲ. ಕಾರ್ತಿಕ ವಿರಜನೆ ಉಂಟು, ಡಡ್ಡಿಗಣ ಕೊಡ್ಬೇಕು. ಅಂದ್ರೆ ಅದು ಪರಶುರಾಮ ಅವನ ಇದು ಎದೆಗೆ ಅದು ಡಡ್ಡಿಗಣದಲ್ಲಿ ಸಾಯುವಂಥದ್ದು. ಹಾಗೆ ಅಂದ್ರೆ ರಂಗ ನಿರ್ದೇಶನದಲ್ಲಿ ಹಿಮ್ಮೇಳವಾದಕರ ಒಂದು ಪಾಲು ಈ ರೀತಿಯಾಗಿ ನಮ್ಗೆ ಕಂಡು ಬರ್ತದೆ. ಈಗಿನ ಯುವ ಪೀಳಿಗೆ ಯಕ್ಷಗಾನದತ್ತ ಮತ್ತೆ ಆಕರ್ಷಿಸಲ್ಪಟ್ಟಿದೆ ಅಂತ ನಮ್ಗೆಲ್ಲ ಅನಿಸ್ತದೆ. ಒಂದು ಹೊಸ ಆಯಾಮ ಬಂದಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂತದ್ದು? ಯುವಕರೆಲ್ಲ ಮತ್ತೆ ಪುನಃ ಯಕ್ಷಗಾನ ನೋಡುವಂತ ಆಕರ್ಷಿತರಾಗ್ತಾ ಇದ್ದಾರಲ್ವಾ? ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನಿಜವಾಗಿ ಅವರು ಆಕರ್ಷಿತರಾಗಿದ್ದಾರೆ ಅಥವಾ ಏನು ಅಂತ ನಿಮ್ಗೆ ಅನ್ನಿಸ್ತದೆ? ಹೇಳಿಕೆ ಬರೋದು ಈಗಿನ ಕಾಲದಲ್ಲಿ. ಆದರೆ ಈಗಿನ ಕಾಲದಲ್ಲಿ ಇದ್ದಾರೆ, ಯಕ್ಷಗಾನ ಅನುಭವ ಇರುವವರು ಇದ್ದಾರೆ. ಅಲ್ಲ, ಎಲ್ಲ ಕಡೆಯಲ್ಲಿ ವೃತ್ತಿ ಅವರು ಮಾಡೋದಿದ್ರು ಕೂಡ ಕಲೆಯ ಬಗ್ಗೆ ಅಭಿರುಚಿ ಇದ್ದವರು ಇದ್ದಾರೆ. ಈಗ ಕಾಲೇಜುಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಯಕ್ಷಗಾನ ಆಗ್ತದೆ. ಹಾಗೆ ಅದಕ್ಕೆಲ್ಲ ಇದು ಮಾಡ್ತಾ ಇದ್ದಾರೆ. ಈಗ ಯುವ ಕಲಾವಿದರೆಲ್ಲ ತಯಾರಾಗ್ತಾರೆ. ಮೇಳದ ವೃತ್ತಿ ಕಲಾವಿದನಾಗಿ ಇದು ಮಾಡ್ತೇನೆ ಅಂತ ಹೇಳಲ್ಲ. ಅಲ್ಲ, ಹೌದಪ್ಪ. ಯಕ್ಷಗಾನ ಒಂದು ಕಲೆಯನ್ನಾಗಿ ಬೆಳೆಸುವಲ್ಲಿ ಅವರು ಒಂದು ಹೌದು ಕಲೆಯ ಬಗ್ಗೆ, ಯಕ್ಷಗಾನ ಕಲೆಯ ಬಗ್ಗೆ ಗೌರವ ಇದ್ದೇ ಇದು ಮಾಡುವಂಥದ್ದು. ಅಲ್ಲ, ಅಭಿರುಚಿ ಇರ್ತದೆ ತುಂಬಾ ಮಕ್ಕಳಿಗೆ. ನನ್ನ ಇದರಲ್ಲಿ ನೋಡಿದ್ದೇನೆ ನಾನು, ಯಕ್ಷಗಾನ ಅಂದ್ರೆ ತುಂಬಾ ಅಭಿರುಚಿ ಇದ್ದ ಮಕ್ಕಳಿದ್ದಾರೆ. ಹಾಗೆ ಈಗ ಪ್ರದರ್ಶನಗಳಲ್ಲಿ, ಯಾವ ಬಯಲಾಟಗಳಲ್ಲಿ ಬ್ಯಾಂಡ್ ಸೆಟ್, ಸಿಡಿಮದ್ದು, ಆಮೇಲೆ ಎಂತದು ರಂಗಸ್ಥಳಕ್ಕೆಲ್ಲ ಸಿಕ್ಕಾಪಟ್ಟೆ ಅಲಂಕಾರ ಮಾಡುದು, ಈ ರೀತಿಯ ಆಡಂಬರ ಯಕ್ಷಗಾನಕ್ಕೆ ಬೇಕಾ? ಅಗತ್ಯ ಇಲ್ಲ. ನಿಮ್ಮ ಅಭಿಪ್ರಾಯದಲ್ಲಿ? ನನ್ನ ಅಭಿಪ್ರಾಯದಲ್ಲಿ ಅಗತ್ಯ ಇಲ್ಲ. ಅದು ಬ್ಯಾಂಡು ಇಂಥದ್ದೆಲ್ಲ ಈಗ ಆಗುದು ಬಯಲಾಟಗಳಲ್ಲಿ. ಆದ್ರೆ ದೇವರ ಮೆರವಣಿಗೆ ತೆಕ್ಕೊಂಡು ಹೋಗುವ ಬ್ಯಾಂಡು, ಇದು ಗರ್ನಾಲ್ ಇಂಥ ಸುಡುಮದ್ದು ಇದು ಮಾಡ್ಬೋದು, ಯೂಸ್ ಮಾಡ್ಬೋದು. ರಂಗಕ್ಕೆ ನನ್ನ ಮಟ್ಟಿಗೆ ಕಾಣೋದು ಅದು ತೊಂದರೆ. ಅಂದ್ರೆ ಅದು ಅವರು ಇದು ಮಾಡುವಾಗ ಇಲ್ಲಿ ಭಾಗದಲ್ಲಿ ಶ್ರುತಿಯೂ ಸಿಕ್ಕುದಿಲ್ಲ ಪದ್ಯ ಹೇಳಲಿಕ್ಕೆ. ಹೌದು. ಈಗ ರಂಗಸ್ಥಳಕ್ಕೆ ಒಂದು ವೇಷ ಬರುವಾಗ ಇದು ಮಾಡುವಾಗ ಕೆಲವು ಭಾಗದಲ್ಲಿ ಶ್ರುತಿ ಬಿಟ್ಟು ಹೇಳ್ತಾರೆ. ಶ್ರುತಿ ಜ್ಞಾನ ಇದ್ದವರು ಹೌದಪ್ಪ. ಹೌದೌದು, ಸ್ವಲ್ಪ ಶ್ರುತಿ ಜ್ಞಾನ ಇಲ್ಲದವರಿಗೆ ಕಷ್ಟ ಆಗ್ತದೆ. ಈಗ ಮೇಳದಲ್ಲಿ ಸಂಗೀತಗಾರರು ಕೆಲವು ಹೊಸ ಹೊಸ ಭಾಗಕ್ಕೆಲ್ಲ ಬಂದ ಶ್ರುತಿ ಸಿಕ್ಕುವುದಿಲ್ಲ, ಮತ್ತೆ ಏನಾದ್ರೂ ಹೇಳುವುದು. ಹಾಗೆ ಮತ್ತೆ ಅದು ಶಬ್ದ ಮಾಲಿನ್ಯವಾಗುತ್ತದೆ. ಈಗ ನನ್ನ ಅನುಭವ ನಾನು ಹೇಳೋದು, ಈಗ 40 ವರ್ಷದಿಂದ ಈ ಸುಡು ಮತ್ತು ಆಕೆ ಕೇಳಿ ನನ್ನ ಕಿವಿಗೆ ಕೆಲವು ಎಫೆಕ್ಟ್ ಉಂಟು. ಮತ್ತೆ ಈ ಅದು ಪಗಲ್ ಮತ್ತಿಂದ ಹೇಳ್ತಾರಲ್ಲ, ಮ್ಯಾಗ್ನೇಷಿಯಂ ಡೈಆಕ್ಸೈಡ್, ಇದನ್ನು ನೋಡಿ ಆಗುವಾಗ ನಮ್ಮ ದೃಷ್ಟಿ ಇದು ಹೋಗ್ತದೆ, ದೃಷ್ಟಿಗೂ ಇದಾಗ್ತದೆ. ಹೌದು ಹೌದು. ಆಮೇಲೆ ಗರ್ನಾಲಿದ್ದು ಪರಿಮಳ ವಾಸನೆ, ಅದಕ್ಕೆ ನಮ್ಗೆ ಇದಕ್ಕೆ ಮೂಗಿಗೂ ಸಮಸ್ಯೆ. ಹೌದು. ಇದು ಹರಿಕೆ ಆಟ, ಬಯಲಾಟದಾಗೆಲ್ಲ ಅಂತ ಹೇಳಿದ್ರೆ ಆಟ ಗಮಜಲಾಗಬೇಕು ಅಂತ ಹೇಳೋದು. ಹೌದು. ಅವಳು ಆಯಾ ಖರ್ಚು ಮಾಡುತ್ತೆ. ನಮ್ಮ ಏನ್ ಮಾಡ್ತಾನೆ, ನಮ್ಮೂರ ಕಡೆ ಅವಳು ಅಂತ ಹೇಳಿ 50,000 ರೂಪಾಯಿ ಮಾಡ್ತಾರೆ. ಮತ್ತೆ ಸ್ಟೇಜು ಅಲ್ಲಿ ತುಂಬಾ ಅಲಂಕಾರ ಮಾಡಿದ್ರೆ ವೇಷಗಳು ಕಾಣುವುದಿಲ್ಲ. ಹೌದು, ಅದೇ ಕಾಣುವುದು. ಈಗ ಮೊದಲಿಗೆ ಚಪ್ಪರ ಹಾಕಿ ಬೈಸಿಂಪಲ್ ಪೆಟ್ರೋಲ್ ಮ್ಯಾಕ್ಸಿನಲ್ಲಿ ಇಂಥದ್ದನ್ನ ನಾವು ಫಸ್ಟ್ ಮೇಳಕ್ಕೆ ಹೋಗುವ ಪೆಟ್ರೋಲ್ ಮ್ಯಾಕ್ಸ್ ಇದ್ದದ್ದು. ಅದು ಟ್ಯೂಬ್ಲೈಟ್ ಇದ್ದದ್ದು ನೋಡಿದ್ದೆ ನಂತರ ನಾನು 75ನೇ ಸಭೆಯಲ್ಲೆಲ್ಲ ಪೆಟ್ರೋಲ್ ಮ್ಯಾಕ್ಸ್ ಇತ್ತು. ಆವಾಗೆಲ್ಲ ಸ್ಟೇಜಿಗಳಿಗೆ ಎಲ್ಲ ಒಳ್ಳೆ ಹೊಳಪು ಇತ್ತು, ವೇಷಗಳು ಚಂದ ಕಾಣ್ತಿತ್ತು. ಈ ಹಿಮ್ಮೇಳವಾದ ಕಲಿಗೆಲ್ಲ ಕಣ್ಣಿಗೆ ದೋಷ ಎಲ್ಲ ಇತ್ತು. ಈಗ ತದ್ದು ವಿರುದ್ಧಾಗಿದೆ. ಈಗ ಇದು ಅತಿರೇಕವೇ ಆಯಿತು ನನ್ನ ಲೆಕ್ಕದಲ್ಲಿ. ಹಾಗೆ ಈಗಿನ ಇದು ಆಗುವಂಥದ್ದು. ಮತ್ತೆ ಈ ಹೆಲೋಜಿನ್ ಲೈಟ್ಗಳು ಬಂದೆಲ್ಲ ನಮಗೆಲ್ಲ ದೃಷ್ಟಿಗೆ ಅಂತ. ಹೌದೌದು, ಅದು ನಮಗೆ ಬಹಳ ಉಪದ್ರ ಆಗ್ತದೆ. ಹೌದೌದು. ಹಾಗೆ ಹೆಣ್ಣು ಮಕ್ಕಳು ಈಗ ಯಕ್ಷಗಾನದತ್ತ ಬರ್ತಾ ಇದ್ದಾರೆ, ಮತ್ತೆ ಮಕ್ಕಳು ಯಕ್ಷಗಾನದತ್ತ ಬರ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಯಕ್ಷಗಾನ, ಮಕ್ಕಳ ಯಕ್ಷಗಾನ, ಮತ್ತೆ ಕೆಲವರೆಲ್ಲ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾರೆ, ರಾತ್ರಿ ಆಟದಲ್ಲಿ ವೇಷ ಮಾಡಲಿಕ್ಕೆ ಬರ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ವೇಷ ಮಾಡ್ಬೋದು, ಮಾಡದೆ ಈಗಿನ ಇದರಲ್ಲಿ ನಾವು ಹೇಳುವಂತ ಇದಿಲ್ಲ. ಹೆಣ್ಣು ಮಕ್ಕಳು ವೇಷ ಮಾಡುವಂಥದ್ದು. ಆದರೆ ಅದು ಅಷ್ಟು ಇದಲ್ಲ. ಮಾತ್ರ ಗಂಡು ಮಕ್ಕಳು ವೇಷ, ಹುಡುಗರು ವೇಷ ಮಾಡಿದಷ್ಟು ಇದಾಗಿರುವುದಿಲ್ಲ. ಅಂದ್ರೆ ಅವರಿಗೆ ಅದೇ ಸ್ವರದ ಸಮಸ್ಯೆ ಬರ್ತದೆ. ಅದು ಎಷ್ಟು ಅಂತ ಹೇಳಿದ್ರೆ
ಈ ಗಂಡಸರಲ್ಲಿ ಆದ್ರೂ ಬೆಳೆ ಉಂಟ ಎಲ್ಲೋ ವೇಷ ಪುಡಿಜನ ವೇಷ ಅಂತ ಹೇಳಿ ಹಾಗೆ ಹಾಗೆ ಬರ್ತದೆ ಅದು. ಆ ತೂಕ ಬರುವುದಿಲ್ಲ. ಹಾ, ತೂಕ ಬರುವುದಿಲ್ಲ. ಎಷ್ಟು ಯಾರು ಏನು ಹೇಳಿದ್ರು ಕೂಡ ಗಂಡಸರ ಮಾಡಿದಷ್ಟು ತೂಕ ಬರುವುದಿಲ್ಲ ಅದು. ಮಕ್ಕಳು ಮಾಡ್ಬೋದು, ಮಕ್ಕಳು ಮಾಡೋದು ವಿಶೇಷವೇ. ಈಗ ಸಣ್ಣ ಮಕ್ಕಳು ವೇಷ ಮಾಡುವಂಥದ್ದು ವಿಶೇಷ. ಹೌದು ಹೌದು, ವಿಶೇಷ ಅಂದ್ರೆ ಈಗ ಜನರಿಗೆ ಕಾಣುವವರಿಗೆ ಕೂಡ ಇಷ್ಟು ಸಣ್ಣ ಪ್ರಾಯದಲ್ಲಿ ಇದು ಮಾಡುವ ಒಳ್ಳೆ ಇದು ಇರ್ತದೆ. ಮಕ್ಕಳು ವೇಷ ಮಾಡಬೇಕಾದ್ರೆ. ಆಮೇಲೆ ಬೆಳಿಗ್ಗೆ ಕೆಲಸ ಮಾಡಿ ರಾತ್ರಿ ಮೇಳದಲ್ಲಿ ತಿರುಗಾಟ ಮಾಡುವ ಬಗ್ಗೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂತದ್ದು? ಬಗ್ಗೆ ಅಂತ ಹೇಳಿದ್ರೆ ಅದು ಎರಡು ಆಗ್ತದೆ, ಎರಡು ವಿಧದಲ್ಲಿ ಆಗ್ತದೆ. ಅವರಿಗೆ ಅವರ ಇದಾಗಬೇಕಲ್ಲ, ಒಂದು ಜೀವನದ ಇದು ಮಾರ್ಗ. ಹೌದು, ಆರ್ಥಿಕ ಸಮಸ್ಯೆಯು ಮತ್ತೆ ಸಂಬಳ ಕಡಿಮೆ ಎಲ್ಲ ಆದರೆ ಸಾಧಾರಣ ಹಾಗೆ ಅದು ಅವರಿಗೆ ಅಡ್ಜಸ್ಟ್ ಆಗ್ತಾ ಬರಬೇಕಂತದ್ದು. ಅವರಿಗೆ ಅಡ್ಜಸ್ಟ್ ಆದ್ರೆ ತೊಂದರೆ ಇಲ್ಲ, ಯಕ್ಷಗಾನಕ್ಕೆ ತೊಂದರೆ ಇಲ್ಲ. ಹೌದಪ್ಪ, ಕೆಲವು ಅಲ್ಲ ಈಗ ಎಷ್ಟೋ ಜನ ಇದ್ದಾರೆ ಹಾಗೆ. ಅದ ಕಲೆಗೆ ಅವರು ಕಸುಬಿಗೆ ಏನು ತೊಂದರೆ ಮಾಡುವುದಿಲ್ಲ. ಈಗ ಹಗಲು ಅವರು ಉದ್ಯೋಗದಲ್ಲಿ ಇರ್ತಾರೆ, ಈಗ ಬ್ಯಾಂಕ್ನಲ್ಲಿ ಯಾವುದೇ ಉದ್ಯೋಗದಲ್ಲಿ ಇರ್ತಾರೆ, ರಾತ್ರಿ ಒಂದು ವೇಷ ಮಾಡ್ತಾರೆ, ವೇಷ ಮಾಡಿ ಮತ್ತೆ ವೇಷ ಮುಂದೆ ಅವರು ಹೋಗ್ತಾರೆ ಅವರು. ಆದರೆ ಅವರು ರಂಗದಲ್ಲಿ ಇದು ಮಾಡುವುದಿಲ್ಲ, ಅವರು ಎಲ್ಲ ಸರಿಯಾಗಿ ಪರ್ಫೆಕ್ಟ್ ಆಗಿರ್ತಾರೆ, ಸರಿ ಇರ್ತಾರೆ. ಅದು ಮಾಡಬೇಕಾದ್ರೆ ಅಂದ್ರೆ ಅವರವರ ಅದು ಜೀವನದ ಇದು ಹೊಂದಿಕೊಂಡು. ಹೌದು ಹೌದು ಹೌದು, ಅದಕ್ಕೆ ಮಾಡಬಾರ್ದು ಅಂತ ಹೇಳುವ ಆಕ್ಷೇಪ ಏನಿಲ್ಲ. ಇಲ್ಲ, ಯಕ್ಷಗಾನದ ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಒಳ್ಳೆದ, ಅದು ಅಭಿವೃದ್ಧಿ ಹರಕೆ ಬಯಲಾಟಗಳಿಂದ ಆಗುದಿಲ್ವಾ, ಹೇಗೆ ಅದು? ಹರಕೆ ಬಯಲಾಟದಿಂದ ಅಭಿವೃದ್ಧಿ ಅಲ್ಲ ಆಗ್ಬೇಕಂತ ಆಗಲ್ಲ, ಆಗ್ಬೇಕು. ಅಲ್ಲ, ಹರಕೆ ಬಯಲಾಟಗಳಿಂದ ಅಭಿವೃದ್ಧಿ ಆಗ್ತದ ಅಂತ ನಾನು ಕೇಳುದು. ಆಗ್ಬೇಕು ಬಿಡಿ, ಅದು ನಮ್ಗೆ ನಾವು ಆಗ್ಬೇಕು ಅಂತಾನೆ ಬಯಸುದು. ಹರಕೆ ಬಯಲಾಟದಿಂದ ಅಭಿವೃದ್ಧಿ ಕಡಿಮೆ ಅಂದ್ರೆ ಈ ಬೇರೆ ಸೌಕರ್ಯಗಳು ಜಾಸ್ತಿ ಇದೆ ನೋಡಿ ಈಚೆದ್ದು ಇದ್ದದಕ್ಕೆ. ಅಭಿವೃದ್ಧಿ ಆಗಬೇಕಿದ್ರೆ ಬೇರೆ ಒಂದು ಹರಾಮಟ್ಟಿನ ಇದರಲ್ಲೆಲ್ಲ ಇದ್ದು ಇದು ಮಾಡಬೇಕು. ಮತ್ತೆ ಕಲಾವಿದರನ್ನು ನೋಡಬೇಕು, ಕಲಾವಿದರಿಗೆ ಇದು ಮಾಡಿದರೆ ಮಾತ್ರ ಅಭಿವೃದ್ಧಿ ಆಗ್ತದೆ ಅದು. ಈಗ ಅಭಿವೃದ್ಧಿ ಕಡಿಮೆ ಆಗಿದೆ ಹೇಗೆ ಅಂತೇಳಿ ಇದು ಕಡಿಮೆ ಆಗಿದೆ, ಕಲಾವಿದರ ಶ್ರದ್ಧೆ ಕಡಿಮೆ ಆಗಿದೆ. ಕಲಾವಿದರ ಶ್ರದ್ಧೆ ಕಡಿಮೆ ಆಗಲಿಕ್ಕೆ ಕಾರಣವೇ ಅದಕ್ಕೆ. ಅದಕ್ಕೆ ಪ್ರೋತ್ಸಾಹ ಕಡಿಮೆ ಉಂಟು. ಅದಕ್ಕೆ ಬಯಲಾಟಗಳಲ್ಲಿ ಅದೇ ಈಗ ಅಭಿವೃದ್ಧಿ ಅಂತ ಬರ್ತದೆ ಮಾತ್ರ, ಇನ್ನು ನಿಧಾನಕ್ಕೆ ಬರ್ತದೆ. ಈಗ ಕಲಾವಿದ ಇಲ್ಲ ಅಂತ ಆಗುವಾಗ ಇದು ಆಗಬೇಕಲ್ಲ, ಮೇಲೆ ಬರಬೇಕಲ್ಲ, ಕಲಾವಿದ ಮುಂದಕ್ಕೆ ಬರಬೇಕಲ್ಲ. ಹಾಗೆ ಅದಕ್ಕೆ ಪ್ರೋತ್ಸಾಹ ಸಿಗ್ತಾ ಉಂಟು. ಇಷ್ಟರವರೆಗೆ ಸ್ವಲ್ಪ ಕಡಿಮೆ ಇತ್ತು ಹಾಗೆ. ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂತದ್ದು? ಕಾಲಮಿತಿ ಬಗ್ಗೆ ಏನು ವಿಶೇಷ ಹೇಳುವಾಗಿಲ್ಲ. ಅಂದರೆ ಅದು ಎರಡು ದೃಷ್ಟಿಯಿಂದ ಆದರೆ ಬೆಳಿಗ್ಗೆವರೆಗೆ ಆಟದವರಿಗೆ ಜನ ನೋಡುವರು ಭಾರಿ ಕಡಿಮೆ. ಹೌದು, ನಮ್ಮ ಮೇಳದಲ್ಲಿ ಹಾಗೆ ಒಂದು 5-6 ಜನ ಇರ್ತಾರೆ ಅಷ್ಟೇ. 12 ಗಂಟೆ ಪೂಜೆಯಾಗಿ 12 ಗಂಟೆವರೆಗೆ ಜನ ಇರ್ತದೆ. ಮತ್ತೆ ಜನ ಕಡಿಮೆ ಆಗ್ತದೆ. ಜನ ಕೆಲವು ಕಡೆಯಲ್ಲಿ ಮೇಳದ ಕಲಾವಿದರು ಮಾತ್ರ ಇದ್ದದ್ದುಂಟು. ಈ ದೃಷ್ಟಿ ನೋಡಿದ್ರೆ ಕಾಲಮಿತಿ ಒಳ್ಳೆದು ಅಂತ ಕಾಣ್ತದೆ. ಆದರೆ ಬಯಲಾಟಗಳಲ್ಲಿ ಹೇಗೆ ಅಂತೇಳಿ ಕಾಲಮಿತಿ ಇದು ಮಾಡುವವರಿಗೆ ಅಂದರೆ ಹರಿಕೆ ಆಟ ಅಲ್ವದು, ಹರಿಕೆ ಹೇಳುವವರಿಗೆ ಅದು ಹರಿಕೆ ಸಲ್ಲಿಸದೆ ಆಗುತ್ತೋ ಒಂದು ಅನುಮಾನ ಬರ್ತದೆ. ಹೌದು ಹೌದು, ಹಾಗೆ ಅದು ಯಕ್ಷಗಾನದ ಹೇಗೆ ಅಂದರೆ ರಾತ್ರಿಯಿಂದ ಬೆಳಗಿನ ತನಕ ಅಂತ ಲೆಕ್ಕ. ಸೂರ್ಯ ಹೌದು ಹೌದು, ಅದೇ ದೀಪ ತೋರಿಸ್ತದೆ ಎಂತದ್ದು, ಆ ರೀತಿ ಒಂದು ಉಂಟು. ಹರಿಕೆ ಆಟ ಬಯಲಾಟ ಪೂರ್ಣಗೊಳ್ಳುವುದು ಅಂತ ಲೆಕ್ಕ ಅದು. ಮೊದಲಿಗೆ ಹಾಗೆ ಯಾವುದೇ ಈ ಭಜನೆ ಎಲ್ಲ ಹಾಗೆ ಆದರೆ ಇದರಿಂದ ಬೆಳಕಿನ ತನಕ ಅಂತ ಹೇಳಿ ಅದು ಹಾಗಾದ್ರೆ ಮಾತ್ರ ಅದು ಪೂರ್ಣ ಆಗುವುದು. ಹೌದು, ಮತ್ತೆ ಈ ಕಾಲಮಿತಿ ಆಟದಲ್ಲಿ ಕೆಲವು ಕಲಾವಿದಕ್ಕೆ ಮನೆ ಹೋಗ್ಲಿಕ್ಕೆ ಕಷ್ಟ ಉಂಟು. ಸ್ವಂತ ವಾಹನ ಇದ್ದರೆ ಆಗ್ತದೆ. ಹೌದು ಹೌದು, ಇಲ್ಲದಿದ್ರೆ ನೋಡ್ಲಿಕ್ಕೆ ಬರೋದು, ಇಲ್ಲದಿದ್ರು ಜನ ಕಡಿಮೆ ಆಗ್ತದೆ. ಹೌದೌದು, ಕಾಲಮಿತಿ ಬಗ್ಗೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಒಂದು ದೃಷ್ಟಿಯಿಂದ ನೋಡಿದ್ರೆ ಅದು ಕಾಲಮಿತಿ ಒಳ್ಳೆಯದು. ಹೌದು ಹೌದು, ಮತ್ತೊಂದು ದೃಷ್ಟಿಯಲ್ಲಿ ನೋಡುವ ಕಾಲಮಿತಿ ಅಂದ್ರೆ ಅದು ಅಷ್ಟು ಒಳ್ಳೇದಲ್ಲ ಅಂತ ಅನ್ನಿಸ್ತದೆ. ಕೆಲವೊಂದು ದೂರದ ಊರಿಂದ ಆಟ ಬರ್ತಾರೆ, ಒಂದು ಆಟ ನೋಡ್ಲಿಕ್ಕೆ ದೂರದ ಊರಿನವರು. ಅವರಿಗೆ 12 ಗಂಟೆಗೆ ಆಟ ಮುಗಿದಿರೋರು ಮತ್ತೆ ರಾತ್ರಿ ಹೋಗುದಿಲ್ಲ ಅವರು. ಹಾಗೆ ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಒಂದು ಜವಾಬ್ದಾರಿ ಯಾರ್ದು? ಕಲಾವಿದರದ್ದ, ಪ್ರೇಕ್ಷಕರದ್ದ, ಮೇಳದ ಯಜಮಾನರುಗಳದ್ದ? ಎಲ್ಲರದ್ದು ಉಂಟು. ಎಲ್ಲ ಒಬ್ಬಂತಲ್ಲ, ಕಲಾವಿದರದ್ದು ಉಂಟು. ಕಲಾವಿದರದ್ದು, ಮೇಳದ ಯಜಮಾನರದ್ದು, ಮತ್ತೆ ಕಲಾ ಪೋಷಕರದ್ದು ಉಂಟು. ಎಲ್ಲರೂ ಸೇರಿ ಎಲ್ಲರೂ ಸೇರಿದ್ರೆ ಮಾತ್ರ ಬೆಳೆಸೋದು, ಒಬ್ಬನಿಂದ ಆಗುವಂಥದ್ದಲ್ಲ ಅದು. ಯಕ್ಷಗಾನದ ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ಇನ್ನು ಇದು ಉಳಿದು ಬೆಳೀತದೆ ಅಂತ ಅನಿಸ್ತದೆ, ಅಥವಾ ಇನ್ನೊಂದು 20-30 ವರ್ಷ ಮಾತ್ರ ಅಂತ ಅನಿಸ್ತದೆ? ಹೇಗೆ ನಿಮ್ಮ ಅಭಿಪ್ರಾಯ ಅಂತ? ಯಕ್ಷಗಾನ ಉಳಿತದೆ, ಅಂದ್ರೆ ಅದು ಯಾವ ರೀತಿಯಲ್ಲಿ ಅಂತ ಹೇಳಿ ಬರುವುದಿಲ್ಲ, ಉಳಿತದೆ.
ಅಂದ್ರೆ ಈಗ ಸೌಕರ್ಯಗಳು ಜಾಸ್ತಿ ಆಗ್ತಾ ಬಂತು, ಕಲಾವಿದರು ಇನ್ನು ಸೇರ್ಪಡೆ ಮಾಡ್ತಾರೆ. ಈಗ ಇನ್ನು ಸೇರುವ ಕಲಾವಿದರಿಗೆಲ್ಲ ಮೇಳದ ಸೌಕರ್ಯಗಳು ಒಳ್ಳೇದು, ಸಂಭಾವನೆ ಇಂಥದ್ದೆಲ್ಲ ಒಳ್ಳೇದು. ಹಾಗೆ ಅದು ಉಳಿದಿತ್ತು. ಅದು ಯಾವ ಮಟ್ಟದಲ್ಲಿ ಉಳಿದಿತ್ತು ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಉಳಿತದೆ ಅಂತ ಹೇಳಿ ಬರುವುದಿಲ್ಲ. ನಿಮ್ಮ ಈ ಎಲ್ಲ ಒಂದು ಸಾಧನೆಗಳಿಗೆ ನಿಮ್ಮ ಕುಟುಂಬ ವರ್ಗದ ಬೆಂಬಲ ಹೇಗೆ? ಕುಟುಂಬ ಬೆಂಬಲ ಇತ್ತು, ಮನೆಯವರದ್ದೆಲ್ಲ ಸಹಕಾರ ಇತ್ತು, ಎಲ್ಲರದ್ದು ಸಹಕಾರ ಇತ್ತು. ಇಷ್ಟು ಹೊತ್ತು ನಮ್ಮ ಜೊತೆ ಯಕ್ಷಗಾನದ ಹಿಮ್ಮೇಳದ ಬಗ್ಗೆ ಅಂದ್ರೆ ಚೆಂಡೆಮದ್ಲೆಯ ಬಗ್ಗೆ ಬಹಳಷ್ಟು ಹೊಸ ವಿಚಾರಗಳನ್ನು, ಕೆಲವೆಲ್ಲ ನಾನು ಇವತ್ತೇ ಕೇಳಿದ್ದೆ. ಆ ದೀಮ್ ಗಿಣದ ದಿತ್ತ ಇಂಥವೆಲ್ಲ ಬಹಳ ಅಚ್ಚುಕಟ್ಟಾಗಿ ಬಹಳ ಸೊಗಸಾಗಿ ಬಾಯಿದಾಳದ ಮೂಲಕ ಹೇಳಿಕೊಟ್ರಿ. ನಿಮಗೆ ನಮ್ಮ ಕಡೆಯಿಂದ ಅನಂತ ಕೃತಜ್ಞತೆಗಳು. ನಮಸ್ಕಾರ.